ಹರೇ ಕೃಷ್ಣ. ಲಲಿತಾ ಮಾತಾಜಿ ಹರೇ ಕೃಷ್ಣ. ಲಿಂಕ್ ಇದೆ ಹರೇ ಅಲ್ಲ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಇದೆ ಅಲ್ವಾ ನಿಮ್ಮ ಹತ್ರ? ನನ್ನ ಹತ್ರನಾ ಅಟೆಂಡೆನ್ಸ್ ಇದೆ, ಲಿಂಕ್ ಹಾಕ್ಬೋದು. ಮತ್ತೆ ಹಾಕಿ. ಹಾ ಸರಿ. ಸ್ಟಾರ್ಟ್ ಮಾಡ್ಬೇಕಾ ಮಾತಾಜಿ? ಪ್ರೇಯರ್ ಮಾಡಿ ಮಾತಾಜಿ ಶುರು ಆಗುತ್ತೆ. 57 ಆಯ್ತು. ಓಕೆ. ನೀವು ಹೆಸರು ಕರಿತೀರಾ ಮಾತಾಜಿ ಓದ್ಲಿಕ್ಕೆ? ಆಯ್ತು. ಹರೇ ಕೃಷ್ಣ. ಎಲ್ರಿಗೂ ಸ್ವಾಗತ. ನಾಗವೇಣಿ ಮಾತಾಜಿ ಬರಲ್ವಾ ಇವತ್ತು? ಏನ್ ಮಾತಾಜಿ? ನಾಗವೇಣಿ ಮಾತಾಜಿ ಬರಲ್ವಾ? ಇಲ್ಲ, ಅವ್ರಿಗೆ ಏನು ಪ್ರಾಬ್ಲಮ್ ಇದೆ. ಅವ್ರ ಅರ್ಜೆಂಟ್ ಆಗಿ ಚೆನ್ನೈಗೆ. ಓ ಸರಿ ಸರಿ. ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ ಇವರು ಆಯೋಜಿಸಿದಂತಹ ಲೀಲಾಮೃತ ತರಗತಿಗೆ ಹಾಜರಾಗಿರುವಂತಹ ಎಲ್ಲ ಭಕ್ತ ವೃಂದಗಳಿಗೆ ಸ್ವಾಗತ ಸುಸ್ವಾಗತ. ನಾವು ನಮ್ಮ ಈ ಮಂಗಳೂರು ಇಸ್ಕಾನ್ ಅಧ್ಯಕ್ಷರಾದಂತಹ ನಾಮನಿರುವ ಎಲ್ಲಾ ವೈಷ್ಣವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ರಾಧಾ ಗೋವಿಂದರಿಗೆ ವಂದಿಸುತ್ತಾ, ಶ್ರೀಲ ಪ್ರಭುಪಾದರಿಗೆ ವಂದಿಸುತ್ತಾ ನಾವು ಇಂದಿನ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ಈ ಓದುವಂತಹ ಈ ಒಂದು ಲೀಲಾಮೃತ ನಮ್ಗೆ ಸರಿಯಾಗಿ ಅರ್ಥ ಆಗ್ಲಿ ಅಂತ ಹೇಳ್ಕೊಂಡು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ಮಹ್ಯಂ ದದಾತಿ ಸಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರು ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಾಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಓಂ ವಿಷ್ಣು ಪಾದಾಯ ಕೃಷ್ಣ ಕೃಷ್ಣಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಇಂದಿನ ಈ ತರಗತಿಗೆ ಸ್ವಾಗತವನ್ನು ಕೋರುತ್ತೇನೆ. ನಿನ್ನೆ ನಾವು ಈ ಕುಂಭಮೇಳದ ಬಗ್ಗೆ ತಿಳ್ಕೊಂಡಿದ್ದೇವೆ. ಕುಂಭಮೇಳದಲ್ಲಿ ಹೇಗೆ ಪ್ರಭುಪಾದರು ತುಂಬಾ ಶಿಬಿರಗಳನ್ನು ಮಾಡಿಕೊಂಡು ಅಲ್ಲಿ ಬ್ರಹ್ಮಚಾರಿ ಆಶ್ರಮದಲ್ಲಿ ಉಳ್ಕೊಂಡು ಆಮೇಲೆ ಎಲ್ಲ 700 ಜನರಿಗೆ ಅಡಿಗೆ ಎಲ್ಲ ಮಾಡಿಕೊಂಡು ಕೀರ್ತನೆಗಳನ್ನೆಲ್ಲ ಮಾಡ್ತಾರೆ. ಆ ಕೀರ್ತನೆಯಲ್ಲಿ ಅವರದ್ದೇ ಎಲ್ಲ ಶಿಬಿರಗಳಲ್ಲಿ ಏನೇನು ಕಾರ್ಯಕ್ರಮ ನಡೀತದೆ ಅದೆಲ್ಲಕ್ಕಿಂತ ಪ್ರಭುಪಾದರ ಕಾರ್ಯಕ್ರಮ ಈ ಸಂಕೀರ್ತನೆ ತುಂಬಾ ಚೆನ್ನಾಗಿ ಅಲ್ಲಿ ಕಾಣ್ತಾ ಇತ್ತು ಎಲ್ಲರಿಗೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಆ ಮೇಳ ಆದ ನಂತರ ಅವ್ರು ಏನ್ ಮಾಡ್ತಾರೆ, ಅಲ್ಲಿಂದೆಲ್ಲ ಹೊರಡ್ತಾರೆ. ವಾಪಸ್ ಹೊರಟಾಗ ಎಲ್ಲಿಗೆ ಹೊರಡ್ತಾರೆ ಅಂತ ಇವತ್ತು ನೋಡೋಣ. ಪ್ರಭುಪಾದರು ವಾಪಸ್ ಮನೆಗಳಿಗೆಲ್ಲ ಹೋಗ್ತಾರೆ ಅಲ್ಲಿಂದ ಶಿಬಿರ ಮುಗಿಸಿ. ಅಲ್ಲಿಂದ ಇವತ್ತು ಓದಿ ಮತ್ತೆ ಸ್ಟಾರ್ಟ್. ನಾನು ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಮಾತಾಜಿ. ಮಾಡಿ. ಫೆಬ್ರವರಿ 3, 1971 ಅರ್ಧ ಕುಂಭಮೇಳವು ಮುಕ್ತಾಯವಾದ ನಂತರ ಕೆಲವು ಭಕ್ತರು ದೆಹಲಿಗೆ, ಕೆಲವರು ಮುಂಬಯಿಗೆ, ಇತರರು ಕಲ್ಕತ್ತೆಗೆ ಹೋದರು. ಪ್ರಭುಪಾದರು ಉಳಿದ ಭಕ್ತರು ಗೋರಖ್ಪುರಕ್ಕೆ ಹೋದರು. ತೀರಾ ಹಳೆಯದಾದ ಮೀಟರ್ ಗೇಜ್ ರೈಲ್ವೆ ಮಾರ್ಗದಲ್ಲಿ 10 ಗಂಟೆಗಳ ಪ್ರಯಾಣ ಅದು. ಗೋರಖ್ಪುರದಲ್ಲಿ ಪ್ರಭುಪಾದರ ಏಕಮಾತ್ರ ಶಿಷ್ಯ ಡಾಕ್ಟರ್ R.P. ರಾವ್, ಈಗ ರಮಾನಂದ ಅವರು ಪ್ರಭುಪಾದರನ್ನು ಆಹ್ವಾನಿಸಿದ್ದರು. ರಾವ್ ಒಬ್ಬ ಸಂಶೋಧಕ ರಸಾಯನ ವಿಜ್ಞಾನಿ. ಪ್ರಭುಪಾದರನ್ನು ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಭೇಟಿಯಾಗಿದ್ದರು. 1967ರಲ್ಲಿ ದೀಕ್ಷೆ ತೆಗೆದುಕೊಂಡಿದ್ದರು. ಅನಂತರ ಹಿಂದಿರುಗಿ ತಮ್ಮ ಸಂಸಾರ ಮತ್ತು 4 ಮಂದಿ ಮಕ್ಕಳೊಂದಿಗೆ ಕೂಡಿಕೊಂಡು ಗೋರಖ್ಪುರ ವಿಶ್ವವಿದ್ಯಾಲಯದಲ್ಲಿ ರಾಸಾಯನಿಕ ವಿಜ್ಞಾನವನ್ನು ಬೋಧಿಸುತ್ತಿದ್ದರು. ಪ್ರಭುಪಾದರು ಅವರ ಶಿಷ್ಯರು ರಮಾನಂದರ ಅಷ್ಟೇನು ದೊಡ್ಡದಲ್ಲದ ಆದರೆ ಜನರು ತುಂಬಿದ್ದ ಮನೆಗೆ ಹೋದರು. ಆ ಸಂಜೆ ಸುಮಾರು 100 ಮಂದಿ ಪ್ರಭುಪಾದರ ಉಪನ್ಯಾಸಕ್ಕೆ ಬಂದಿದ್ದರು. ಪ್ರಭುಪಾದರು ಆಗಲೇ ಗೋರಖ್ಪುರ್ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ರಾಧಾಕೃಷ್ಣ ದೇವಾಲಯದ ನಿರ್ಮಾಣಕ್ಕೂ
ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ BA, MA ಮತ್ತು PhD ಪದವಿಗಳಿಗೆ ಅಧಿಕೃತವಾಗಿ ಪಠ್ಯಕ್ರಮಗಳನ್ನು ಗೊತ್ತು ಮಾಡಿ ಪದವಿಗಳನ್ನು ಕೊಡುವುದಕ್ಕೂ ಯೋಜನೆಗಳನ್ನು ಮಾಡಿಕೊಂಡಿದ್ದರು. ಕೃಷ್ಣ ಪ್ರಜ್ಞೆಯನ್ನು ಬೋಧಿಸಲು ಪ್ರಪಂಚದ ಎಲ್ಲ ಭಾಗಗಳ ಶಾಲೆಗಳು, ಕಾಲೇಜುಗಳು ಮತ್ತು ದೇವಾಲಯಗಳಿಗೆ ಪದವೀಧರರು ಹೋಗುವುದನ್ನು ಕಲ್ಪಿಸಿಕೊಂಡಿದ್ದರು. ವಿಶ್ವವಿದ್ಯಾಲಯ ನಿಲಯದ ಕೃಷ್ಣ ಪ್ರಜ್ಞೆಯನ್ನು ಪ್ರವೇಶಗೊಳಿಸಲು ಒಂದು ಸಮಿತಿಯನ್ನು ರಚಿಸಲು ರಮಾನಂದ ಮತ್ತು ಅವರ ಸ್ನೇಹಿತರ ಗುಂಪಿಗೆ ಸ್ಫೂರ್ತಿ ನೀಡಿದರು. ಸುಮಾರು 12 ಮಂದಿ ಶಿಷ್ಯರಿಗೆ ದೀಕ್ಷೆ ನೀಡಿದರು. ಅವರೆಲ್ಲರೂ ಅನೈತಿಕ ಕಾಮ, ಮದ್ಯಪಾನ ಮತ್ತು ಜೂಜಾಟಗಳ ವಿರುದ್ಧದ ನಿಯಮಗಳನ್ನು ಆಗಲೇ ಪಾಲಿಸುತ್ತಿರುವುದಾಗಿ ಹೇಳಿದುದರಿಂದ ಮತ್ತು ಜೀವಮಾನ ಪರ್ಯಂತ ಸಸ್ಯಾಹಾರಿಗಳಾಗಿದ್ದುದರಿಂದ ಸಾಮಾನ್ಯವಾಗಿ ಅನುಸರಿಸುತ್ತಿದ್ದ 6 ತಿಂಗಳ ಪರೀಕ್ಷೆಯ ಅವಧಿಯ ವಿಧಿಯನ್ನು ಬದಿಗೊತ್ತಿದರು. ಪ್ರತಿನಿತ್ಯ 16 ಮಾಲೆ ನಾಮ ಸಂಕೀರ್ತನೆ ಮಾಡಬೇಕೆಂದು, ತಮ್ಮ ನಗರವನ್ನು ಕೃಷ್ಣ ಪ್ರಜ್ಞೆಯ ನಗರವನ್ನಾಗಿ ಮಾಡಬೇಕೆಂದು ಅವರಿಗೆ ಹೇಳಿದರು. ತಮ್ಮ ಗೈರು ಹಾಜರಿಯಲ್ಲಿ ಅವರು ರಮಾನಂದರ ಮನೆಯನ್ನು ಕ್ರಿಯಾಶೀಲ ಇಸ್ಕಾನ್ ಕೇಂದ್ರವನ್ನಾಗಿ ನಡೆಸಬೇಕು ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ಕೃಷ್ಣ ಪ್ರಜ್ಞೆಯ ಪಠ್ಯಕ್ರಮಗಳನ್ನು ಸ್ಥಾಪಿಸಲು ಪ್ರಯತ್ನಿಸಬೇಕು ಎಂದು ಅವರಿಗೆ ಹೇಳಿದರು. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಓದ್ತೀರಾ? ಗೀತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಾರಣಾಸಿ, ಫೆಬ್ರವರಿ 6, 1971. ಬರಲಿದ್ದ ಉತ್ಸವದಲ್ಲಿ ಪ್ರಭುಪಾದರು ಭಾಗವಹಿಸುವುದನ್ನು ಶ್ರೀ ಗೌರಕಿಶೋರರು ಬಹುವಾಗಿ ನೆಚ್ಚಿಕೊಂಡಿದ್ದರು. ಚೈತನ್ಯ ಮಹಾಪ್ರಭುಗಳು ವಾರಣಾಸಿಗೆ ಭೇಟಿ ಕೊಟ್ಟಿದ್ದರ ಸ್ಮರಣೆಯ ಒಂದು ವಾರದ ಕಾರ್ಯಕ್ರಮದ ಶಿಖರವೆಂದರೆ ಒಂದು ಮೆರವಣಿಗೆ. ಅದರಲ್ಲಿ ಪ್ರಭುಪಾದರು ಅವರ ಶಿಷ್ಯರು ಒಂದು ಮುಖ್ಯ ಪಾತ್ರವನ್ನು ವಹಿಸಬೇಕು ಎಂದು ಶ್ರೀ ಗೌರಕಿಶೋರರು ಹೇಳಿದರು. ಶೀಲ ಪ್ರಭುಪಾದರು ಮತ್ತು ಅರವಿಂದ ವಿದೇಶಿಯ ಶಿಷ್ಯರು ನಗರದಲ್ಲಿದ್ದ ಸಂಗತಿಯನ್ನು ಪತ್ರಿಕಾ ಲೇಖನಗಳು, ಕರಪತ್ರಗಳು ಮತ್ತು ಧ್ವನಿವರ್ಧಕಗಳಿದ್ದ ಗಾಡಿಗಳು ನಗರದಲ್ಲೆಲ್ಲ ಸಾರಿದ್ದವು. ತಮ್ಮನ್ನು ಮನರಂಜನೆ ಒದಗಿಸುವವರಂತೆ ಕಾಣಲಾಗುತ್ತದೆ, ಒಪ್ಪಂದ ಮಾಡಿಕೊಂಡಿದ್ದವರಂತೆ ತಾವು ಪ್ರದರ್ಶನ ನೀಡಬೇಕು ಎಂದು ನಿರೀಕ್ಷಣೆ. ಆದರೆ ತಮಗೆ ಸಂಬಳವಿಲ್ಲ ಎನ್ನುವುದನ್ನು ಭಕ್ತರು ಗ್ರಹಿಸಿದ್ದರು. ಮೆರವಣಿಗೆಯ ದಿನ ಸಾಮಾನ್ಯವಾಗಿ ಅದ್ದೂರಿಯಾದ ಮದುವೆಯ ಮೆರವಣಿಗೆಗಳಲ್ಲಿ ಉಪಯೋಗಿಸುವಂತಹ ಬೆಳ್ಳಿಯ ರಥದಲ್ಲಿ ಪ್ರಭುಪಾದರು ಕುಳಿತಿದ್ದರು. ಬೆಳ್ಳಿಯ ಕಿರೀಟಗಳನ್ನು, ಅಲಂಕೃತ ಕಂಬಳಿಗಳನ್ನು ಧರಿಸಿದ್ದ ಒಂದು ಜೊತೆ ಬೆಳ್ಳಿಯ ಕುದುರೆಗಳು ರಥವನ್ನು ಎಳೆಯುತ್ತಿದ್ದವು. ಮೆರವಣಿಗೆಯ ಮುಂಭಾಗದಲ್ಲಿದ್ದ ಪ್ರದರ್ಶನದ ಬಂಡಿಯಲ್ಲಿ ಹಳದಿಯ ಬೇವಿನ ಮರದಿಂದ ಮಾಡಿದ ಚೈತನ್ಯ ಮಹಾಪ್ರಭುಗಳ 6 ಅಡಿ ಎತ್ತರದ ವಿಗ್ರಹವಿತ್ತು. ಅದರ ನಂತರ ಅಲಂಕೃತ ಆನೆಗಳು ಸಾಲು ಸಾಲಾಗಿ ನಡೆದವು. ಒಂದು ಆನೆಯು ಹರೇರ್ ನಾಮ ಏವ ಕೇವಲಂ ಎನ್ನುವ ಮಾತುಗಳ ಪತಾಕೆಯನ್ನು ಹೊತ್ತು ನಡೆದಿತ್ತು. ಇನ್ನೊಂದು ಆನೆಯ ಮೇಲೆ ಶ್ರೀರಾಮ ಮತ್ತು ಸೀತೆಯರ ವೇಷ ಧರಿಸಿದ್ದ ನಟರಿದ್ದರು. ಇನ್ನೊಂದು ಆನೆಯ ಮೇಲೆ ರಾಧಾ ಮತ್ತು ಕೃಷ್ಣರ ವೇಷ ಧರಿಸಿದ್ದ 2 ನಟರು ಗುಂಪುಗಳಿಗೆ ಕೈ ಬೀಸುತ್ತಿದ್ದರು. ಮತ್ತೊಂದು ಆನೆಯ ಮೇಲೆ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಸಂಗಾತಿಗಳು ಸಂಕೀರ್ತನೆ ಮಾಡುವ ಚಿತ್ರವಿತ್ತು. ಅವರ ಹಿಂದೆ ಒಂದು ಚಪ್ಪಟೆ ತಳದ ಅಲಂಕೃತ ಟ್ರಕ್ಕಿನಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತು ನಿತ್ಯಾನಂದ ಪ್ರಭುಗಳ ವೇಷಗಳನ್ನು ಧರಿಸಿದ್ದ ಮಕ್ಕಳು ಸಂಕೀರ್ತನೆ ಮಾಡುತ್ತಾ ಕುಣಿಯುತ್ತಿದ್ದರು. ಅವರ ಹಿಂದೆ ಒಂದಾದ ಮೇಲೊಂದು ವೃತ್ತಿನಿರತ ಕೀರ್ತನಾ ತಂಡಗಳು ಮತ್ತು ನರ್ತಿಸುತ್ತಾ ಕೀರ್ತನೆ ಮಾಡುತ್ತಿದ್ದ ಪ್ರಭುಪಾದರ ವಿದೇಶಿಯ ಶಿಷ್ಯರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಗೀತಾ ಮಂಜುಳಾ ಓದ್ಲ ಮಾತಾಜಿ? ಆಗ್ಲೇ ಕರೆದ್ರ? ಹೌದು ಕರೆದೆ, ಓದಿ ಮಾತಾಜಿ. ಇದು ಗಲಾಟೆ ಇತ್ತು, ಅದಕ್ಕೆ ಮಾತಾಜಿ. ಶಿಷ್ಯರ ಹಿಂದೆ ರಥದಲ್ಲಿ ಶೀಲ ಪ್ರಭುಪಾದರಿದ್ದರು. ರಥದ 2 ಕಡೆಗಳಲ್ಲಿಯೂ ಪ್ರಭುಪಾದರಿಗೆ ಚಾಮರ ಬೀಸುತ್ತಾ ಮತ್ತು ಒಬ್ಬೊಬ್ಬ ಶಿಷ್ಯನು ನಡೆಯುತ್ತಿದ್ದ. ಪ್ರಭುಪಾದರು ಬಲಗೈಯನ್ನು ಕೇಳೋದಿಲ್ಲ ಅಲ್ಲ, ಸ್ವಲ್ಪ ಗಟ್ಟಿ ಹೇಳಿ ಮಾತಾಜಿ, ಗಟ್ಟಿ ಓದಿ. ಸ್ವಲ್ಪ ಗಟ್ಟಿಯಾಗಿ ಓದಿ ಮಾತಾಜಿ, ಕೇಳಿಸಲ್ಲ ಅಂತ. ಜಪಮಣಿಯ ಚೀಲದಲ್ಲಿಟ್ಟು ಎಡಗೈಯನ್ನು ತಮ್ಮ ಬೆತ್ತದ ಮೇಲಿಟ್ಟು ಕುಳಿತಿದ್ದರು. ಅವರು ಕೇಳಿಸ್ತದ ನಿಮ್ಗೆಲ್ಲ? ಕೇಳಿಸ್ತಿಲ್ಲ ಮಾತಾಜಿ, ಕೇಳ್ತದ? ಏನಾಯ್ತು? ಸಣ್ಣಗೆ ಕೇಳಿ, ಸ್ವಲ್ಪ ಧ್ವನಿ. ಹೌದು, ಕೇಳಿಸ್ತಿಲ್ಲ ಮಾತಾಜಿ. ಹೌದಾ? ಮಂಜುಳಾ ಮಾತಾಜಿ ಓದಿ. ಶಿಷ್ಯರ ಹಿಂದೆ ರಥದಲ್ಲಿ ಶ್ರೀಲ ಪ್ರಭುಪಾದರಿದ್ದರು. ರಥದ 2 ಕಡೆಗಳಲ್ಲಿಯೂ
ಪ್ರಭುಪಾದರಿಗೆ ಚಾಮರ ಬೀಸುತ್ತಾ ಒಬ್ಬೊಬ್ಬ ಶಿಷ್ಯನು ನಡೆಯುತ್ತಿದ್ದ. ಪ್ರಭುಪಾದರು ಬಲಗೈಯನ್ನು ಜಪಮಣಿಯ ಚೀಲದಲ್ಲಿಟ್ಟು ಎಡಗೈಯನ್ನು ತಮ್ಮ ಬೆತ್ತದ ಮೇಲಿಟ್ಟು ಕುಳಿತಿದ್ದರು. ಅವರು ರೇಷ್ಮೆ ವಸ್ತ್ರಗಳನ್ನು ತೊಟ್ಟಿದ್ದರು. ಅವರ ಕುರ್ತಾಕ್ಕೆ ಮುತ್ತಿನ ಗುಂಡಿಗಳಿದ್ದವು. ಅವರ ಹಣೆಯ ಮೇಲೆ ಶ್ರೀಗಂಧದ ಅಗಲವಾದ ಪಟ್ಟೆ. ಅವರು ಗುಂಪಿಗೆ ಕೈ ಬೀಸುತ್ತಿರಲಿಲ್ಲ, ಮುಗುಳ್ನಗೆ ಬೀರುತ್ತಿರಲಿಲ್ಲ. ತಮ್ಮ ಮಣಿಗಳನ್ನು ಬಳಸಿ ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡುತ್ತಾ ಪ್ರಶಾಂತವಾಗಿ ಕುಳಿತಿದ್ದರು. ಪ್ರಭುಪಾದರ ರಥದ ಹಿಂದೆ ಒಂದು ಶಹನಾಯ್ ತಂಡ, ಇನ್ನೂ ಹಲವು ಕೀರ್ತನೆಯ ತಂಡಗಳು, ಕಡೆಯಲ್ಲಿ 8 ಮಂದಿ ಹೊತ್ತಿದ್ದ ಚೈತನ್ಯ ಮಹಾಪ್ರಭುಗಳ ಮತ್ತೊಂದು ವಿಗ್ರಹ. 3 ಲಕ್ಷ ಮಂದಿ ಮೆರವಣಿಗೆ ನೋಡಲು ಬಂದರು. ಇದು ಪ್ರಭುಪಾದರು ಅವರ ವಿದೇಶಿ ಶಿಷ್ಯರು ಇಲ್ಲದಿದ್ದರೆ ಬರುತ್ತಿದ್ದವರ ಸಂಖ್ಯೆ 2ರಷ್ಟು ಎಂದು ಉತ್ಸವ ಸಮಿತಿಯವರು ಹೇಳಿದರು. ಆದರೆ ಮೆರವಣಿಗೆಯು ಮುಕ್ತಾಯವಾಗಿತ್ತು. ಪ್ರಮುಖ ಆಕರ್ಷಣೆಯಾಗಿ ಪ್ರಭುಪಾದರು ಭಾಗವಹಿಸಿದ್ದರು. ಬೃಹತ್ ಜನಸಂದಣಿಯನ್ನು ಆಕರ್ಷಿಸಿದ್ದರು. ಈಗ ಅವರು ಮಾಡಬೇಕಾಗಿದ್ದದ್ದು ಏನೂ ಇರಲಿಲ್ಲ. ಅವರಿಗೆ ಆಯಾಸವಾಗಿತ್ತು. ಅವರನ್ನು ಅವರ ಶಿಷ್ಯರನ್ನು ಹತ್ತಿರದ ಒಂದು ಧರ್ಮಶಾಲೆಗೆ ಕರೆದೊಯ್ದು ಔತಣ ನಡೆಸಿದರು. ಪ್ರಭುಪಾದರು ಗಂಭೀರವಾಗಿಯೇ ಇದ್ದರು. ಆದಷ್ಟು ಶೀಘ್ರವಾಗಿ ತಮ್ಮ ವಾಸಸ್ಥಳಕ್ಕೆ ಮತ್ತು ತಮ್ಮ ಸಾಮಾನ್ಯ ಕಾರ್ಯಕ್ರಮಕ್ಕೆ ಹಿಂದಿರುಗಿದರು. ಸಾಕ ಮಾತಾಜಿ? ಹರೇ ಕೃಷ್ಣ. ಓದಿ ಮಾತಾಜಿ, ಓದಿ. ಈ ಪೇಜ್ ಓದಿ. ಪ್ರಭುಪಾದರನ್ನು ಅಲಹಾಬಾದ್ ಮೇಳದಲ್ಲಿ ಕಂಡಿದ್ದ ವಾರಣಾಸಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯೊಬ್ಬ ಅವರನ್ನು ಭೇಟಿ ಮಾಡಲು ಬಂದ. ಹುಡುಗನ ತಂದೆಯು ಪ್ರಭುಪಾದರಿಗೆ ಉಡುಗೊರೆಯಾಗಿ ಕೊಡಲು ಹುಡುಗನಿಗೆ ಚೈತನ್ಯ ಮಹಾಪ್ರಭುಗಳ ಜೀವನ ಚರಿತ್ರೆಯೊಂದನ್ನು ಕೊಟ್ಟಿದ್ದರು. ಹುಡುಗನು ತನ್ನ ತಂದೆಯ ಭಾವಚಿತ್ರವನ್ನು ಪ್ರಭುಪಾದರಿಗೆ ತೋರಿಸಿದಾಗ ಅವರು, ಹೌದು, ನಿನ್ನ ತಂದೆ ಒಬ್ಬ ಭಕ್ತರು, ನೀನು ಏಕೆ ದೀಕ್ಷೆ ತೆಗೆದುಕೊಳ್ಳಬಾರದು ಎಂದು ಕೇಳಿದರು. ಹುಡುಗ ಹಿಂಜರಿದ. ತೋಟದಲ್ಲಿ ಪ್ರಭುಪಾದರೊಂದಿಗೆ ಅವನು ನಡೆಯುತ್ತಿದ್ದಾಗ ಪ್ರಭುಪಾದರು, ನಿನ್ನ ತಂದೆಯಿಂದ ನಿನಗೆ ಭಕ್ತಿ ಸೇವೆಯ ಬೀಜವು ಬಂದಿದೆ. ಈಗ ನೀನು ಅದನ್ನು ಪೋಷಿಸಿ ಬೆಳೆಸಬೇಕು ಎಂದು ಹೇಳಿದರು. ಸಾಕ ಹರೇ ಮಾತಾಜಿ? ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನಲ್ಲ ಮಾತಾಜಿ. ಗಾಯತ್ರಿ ಯಾರು ಮಾತಾಜಿ? ಓದಿ. ಹರೇ ಕೃಷ್ಣ ಮಾತಾಜಿ. ಹುಡುಗನು, ಆದರೆ ನಾನು ಹೇಗೆ ತಲೆಯನ್ನು ಬೋಳಿಸಲಿ, ನಾನು ವಿಶ್ವವಿದ್ಯಾನಿಲಯರ ನಿಲಯದ ವಿದ್ಯಾರ್ಥಿ ಎಂದ. ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳಿಸ್ತಿದೆ, ಓದಿ ಮಾತಾಜಿ. ಆಗುವುದಿಲ್ಲ, ಅದೊಂದು ಪದ್ಧತಿ. ನೀನು ಒಮ್ಮೆ ತಲೆಯನ್ನು ಬೋಳಿಸಬೇಕು, ಆಮೇಲೆ ಸಣ್ಣ ಕೂದಲನ್ನು ಇಟ್ಟುಕೊಳ್ಳಬಹುದು. ಆದರೆ ನಾನು ತಿಲಕವನ್ನು ಹೇಗೆ ಧರಿಸಲಿ? ಅವರು ನನ್ನನ್ನು ನೋಡಿ ನಗುತ್ತಾರೆ. ಹುಡುಗನು ಟೀಕೆಗೆ ಹೆದರಬಾರದು ಎಂದು ಪ್ರಭುಪಾದರು ಹೇಳಿದರು. ಹುಡುಗನು ಕೃಷ್ಣನ ಯೋಧನಾಗಬೇಕು. ಸರ್ಕಾರವು ತನ್ನ ವೀರ ಯೋಧರನ್ನು ಸನ್ಮಾನಿಸುವಂತೆ ಕೃಷ್ಣನಿಗಾಗಿ ಕಷ್ಟಗಳನ್ನು, ಟೀಕೆಗಳನ್ನು ಸಹಿಸುವ ಭಕ್ತರನ್ನು ಕೃಷ್ಣನು ಗೌರವಿಸುವನು. ಗುರುದಕ್ಷಿಣೆಯ ವಿಷಯವೇನು? ಹುಡುಗನು ಕೇಳಿದ. ಗುರುದಕ್ಷಿಣೆಯು ಒಂದು ಔಪಚಾರಿಕ ಕ್ರಿಯೆ ಅಷ್ಟೇ. ಪ್ರಭುಪಾದರು ಹೇಳಿದರು, ಹಿಂದಿನ ಕಾಲದಲ್ಲಿ ದೀಕ್ಷೆ ಪಡೆದವನು ಹಲವು ಮನೆಗಳಿಗೆ ಹೋಗುವುದು ಒಂದು ಪದ್ಧತಿಯಾಗಿತ್ತು. ನೀನು ಗುರುವಿನ ಸೇವಕನಾಗಿದ್ದೀಯೆ, ಗುರುವಿಗಾಗಿ ಭಿಕ್ಷೆ ಬೇಡಲು ಸಿದ್ಧವಾಗಿದ್ದೀಯೆ ಎನ್ನುವುದಕ್ಕೆ ಅದೊಂದು ಗುರುತು. ನೀನು ಏನು ಕೊಟ್ಟರೆ ಅದೇ ಗುರುದಕ್ಷಿಣೆ. ಹುಡುಗನು ಮನೆಗೆ ಹೋಗಿ ತಂದೆಗೆ ಹೇಳಿದ. ತಂದೆಯು ಮರುದಿನ ನಿತ್ಯಾನಂದ ಪ್ರಭುಗಳ ಜಯಂತಿ, ಆಧ್ಯಾತ್ಮಿಕ ದೀಕ್ಷೆ ಪಡೆಯಲು ಶುಭದಿನ ಎಂದು ಹೇಳಿದ. ಮರುದಿನ ನಿತ್ಯಾನಂದ ತ್ರಯೋದಶಿಯಂದು ಶ್ರೀಲ ಪ್ರಭುಪಾದರು ಹುಡುಗನಿಗೆ ನಿರಂಜನ ದಾಸ ಎನ್ನುವ ಹೆಸರನ್ನು ಕೊಟ್ಟು ದೀಕ್ಷೆಯನ್ನು ಕೊಟ್ಟರು. ಅವನು ಕೇಳಬಯಸುವ ಪ್ರಶ್ನೆಗಳೇನಾದರೂ ಉಂಟೆ ಎಂದು ಪ್ರಭುಪಾದರು ನಿರಂಜನನನ್ನು ಕೇಳಿದಾಗ, ಕೃಷ್ಣನೊಡನೆ ತನ್ನ ನಿತ್ಯ ಸಂಬಂಧವನ್ನು ತಿಳಿಯಲು ಬಯಸುವುದಾಗಿ ಅವನು ಹೇಳಿದ. ತನ್ನ ಸಂಬಂಧ ಸೇವಕನದೇ, ಸಖನದೇ, ತಂದೆ ತಾಯಿಯದೇ. ಶ್ರೀಕೃಷ್ಣನೊಡನೆ ಎಲ್ಲ ಆಧ್ಯಾತ್ಮಿಕ ಸಂಬಂಧಗಳಿಗೆ ಸಾಮಾನ್ಯವಾದುದು
ಸೇವಕತ್ವ ಎಂದು ಪ್ರಭುಪಾದರು ಹೇಳಿದರು. ಹರೇ ಕೃಷ್ಣ ಸಂಕೀರ್ತನೆ ಮಾಡುವುದರಿಂದ ನಿರಂಜನನು ಹೆಚ್ಚು ಹೆಚ್ಚು ಪರಿಶುದ್ಧನಾಗುವನು ಮತ್ತು ಕೃಷ್ಣನೊಡನೆ ತನ್ನ ಸಂಬಂಧವನ್ನು ಹೆಚ್ಚು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವನು ಎಂದು ಪ್ರಭುಪಾದರು ಹೇಳಿದರು. ತನ್ನ ಬಾಂಧವ್ಯವು ತನಗೆ ಅರ್ಥವಾಗುವುದು ಹೇಗೆ ಎಂದು ನಿರಂಜನನು ಕೇಳಿದನು. ಬೇಡ, ಆತುರ ಪಡಬೇಡ, ಪ್ರಭುಪಾದರು ಹೇಳಿದರು. ನಿನ್ನ ತಂದೆಯಿಂದ ನಿನಗೆ ಒಂದಿಷ್ಟು ಶ್ರದ್ಧೆ ಬಂದಿದೆ. ಈಗ ನೀನು ಭಕ್ತರ ಸಂಘದಲ್ಲಿದ್ದೀಯೆ ಮತ್ತು ಸಂಕೀರ್ತನೆ ಮಾಡುತ್ತಿದ್ದೀಯೆ. ಕ್ರಮೇಣ ನಿನಗೆ ಅರ್ಥವಾಗುತ್ತದೆ. ನಿರಂಜನನು ತಾಳ್ಮೆಯಿಂದ ಇರಲು ಒಪ್ಪಿದ. ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ತಮ್ಮ ಉಪನ್ಯಾಸವನ್ನು ಏರ್ಪಡಿಸುವಂತೆ ಪ್ರಭುಪಾದರು ನಿರಂಜನನಿಗೆ ಹೇಳಿದರು. ನಿರಂಜನನ ಚಿಕ್ಕಪ್ಪ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಅವರ ನೆರವಿನಿಂದ ನಿರಂಜನನು ಪ್ರಭುಪಾದರು ವಾರಣಾಸಿಯಲ್ಲಿದ್ದ ಕೊನೆಯ ದಿವಸ ಬೆಳಗ್ಗೆ ಉಪನ್ಯಾಸ ಮಾಡಲು ವ್ಯವಸ್ಥೆ ಮಾಡಿದ್ದ. ಹರೇ ಸಾಕ ಕೃಷ್ಣ ಮಾತಾಜಿ? ಮಾತಾಜಿ, ಧನ್ಯವಾದ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಧನ್ಯವಾದ. ಅಶ್ವಿನಿ ಮಾತಾಜಿ ಇಲ್ಲ, ಅವರು ಹೊರಟೋದ್ರು. ಕಾಂತಮಣಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ, ಅವ್ರದಾಗ್ಲಿ ಓದ್ತೀನಿ. ಕಾಂತಮಣಿ ಮಾತಾಜಿ. ಹೌದಾ, ಲಕ್ಷ್ಮಿ ಅನ್ನಂಗಾಯ್ತು. ಅಲ್ಲ, ಅಶ್ವಿನಿ ಅಂತಿದ್ರು, ಅವರೆಲ್ಲ. ಹೌದಾ, ಸರಿಯಾಗಿ ಕೇಳ್ತಿಲ್ಲ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಪ್ರಭುಪಾದರು ಹೊರಡಬೇಕಾಗಿದ್ದ ದಿನ ಸೂರತ್ಗೆ ಭೇಟಿ ಕೊಟ್ಟಾಗಿನಿಂದ ಅವರೊಡನೆ ಮತ್ತು ಅವರ ತಂಡದೊಡನೆ ಪ್ರವಾಸ ಮಾಡುತ್ತಿದ್ದ ಅಮೆರಿಕನ್ ಛಾಯಾಚಿತ್ರಕಾರ ಜಾನ್ ಗ್ರೀಸರನ್ನು ಭೇಟಿ ಮಾಡಿದರು. ಜಾನ್ ಮೀಸೆಯನ್ನು ತೆಗೆಸಿದ್ದ ಮತ್ತು ತನ್ನ ಭವಿಷ್ಯದ ವಿಷಯವಾಗಿ ಬಹಳ ಯೋಚನೆ ಮಾಡಿದ್ದ. ಅವರಿಬ್ಬರು ಮತ್ತೆ ಮುಂಬಯಿಯಲ್ಲಿ ಕೆಲವು ವಾರಗಳಲ್ಲಿ ಸೇರಲಿದ್ದರು. ಅಲ್ಲಿಯವರೆಗೆ ವಿದಾಯ ಹೇಳಲು ಆತ ಬಂದಿದ್ದ. ಜಾನ್ ಬಂದಾಗ ಪ್ರಭುಪಾದರು ಎಳೆ ಬಿಸಿಲನ್ನು ಸವಿಯುತ್ತಾ ಮಣ್ಣಿನ ಪಾತ್ರೆಯಿಂದ ಸಕ್ಕರೆ ಬಾದಾಮಿಯನ್ನು ತೆಗೆದುಕೊಂಡು ತಿನ್ನುತ್ತಾ ಮೊಗಸಾಲೆಯಲ್ಲಿ ಕುಳಿತಿದ್ದರು. ಪ್ರಭುಪಾದರು ಮಣ್ಣಿನ ಪಾತ್ರೆಯನ್ನು ಹೊಡೆದು ಜಾನ್ಗೆ ಮತ್ತು ಅಲ್ಲಿದ್ದ ಇತರ ಭಕ್ತರಿಗೆ ಹಂಚಬೇಕೆಂದು ಹೇಳಿದರು. ಮಣ್ಣಿನ ಪಾತ್ರೆಯ ಒಂದು ಚೂರಿನಿಂದ ಸಕ್ಕರೆ ಬಾದಾಮಿಯನ್ನು ನಿಕ್ಕುತ್ತಾ ಜಾನ್ ಕುಳಿತಿದ್ದಂತೆ ಪ್ರಭುಪಾದರು ಕಲ್ಕತ್ತೆಯಲ್ಲಿ ತಮ್ಮ ಬಾಲ್ಯವನ್ನು ಕುರಿತು ಮಾತನಾಡಿದರು. ಜಾನ್ ಪ್ರಭುಪಾದರು ತಮ್ಮದೇ ರೀತಿಯಲ್ಲಿ ಒತ್ತು ಹಾಕುತ್ತಾ ಲಯಬದ್ಧವಾದ ಇಂಗ್ಲಿಷ್ನಲ್ಲಿ ಕಲ್ಕತ್ತೆಯಲ್ಲಿ ತಮ್ಮ ಬಾಲ್ಯವನ್ನು ಕುರಿತು ಮಾತನಾಡುತ್ತಿದ್ದರು. ಇಂದಿನ ಅತಿ ಜನಸಂದಣಿ ಮತ್ತು ದಾರಿದ್ರ್ಯಗಳು ಕಾಣಿಸಿಕೊಳ್ಳುವ ಮೊದಲಿನ ಒಂದು ಸೌಜನ್ಯಪೂರಿತ ನಗರವನ್ನು ಅವರು ವರ್ಣಿಸಿದರು. ಶಾಲಾ ಬಾಲಕನಾಗಿ ಅವರು ಭವ್ಯವಾದ ಹುಲ್ಲು ಬಯಲು ಮತ್ತು ಮರಗಳು ಸುತ್ತುವರೆದಿದ್ದ ಅಮೃತಶಿಲೆಯ ಬಹು ಸೊಗಸಾದ ವಿಕ್ಟೋರಿಯನ್ ಕಟ್ಟಡಗಳನ್ನು ನೋಡಿದ್ದರು. ಇದ್ದಕ್ಕಿದ್ದಂತೆ ಪ್ರಭುಪಾದರು ನನ್ನ ಕಡೆ ನೋಡಿ ನಕ್ಕರು. ಜಾನ್, ಕೃಷ್ಣನು ನಿನ್ನನ್ನು ಸೆರೆ ಹಿಡಿದಿದ್ದಾನೆ ಎಂದು ನನಗನಿಸುತ್ತದೆ ಎಂದರು. ನಾನು ಒಪ್ಪಿಕೊಂಡೆ. ಸಾಕಷ್ಟು ಕಾಲದಿಂದ ನನಗೆ ಇದು ಅರಿವಾಗಿತ್ತು. ಈಗ ಪ್ರಭುಪಾದರು ಅದನ್ನು ದೃಢಪಡಿಸಿದರು. ಪ್ರಭುಪಾದರು ಗೋರಖ್ಪುರಕ್ಕೆ ಹಿಂದಿರುಗಲು ವಾರಣಾಸಿಯನ್ನು ಬಿಟ್ಟಾಗ ಹಲವಾರು ಶಿಷ್ಯರು ತಪ್ಪು ರೈಲು ನಿಲ್ದಾಣಕ್ಕೆ ಹೋಗಿಬಿಟ್ಟರು. ಪ್ರಭುಪಾದರು ಕೆಲವು ಹಿಂಬಾಲಕರು ಸರಿಯಾದ ರೈಲ್ವೆ ನಿಲ್ದಾಣದಲ್ಲಿ ಕಾಯುತ್ತಿದ್ದಾಗ ಅವರನ್ನು ಕೌಸಲ್ಯ, ಶ್ರೀಲ ಪ್ರಭುಪಾದರೇ, ವಾರಣಾಸಿ ನಿಮಗೆ ಎಷ್ಟರ ಮಟ್ಟಿಗೆ ಹಿಡಿಸಿತು ಎಂದು ಕೇಳಿದರು. ಸರಿಯಾಗಿದೆ ಎಂದು ಅಲಕ್ಷ್ಯದಿಂದ ಅವರೆಂದರು. ಭೇಟಿಯ ಯಾವುದಾದರೂ ಒಳ್ಳೆಯ ಅಂಶವನ್ನು ಕುರಿತು ಯೋಚಿಸಲು ಪ್ರಯತ್ನಿಸುತ್ತಾ ಆಕೆ, ನಿಮಗೆ ಒಳ್ಳೆಯ ವಿಶ್ರಾಂತಿ ದೊರೆಯುತ್ತೆ ಎಂದು ಕೇಳಿದರು. ಪ್ರಭುಪಾದರು, ವಿಶ್ರಾಂತಿ ನನಗೆ ಯಾವಾಗ ಬೇಕಾದರೂ ದೊರೆಯುತ್ತದೆ, ಆದರೆ ನನಗೆ ನನ್ನ ಭಕ್ತರೊಂದಿಗೆ ಇರುವುದೇ ಇಷ್ಟ ಎಂದರು. ಪ್ರಭುಪಾದರ ಸುತ್ತ ಸಾಮಾನುಗಳಿದ್ದಂತೆ ಅವರು ಬೆಂಚಿನ ಮೇಲೆ ಕುಳಿತರು. ತಮಾಲ ಕೃಷ್ಣರು, ಶ್ಯಾಮಸುಂದರರು ಟಿಕೆಟ್ ಕಚೇರಿಯಿಂದ ರೈಲಿಗೆ ಮತ್ತು ಹಿಂದಕ್ಕೆ ಓಡುತ್ತಿದ್ದರು. ರೈಲು ಸ್ವಲ್ಪ ಹೊತ್ತಿನಲ್ಲಿ ಹೊರಡಲಿದ್ದಿತು. ಆದರೆ ಇತರ ಭಕ್ತರು ಎಲ್ಲಿ? ಪ್ರಭುಪಾದರ ಆಧ್ಯಾತ್ಮಿಕ ಮಕ್ಕಳು ಇತರ ಭಕ್ತರು ಬರುವವರೆಗೆ ರೈಲು ಹೊರಡಲಾಗದು ಎಂದು ಹೇಳಿ ರೈಲು ನಿರ್ವಾಹಕನೊಂದಿಗೆ ವಾದ ಮಾಡುತ್ತಿದ್ದಾಗ ಪ್ರಭುಪಾದರು ನೋಡುತ್ತಿದ್ದರು. ತಾವೇನು ಮಾಡುತ್ತಿದ್ದೇವೆ ಎಂದು ಅವರಿಗೆ ತಿಳಿಯದು ಎಂದು ಹೇಳಿ ಪ್ರಭುಪಾದರೊಳಗೆ ನಕ್ಕರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಓದಿ. ಪ್ರಭುಪಾದರು ಇಲ್ಲ, ಇನ್ನು ಅಲ್ಲಿಂದ ಮಾತಾಜಿ. 1971. ಹೌದು. ಫೆಬ್ರವರಿ ಮೇಲಕ್ಕೆ ಹೋಗ್ತು. ಫೆಬ್ರವರಿ 10, 1971 ಪ್ರಭುಪಾದರು ಗೋರಖ್ಪುರದಲ್ಲಿ ಉಪದೇಶ ಮಾಡಲು
ಬಯಸುತ್ತಾರೆ ಎಂದು ಕೇಳಿ ಹನುಮಾನ್ ಪ್ರಸಾದ್ ಪೋದ್ದಾರರು ತಮ್ಮ ಒಂದು ಸ್ವತ್ತನ್ನು ಕೊಡಲು ಮುಂದೆ ಬಂದರು. ಪೋದ್ದಾರರು ಗೀತಾ ಪ್ರಕಟಣ ಸಂಸ್ಥೆಯ ಖ್ಯಾತ ಮುಖ್ಯಸ್ಥರು. ಅವರು ಕೃಷ್ಣನಿಕೇತನ ಎಂಬ ಹೆಸರಿನ ತಮ್ಮ ಹಿಂದಿನ ನಿವಾಸವಾಗಿದ್ದ 2 ಅಂತಸ್ತುಗಳ ಮನೆಯನ್ನು ಕೊಡುವುದಾಗಿ ಹೇಳಿದರು. ಗೋರಖ್ಪುರದಲ್ಲಿ ಬೇರೊಂದು ಮನೆಯಲ್ಲಿ ಹಾಸಿಗೆ ಹಿಡಿದು ಮಲಗಿದ್ದ ಪೋದ್ದಾರರು ಪ್ರಭುಪಾದರನ್ನು 1962ರಲ್ಲಿ ಮೊದಲು ಕಂಡಿದ್ದರು. ಪ್ರಭುಪಾದರು ಆರಿಸಿಕೊಂಡಿದ್ದ ಮಹತ್ ಕಾರ್ಯವನ್ನು ಮೆಚ್ಚಿಕೊಂಡಿದ್ದರು. ಕೃಷ್ಣ ನಿಕೇತನವನ್ನು ಬಳಸಲು ಅನುಮತಿಯು ದೊರೆತಾಗ ಪ್ರಭುಪಾದರು ಬೇಗನೆ ಕಾರ್ಯಪ್ರವೃತ್ತರಾದರು. ಅರ್ಧ ಕುಂಭಮೇಳವಾದ ಮೇಲೆ ತಾವು ಕಲ್ಕತ್ತೆಯಿಂದ ತಂದಿದ್ದ ರಾಧಾಕೃಷ್ಣ ವಿಗ್ರಹಗಳು ಒಂದೇ ಟ್ರಂಕನ್ನು ಸೇರಿದ್ದುದು ಯೋಗ್ಯವಲ್ಲ ಎಂದು ಅವರು ಹೇಳಿದರು. ಅವುಗಳಿಗೆ ಆಗಲೇ ಪೂಜೆಯು ಸಂದಿತ್ತು. ಆದುದರಿಂದ ಅವುಗಳ ಪೂಜೆಯು ನಿಲ್ಲಬಾರದು. ಅವರು ವಿಗ್ರಹಗಳನ್ನು ನಾಳೆ ಪ್ರತಿಷ್ಠಾಪಿಸಬೇಕು ಎಂದರು. ಸಿದ್ಧತೆಗಳನ್ನು ಮಾಡಲು ಕೌಸಲ್ಯ ಮತ್ತು ನಂದಕುಮಾರರನ್ನು ನೇಮಿಸಿದರು. ನಂದಕುಮಾರ ಮತ್ತು ಕೌಸಲ್ಯರಿಗೆ ಇನ್ನಷ್ಟು ನೆರವು ಬೇಕು ಎನ್ನುವುದನ್ನು ಕಂಡು ಪ್ರಭುಪಾದರು ತಮ್ಮ ಎಲ್ಲ ಶಿಷ್ಯರನ್ನು ಕರೆದರು. ಸ್ವಲ್ಪ ಹೊತ್ತಿನಲ್ಲಿಯೇ 20 ಮಂದಿ ಅಮೆರಿಕನ್ ಭಕ್ತರು ಮರುದಿನದ ಉತ್ಸವಕ್ಕೆ ಸಿದ್ಧತೆ ಮಾಡುತ್ತಾ ಸರಸರನೆ ಓಡಾಡುತ್ತಿದ್ದರು. ಪ್ರಭುಪಾದರು ದೇವಾಲಯದ ಕೊಠಡಿಯನ್ನು ಚಾವಣಿಯಿಂದ ನೆಲದವರೆಗೆ ಸ್ವಚ್ಛಗೊಳಿಸುವುದರಲ್ಲಿ ಮತ್ತು ಪೂಜಾ ಸ್ಥಳವನ್ನು ನಿರ್ಮಿಸುವುದರಲ್ಲಿ ಭಕ್ತರಿಗೆ ಮಾರ್ಗದರ್ಶನ ಮಾಡುತ್ತಿದ್ದರು. ಅವರು ಹಿಮಾವತಿಗೆ ಆಕೆಯ ಅಚ್ಚುಮೆಚ್ಚಿನ ಸೀರೆಯನ್ನು ಕೊಡುವಂತೆ ಕೇಳಿದರು. ವಿಗ್ರಹಗಳ ಪೂಜಾ ಸ್ಥಳವಾಗಬೇಕಾಗಿದ್ದ ಮೇಜಿನ ಮೇಲೆ ಅದನ್ನು ಪರದೆಯಂತೆ ಇಳಿಬಿಟ್ಟರು. ಪೂಜಾ ಸ್ಥಳಕ್ಕೆ ಒಂದು ಹಿನ್ನೆಲೆ ಬೇಕು ಎಂದರು. ಕೌಸಲ್ಯ ಮೇಜಿನ ಮೇಲೆ ನಿಂತಿದ್ದಂತೆ ಅವರು ಬಣ್ಣದ ಬಟ್ಟೆಯ ತುಂಡುಗಳನ್ನು ಗೋಡೆಯ ಮೇಲೆ ಅಲಂಕರಿಸಲು ಆಕೆಗೆ ಕೊಟ್ಟರು. ಹಿನ್ನೆಲೆಯ ಕೆಲಸ ಮುಗಿದಾಗ ಪ್ರಭುಪಾದರು ಭಕ್ತರೊಬ್ಬರು ಅಲಹಾಬಾದಿನಲ್ಲಿ ಕೊಂಡಿದ್ದ ಒಂದು ಕಂಬಳಿಯನ್ನು ತೆಗೆದುಕೊಂಡು ಪೂಜಾ ಸ್ಥಳವಾಗಿದ್ದ ಮೇಜಿನ ಮೇಲೆ ಹರಡಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲತಾ ದಾಮೋದರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಕೇಳ್ತಾ ಇದೆಯಲ್ಲ ವಾಯ್ಸು? ಕೇಳಿಸ್ತಿದೆ, ಓದಿ ಮಾತಾಜಿ. ಆ ರಾತ್ರಿ ಪ್ರಭುಪಾದರು ದೇವಾಲಯದ ಕೊಠಡಿಯನ್ನೆಲ್ಲ ಅವಲೋಕಿಸಿದರು. ತುಂಬಾ ಚೆನ್ನಾಗಿದೆ ಎಂದರು. ಅವರು ತಮ್ಮ ಕೊಠಡಿಗೆ ಹೋದರು. ಇಬ್ಬರು ಭಕ್ತರು ಇಡೀ ರಾತ್ರಿ ಎದ್ದಿದ್ದು ರಾಧೆ ಮತ್ತು ಕೃಷ್ಣರಿಗೆ ಬಟ್ಟೆಗಳನ್ನು ಹೊಲಿದರು. ಮರುದಿನ ಬೆಳಗ್ಗೆ ವಿಗ್ರಹಗಳನ್ನು ಪೂಜಾ ಸ್ಥಳದಲ್ಲಿ ಇಡಲಾಯಿತು. ಭಕ್ತರು ವಿಗ್ರಹಗಳಿಗೆ ಪ್ರಸಾದವನ್ನು ನೈವೇದ್ಯ ಮಾಡಿ ದಿನಕ್ಕೆ 6 ಬಾರಿ ಆರತಿ ಮಾಡಿ ಪೂಜೆಯನ್ನು ಮತ್ತೆ ಪ್ರಾರಂಭಿಸಿದರು. ಭಕ್ತರು ಭಾರತವನ್ನು ತಲುಪಿದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಇಸ್ಕಾನ್ ದೇವಸ್ಥಾನದ ವಾತಾವರಣದಲ್ಲಿ ವಾಸ ಮಾಡುತ್ತಿದ್ದ ಅವರ ಬದುಕು ವ್ಯವಸ್ಥಿತವಾಯಿತು, ಭದ್ರವಾಯಿತು. ಅವೆಯು ಬೆಚ್ಚಗಾಯಿತು. ಭಕ್ತರಲ್ಲಿ ಬಹುಮಂದಿ ಅಲಹಾಬಾದಿನಲ್ಲಿ ಆರೋಗ್ಯವನ್ನು ಕಳೆದುಕೊಂಡಿದ್ದರು. ಈಗ ಅವರಿಗೆ ನೆಮ್ಮದಿ ಎನಿಸಿತು. ಗೋರಖ್ಪುರ ದೇವಾಲಯವು ಊರ ಹೊರಗೆ ಅನೇಕ ಎಕರೆಗಳಷ್ಟು ವಿಸ್ತಾರವಾಗಿದ್ದ ಕೃಷಿ ಭೂಮಿಯ ಮೇಲಿದ್ದಿತು. ಅದು ಪ್ರಶಾಂತವಾದ ಸ್ಥಳ. ಹಗಲು ಹೊತ್ತು ಬಿಸಿಲು ಕಿಟಕಿಯಿಂದ ತೂರಿ ಬಂದ ಅವರ ದೇಹವನ್ನು ಬೆಚ್ಚಗೆ ಮಾಡುತ್ತಿದ್ದಂತೆ ಪ್ರಭುಪಾದರು ವಿಶ್ರಾಂತಿ ಪಡೆದರು. ಭಕ್ತರು ಸಂಜೆ ಹೊತ್ತು ಕೀರ್ತನೆಗಾಗಿ ಮತ್ತು ಪ್ರಭುಪಾದರ ಉಪನ್ಯಾಸಕ್ಕಾಗಿ ಅತಿಥಿಗಳು ಬರುತ್ತಿದ್ದರು. ಶ್ರೀಮದ್ ಭಾಗವತದ 6ನೇ ಸ್ಕಂದವನ್ನು ಕುರಿತು ಮಾತನಾಡುತ್ತಾ ಪ್ರಭುಪಾದರು ಮತ್ತೆ 12ನೇ ಶತಮಾನದ ಶ್ರೀಧರ್ ಸ್ವಾಮಿಗಳ ಭಾಷ್ಯವನ್ನು ಪ್ರಸ್ತಾಪಿಸಿದರು. ಯಾವುದೇ ನಿಯಂತ್ರಿಸುವ ತತ್ವಗಳಿಲ್ಲದೆ ಸಂಕೀರ್ತನೆ ಮಾಡುವಷ್ಟರಿಂದಲೇ ಮನುಷ್ಯನು ಮುಕ್ತಿಯನ್ನು ಪಡೆಯುತ್ತಾನೆ ಎಂದು ಶ್ರೀಧರ ಸ್ವಾಮಿಗಳು ಹೇಳಿದರು. ಇದು ಹೇಗೆ ಸಾಧ್ಯ? ಶ್ರೀಧರ ಸ್ವಾಮಿಗಳ ಉತ್ತರ: ನಿಯಂತ್ರಿಸುವ ತತ್ವಗಳು ಇವೆ ಎಂದರೆ ಪಾವನ ನಾಮದ ಸಂಕೀರ್ತನೆಯ ಶಕ್ತಿಯು ಎಷ್ಟೆಂದರೆ ಅದು ಕೀರ್ತನೆ ಮಾಡುವವನಿಗೆ ಕೂಡಲೇ ಮುಕ್ತಿಯನ್ನು ಕೊಡಬಲ್ಲದು. ಆದರೆ ಮತ್ತೆ ಕೆಳಗೆ ಬೀಳುವುದು ನಮ್ಮ ಪ್ರವೃತ್ತಿ. ಆದ್ದರಿಂದಲೇ ನಿಯಂತ್ರಿಸುವ ತತ್ವಗಳಿವೆ. ಪ್ರತಿನಿತ್ಯವೂ
ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾವು ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತನೆ ಮಾಡಬೇಕು. ಹೀಗೆ ಮಾಡುವುದರಿಂದ ಬದುಕಿನ ಎಷ್ಟೋ ದುಃಖಮಯ ಸ್ಥಿತಿಗಳಿಂದ ತಪ್ಪಿಸಿಕೊಳ್ಳಬಹುದು. ಸಂಕೀರ್ತನೆ ಮಾಡಿದರೆ ಸಾಕು. ಆದುದರಿಂದ ಮನುಷ್ಯನು ಬಹು ಎಚ್ಚರಿಕೆಯಿಂದಿರಬೇಕು, ಶ್ರದ್ಧೆಯಿಂದಿರಬೇಕು. ನೀವು ಸಂಕೀರ್ತನೆಯನ್ನು ಪ್ರಾರಂಭಿಸುತ್ತಲೂ ಕೃಷ್ಣನು ನಿಮ್ಮ ನಾಲಿಗೆಯಲ್ಲಿ ಕುಣಿಯುತ್ತಾನೆ ಎಂದು ನೀವು ತಿಳಿದಿರಬೇಕು. ಆದ್ದರಿಂದ ನಾವು ಬಹು ಎಚ್ಚರದಿಂದಿರಬೇಕು ಮತ್ತು ಗೌರವದಿಂದಿರಬೇಕು. ಪ್ರತಿ ರಾತ್ರಿ ಪ್ರಭುಪಾದರು ಶ್ರೀಧರ ಸ್ವಾಮಿಗಳ ಭಾಷ್ಯವನ್ನು ತಮ್ಮ ಪ್ರಮಾಣ ಗ್ರಂಥವಾಗಿ ತೆಗೆದುಕೊಳ್ಳುತ್ತಿದ್ದರು. ಶ್ರೀಧರ ಸ್ವಾಮಿಗಳು ಈ ಉದಾಹರಣೆಯನ್ನು ಕೊಡುತ್ತಾರೆ. ಒಂದು ಬಹು ಒಳ್ಳೆಯ ಔಷಧವಿದೆ ಎಂದು ತಿಳಿಯದೆ ಮನುಷ್ಯನು ಸಾವಿರಾರು ಔಷಧಿಗಳನ್ನು ತೆಗೆದುಕೊಳ್ಳುತ್ತಾನೆ. ಹಾಗೆ ಧಾರ್ಮಿಕ ತತ್ವಗಳನ್ನು ನಿಷ್ಠೆಯಿಂದ ಬೆಂಬಲಿಸುವ ನಾಯಕರು ಈ ಹರೇ ಕೃಷ್ಣ ಮಂತ್ರವನ್ನು ತಿಳಿಯದೆ ಅನೇಕ ಕ್ಲೇಶದಾಯಕ ವಿದ್ಯುಕ್ತ ಆಚರಣೆಗಳ ವ್ರತಗಳನ್ನು ಆಚರಿಸುತ್ತಾರೆ. ವಾಸ್ತವವಾಗಿ ಇವುಗಳ ಅಗತ್ಯವೇ ಇಲ್ಲ. ಶ್ರೀಧರ ಸ್ವಾಮಿಗಳು ಇದನ್ನು ಬಹಳವಾಗಿ ಒತ್ತಿ ಹೇಳುತ್ತಾರೆ. ಯಾವುದೇ ವಿದ್ಯುಕ್ತ ವ್ರತಗಳನ್ನು ತಿಳಿಯದೆಯೇ ನೀವು ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತನೆ ಮಾಡಬಹುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ಮಂಜುಳಾ ದೇವಿ ಮಾತಾಜಿ. ಓದ್ತೀನಿ ಮಾತಾಜಿ. ಓದಿ. ಶ್ರೀಧರ ಸ್ವಾಮಿಗಳ ಭಾಷ್ಯವು ಕೃಷ್ಣನ ಪಾವನ ನಾಮಗಳನ್ನು ಸಂಕೀರ್ತನೆ ಮಾಡುವುದರ ಪರಮಫಲವನ್ನು ಕುರಿತಂತೆ ಅನೇಕ ಶಾಸ್ತ್ರ ಗ್ರಂಥಗಳಿಂದ ಉದ್ಧರಿಸಿದ ಮಾತುಗಳಿಂದ ತುಂಬಿ ಹೋಗಿತ್ತು. ಶ್ರೀಧರ ಸ್ವಾಮಿಗಳು ಅಖಿಲ ಚೇಷ್ಟಿತಂ ಎನ್ನುತ್ತಾರೆ. ಎಂದರೆ ಪಾವನ ನಾಮವನ್ನು ಸಂಕೀರ್ತನೆ ಮಾಡುವಷ್ಟೇ ಒಳಿತಾದ ಕೃಷ್ಣನ ಮಹಿಮೆಯನ್ನು ಸಾರುವ ಯಾವುದೇ ಕ್ರಿಯೆಯು ಪಾವನ ನಾಮವನ್ನು ಸಂಕೀರ್ತನೆ ಮಾಡಿದಷ್ಟೇ ಪುಣ್ಯಕರ. ನೀವು ಪ್ರಚಾರಕ್ಕಾಗಿ ಹೋದಾಗ, ಈ ಚಳುವಳಿಯನ್ನು ಮುಂದಕ್ಕೊಯ್ಯಲು ಹೋದಾಗ ನೀವು ಸಂಕೀರ್ತನೆ ಮಾಡುತ್ತಿಲ್ಲ ಎಂದು ಜನರು ಭಾವಿಸಬಹುದು. ಆದರೆ ನೀವು ಒಬ್ಬ ಆಜೀವ ಸದಸ್ಯನನ್ನು ಪಡೆಯಲು ಪ್ರಚಾರ ಮಾಡುತ್ತಿದ್ದೀರಿ ಎಂದುಕೊಳ್ಳಿ. ಆ ವಿಷಯವು ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯಷ್ಟೇ ಒಳ್ಳೆಯದು. ಏಕೆಂದರೆ ಅದು ಅಖಿಲ ಚೇಷ್ಟಿತಂ. ಮನುಷ್ಯನು ತನ್ನ ಬದುಕನ್ನು ಕೃಷ್ಣನ ಸೇವೆಗೆ ಅರ್ಪಿಸಬೇಕು. ಭಾರತೀಯ ಶ್ರೋತೃಗಳ ಮುಂದೆ ಮಾತನಾಡಿದಾಗ ಪ್ರಭುಪಾದರು ಪಶ್ಚಿಮದಲ್ಲಿ ತಮ್ಮ ಉಪದೇಶ ಕಾರ್ಯವನ್ನು ಕುರಿತು ಮಾತನಾಡುತ್ತಿದ್ದರು. ಒಂದು ಸಂಜೆ ಒಂದು ವೈಯಕ್ತಿಕ ಅನುಭವವನ್ನು ಹೇಳಿಕೊಂಡರು. ತಮ್ಮ ಗುರುಗಳನ್ನು ಮೊದಲ ಬಾರಿ ಕಂಡಾಗ ಅವರು ಕೂಡಲೇ ಪ್ರಭುಪಾದರಿಗೆ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಇಂಗ್ಲಿಷ್ ಭಾಷೆಯಾಡುವ ಜನಕ್ಕೆ ಬೋಧಿಸುವಂತೆ ಹೇಳಿದರು. ನಮ್ಮದು ಸ್ವಾತಂತ್ರ್ಯವಿಲ್ಲದ ದೇಶ, ನಮ್ಮ ಸಂದೇಶವನ್ನು ಯಾರು ಕೇಳುತ್ತಾರೆ ಎಂದು ಆಗ ಅವರೊಡನೆ ವಾದ ಮಾಡಿದೆ. ಅವರು ನನ್ನ ವಾದವನ್ನು ಸೋಲಿಸಿದರು. ಹೌದು, ಅವರು ವಿದ್ವಾಂಸರು, ನಾನು ಒಬ್ಬ ಪುಟ್ಟ ಹುಡುಗನಾಗಿದ್ದೆ. ಆದುದರಿಂದ ನಾನು ಸೋತನೆಂದು ಒಪ್ಪಿಕೊಂಡೆ. ಪ್ರಭುಪಾದರು ಮೆಲ್ಲನೆ ನಕ್ಕರು. ತಾವು ಅಲಹಾಬಾದಿನಲ್ಲಿ ವ್ಯವಹಾರಗಳಲ್ಲಿ ತೊಡಗಿದ್ದ ಕಾಲವನ್ನು ಕುರಿತು ಪ್ರಭುಪಾದರು ಮಾತನಾಡಿದರು. ತಾವು ಮತ್ತೆ ತಮ್ಮ ಗುರುಗಳನ್ನು ಭೇಟಿಯಾಗಿ ದೀಕ್ಷೆ ತೆಗೆದುಕೊಂಡದ್ದನ್ನು ಹೇಳಿದರು. 1944ರಲ್ಲಿ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಪ್ರಾರಂಭಿಸಿದ್ದು, ಸನ್ಯಾಸವನ್ನು ಸ್ವೀಕರಿಸಿದ್ದು ಮತ್ತು ಕೊನೆಗೆ 1965ರಲ್ಲಿ ಅಮೆರಿಕಕ್ಕೆ ಹೋಗಿದ್ದು ಎಲ್ಲವನ್ನು ಕುರಿತು ಮಾತನಾಡಿದರು. ನ್ಯೂಯಾರ್ಕ್ ನಗರದಲ್ಲಿ ತಾವು ಪಟ್ಟ ಶ್ರಮ ಮತ್ತು 2ನೇ ಅವೆನ್ಯೂನಲ್ಲಿ ತಮ್ಮ ಚಳುವಳಿಯನ್ನು ಪ್ರಾರಂಭಿಸಿದಾಗ ಮೊದಲು ಹುಡುಗರು ತಮ್ಮನ್ನು ಸೇರಿದ್ದು ಇವನ್ನು ಪ್ರಸ್ತಾಪಿಸಿದರು. ನಾವು ವಾಸ್ತವವಾಗಿ 1968ರಿಂದ ಕೆಲಸವನ್ನು ಪ್ರಾರಂಭಿಸಿದೆವು. 1966ರಲ್ಲಿ ನಾನು ಪ್ರಾರಂಭಿಸಿದೆ. ಆದರೆ 1967ರಲ್ಲಿ ನನ್ನ ಆರೋಗ್ಯವು ಬಹಳ ಕೆಟ್ಟಿತು. ಆದುದರಿಂದ ಭಾರತಕ್ಕೆ ಹಿಂದಿರುಗಿದೆ. ಮತ್ತೆ 1968ರಲ್ಲಿ ಹೋದೆ. ವಾಸ್ತವವಾಗಿ ಈ ಪ್ರಚಾರ ಕಾರ್ಯವು ಚುರುಕಾಗಿ ಪ್ರಾರಂಭವಾದದ್ದು 1968ರಿಂದ. 1968ರಿಂದ 69, 70, ಇದು 71 ಎಂದರೆ 3-4 ವರ್ಷಗಳಲ್ಲಿ ಈ ಎಲ್ಲಾ ಶಾಖೆಗಳು ಬೆಳೆದಿವೆ. ನಮ್ಮ ಪ್ರಚಾರದ ಕೆಲಸದ ಫಲವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇಡೀ ಯುರೋಪ್ ಖಂಡದಲ್ಲಿ ಮತ್ತು ಅಮೆರಿಕದಲ್ಲಿ ಹರೇ ಕೃಷ್ಣ ಚಳುವಳಿ ಎಂದರೆ ಏನು ಎನ್ನುವುದು ಗೊತ್ತಾಗಿದೆ. ಪ್ರತಿದಿನ ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ ಓದ್ತೀರಾ?
ಓದ್ತೀನಿ ಮಾತಾಜಿ. ಓದಿ. ಪ್ರತಿದಿನ ಬೆಳಗ್ಗೆ ಸೂರ್ಯ ಹುಟ್ಟುವ ಮೊದಲು ಪ್ರಭುಪಾದರು ದೇವಸ್ಥಾನವಾಗಿದ್ದ ಕೊಠಡಿಯಲ್ಲಿ ತಮ್ಮ ಶಿಷ್ಯರ ಮುಂದೆ ಕುಳಿತು ಶ್ರೀಮದ್ ಭಾಗವತದಿಂದ ಉಪನ್ಯಾಸ ಮಾಡುತ್ತಿದ್ದರು. ಪ್ರತಿದಿನ ಬೆಳಗ್ಗೆ ದೀಪಗಳು ನಂದುತ್ತಿದ್ದವು. ಎಲ್ಲರೂ ಕತ್ತಲಿನಲ್ಲಿರುತ್ತಿದ್ದರು. ಅದೊಂದು ಭಾರತಕ್ಕೆ ಸಹಜವಾದ ವಿದ್ಯುತ್ ಶಕ್ತಿಯ ವೈಫಲ್ಯ. ಭಕ್ತನೊಬ್ಬ ಪ್ರಭುಪಾದರ ವ್ಯಾಸಾಸನದ ಬಳಿ 2 ಮೊಂಬತ್ತಿಗಳನ್ನು ಹೊತ್ತಿಸಿ ಮತ್ತೆರಡು ಮೊಂಬತ್ತಿಗಳನ್ನು ಪೂಜಾ ಸ್ಥಳದಲ್ಲಿ ಇರಿಸುವವರೆಗೆ ಪ್ರಭುಪಾದರು ಉಪನ್ಯಾಸವನ್ನು ನಿಲ್ಲಿಸುತ್ತಿದ್ದರು. ರಾಧಾಕೃಷ್ಣ ವಿಗ್ರಹಗಳ ಹೊಳೆಯುವ ಬಂಗಾರದೊಂದಿಗೆ ದೀರ್ಘ ನೆರಳುಗಳು ಬೆರೆಯುವವು. ಕನ್ನಡಕ ಧರಿಸಿ ತೆರೆದಿದ್ದ ಶ್ರೀಮದ್ ಭಾಗವತವನ್ನು ಕೈಯಲ್ಲಿ ಹಿಡಿದಿದ್ದ ಪ್ರಭುಪಾದರು ಅಚ್ಚರಿಗೊಳಿಸುವಂತೆ ನಿಗೂಢರಾಗಿ ಕಾಣುವರು. ಒಂದು ದಿನ ಬೆಳಗ್ಗೆ ಪ್ರಭುಪಾದರು ಹೊಸದೊಂದು ಹಾಡನ್ನು ಹಾಡಿದರು. ಜಯ ರಾಧಾ ಮಾಧವ, ನಾನು ನಿಮಗೆ ಈ ಹಾಡನ್ನು ಹೇಳಿಕೊಡುತ್ತೇನೆ ಅವರೆಂದರು. ಮೊದಲ ಪಂಕ್ತಿಯನ್ನು ಹಾಡಿ ಭಕ್ತರಿಂದ ಮತ್ತೆ ಮತ್ತೆ ಅದನ್ನು ಹೇಳಿಸಿದರು. ಒಂದು ಬಾರಿಗೆ ಒಂದು ಪಂಕ್ತಿಯನ್ನು ಹೇಳಿಕೊಡುತ್ತಾ ಇಡೀ ಹಾಡನ್ನು ಹೇಳಿಕೊಟ್ಟರು. ಜಯ ರಾಧಾ ಮಾಧವ ಕುಂಜ ವಿಹಾರಿ ಗೋಪಿ ಜನ ವಲ್ಲಭ ಗಿರಿವರದಾರಿ ಯಶೋಧ ನಂದನ ವ್ರಜ ಜನ ರಂಜನ ಯಶೋಧ ನಂದನ ವ್ರಜ ಜನ ರಂಜನ ಯಮುನ ತೀರಾವನಚಾರಿ. ಮರುದಿನ ಬೆಳಗ್ಗೆಯ ಹೊತ್ತಿಗೆ ಅವರು ಅದನ್ನು ಕಲಿತಿರಬೇಕೆಂದು ಹೇಳಿದರು. ಹಾಡನ್ನು ಕಲಿಯಲು ಸಾಧ್ಯವಾದದ್ದು ಕೆಲವೇ ಮಂದಿ ಭಕ್ತರಿಗೆ. ಆದುದರಿಂದ ಪ್ರಭುಪಾದರು ಮರುದಿನ ಬೆಳಗ್ಗೆ ಮತ್ತೆ ಪಂಕ್ತಿಯಾಗಿ ಹಾಡನ್ನು ಕಲಿಸಿದರು. ಸಂಜೆ ಉಪನ್ಯಾಸದಲ್ಲಿ ಹಾಡಿನ ಅರ್ಥವನ್ನು ವಿವರಿಸಿದರು. ಜಯ ರಾಧಾ ಮಾಧವ ಕುಂಜ ವಿಹಾರಿ. ಕೃಷ್ಣನು ವೃಂದಾವನದಲ್ಲಿ ಸುಖಿಸುತ್ತಿದ್ದಾನೆ. ಇದು ಭಗವಂತನ ನಿಜವಾದ ತತ್ವ. ಸುಖಿಸುತ್ತಿರುವುದು ಕೃಷ್ಣನ ವೃಂದಾವನ ಲೀಲೆಯು ದೇವೋತ್ತಮ ಪರಮ ಪುರುಷನ ಪರಿಪೂರ್ಣ ಚಿತ್ರ. ಅವನು ಸುಖಿಸುತ್ತಿದ್ದಾನೆ ಅಷ್ಟೇ. ವೃಂದಾವನದ ನಿವಾಸಿಗಳೆಲ್ಲರಿಗೂ ಗೋಪಿಯರು, ಗೋಪಬಾಲಕರು, ಮಹಾರಾಜ ನಂದ, ಯಶೋದೆ ಎಲ್ಲರಿಗೂ ಕೃಷ್ಣನನ್ನು ಸಂತೋಷವಾಗಿಡುವುದು ಹೇಗೆ ಎನ್ನುವುದೊಂದೇ ಯೋಚನೆ. ಅವರಿಗೆ ಬೇರೆ ಕೆಲಸವಿಲ್ಲ. ವೃಂದಾವನದ ನಿವಾಸಿಗಳಿಗೆ ಕೃಷ್ಣನನ್ನು ತೃಪ್ತಿಗೊಳಿಸುವುದಲ್ಲದೆ ಬೇರೆ ಕೆಲಸವಿಲ್ಲ. ಕೃಷ್ಣನಿಗೂ ಬೇರೆ ಕೆಲಸವಿಲ್ಲ. ಯಶೋಧ ನಂದನ ವ್ರಜಜನ ರಂಜನ ಯಮುನ ತೀರಾವನಚಾರಿ. ಆತ ಯಶೋದೆಯ ಪುಟ್ಟ ಮಗುವಿನಂತೆ ನಟಿಸುತ್ತಿದ್ದಾನೆ. ಅವನ ಒಂದೇ ಕೆಲಸವೆಂದರೆ ವೃಂದಾವನದ ನಿವಾಸಿಗಳನ್ನು ಸಂತೋಷಪಡಿಸುವುದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಪ್ರೇಮರಾಘವ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಂದನ ವ್ರಜಜನ ರಂಜನ ಯಮುನಾ ತೀರ ವನಚಾರಿ. ಆತನು ಯಮುನಾ ತೀರದಲ್ಲಿ ವೃಂದಾವನದಲ್ಲಿ ಅಲೆದಾಡುತ್ತಿದ್ದಾನೆ. ಇದು ದೇವೋತ್ತಮ ಪರಮ ಪುರುಷನ ವಾಸ್ತವವಾದ ಚಿತ್ರ. ಆದರೆ ಬ್ರಹ್ಮ, ಇಂದ್ರ, ದೊಡ್ಡ ದೊಡ್ಡ ದೇವತೆಗಳು ದಿಗ್ಭ್ರಾಂತರಾಗಿದ್ದಾರೆ. ಈ ಗೋಪಾಲ ಹುಡುಗನು ದೇವೋತ್ತಮ ಪರಮ ಪುರುಷನಾಗಿರಲು ಹೇಗೆ ಸಾಧ್ಯ ಎಂದು ಅವರು ಒಮ್ಮೊಮ್ಮೆ ತಪ್ಪಾಗಿ ಯೋಚಿಸುತ್ತಾರೆ. ನಾವು ಕೆಲವರು ಯೋಚಿಸುವ ಹಾಗೆ. ಆದರೆ ಹಾಗೆ ಯೋಚಿಸುವವರಿಗೂ ಕೃಷ್ಣನ ಸ್ವರೂಪದ ದರ್ಶನ ಉಂಟು. ಗೋಪೀಜನ ವಲ್ಲಭ ಗಿರಿವರದಾರಿ. ಅವನು ಬ್ರಜನಿವಾಸಿಗಳನ್ನು ಸಂತೋಷಪಡಿಸುವುದರಲ್ಲಿ ನಿರತನಾಗಿದ್ದರೂ 7 ವರ್ಷದ ಹುಡುಗ ಅಗತ್ಯವಾದಾಗ ಗೋವರ್ಧನಗಿರಿಯನ್ನು ಎತ್ತಬಲ್ಲ, ಅಥವಾ ತಾನು 3 ತಿಂಗಳ ಮಗುವಾಗಿದ್ದಾಗ ಪೂತನಿಯನ್ನು ಕೊಲ್ಲಬಲ್ಲ. ಪ್ರತಿದಿನ ಎಷ್ಟೋ ಮಂದಿ ರಾಕ್ಷಸರು ಬರುತ್ತಿದ್ದರು. ಕೃಷ್ಣನು ತನ್ನ ಗೆಳೆಯರ ಜೊತೆಗೆ ದನ ಕರುಗಳೊಡನೆ ಹೋಗುತ್ತಿದ್ದ. ಪ್ರತಿದಿನ ಕಂಸನು ಅವನನ್ನು ಕೊಲ್ಲಲು ರಾಕ್ಷಸರನ್ನು ಕಳಿಸುತ್ತಿದ್ದ. ಅಗಾಸುರ, ಬಕಾಸುರ, ಧೇನುಕಾಸುರ ಎಷ್ಟೋ ಮಂದಿಯನ್ನು ಕಳಿಸುತ್ತಿದ್ದ. ಕೃಷ್ಣನು ಗೋಪಬಾಲಕನಂತೆಯೇ ಆಡುತ್ತಿದ್ದಾನೆ. ದೇವೋತ್ತಮ ಪರಮ ಪುರುಷನಾಗಿ ಅವನ ಪರಮ ಕಾರುಣ್ಯವು ಅಲ್ಲಿರಲಿಲ್ಲ ಎನ್ನುವುದೇ ಯಾವಾಗಲೂ ಇಲ್ಲ. ಅದೇ ದೇವರು. ಜ್ಞಾನವು ದೇವರನ್ನು ಸೃಷ್ಟಿಸುವುದಿಲ್ಲ. ದೇವರು ದೇವರೇ. ದೇವರನ್ನು ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ. ಇದನ್ನು ನಾವು ತಿಳಿಯಲೇಬೇಕು. ಜಯ ರಾಧಾ ಮಾಧವ ಹಾಡನ್ನು ಮೊದಲು ಹೇಳಿಕೊಟ್ಟ 3ನೆಯ ದಿನ ಪ್ರಭುಪಾದರು ಮತ್ತೆ ಅದನ್ನು ಹಾಡಿದರು. ಶಿಷ್ಯರು ಹಾಡಿದರು. ಅನಂತರ ಅದನ್ನು
ಇನ್ನಷ್ಟು ವಿವರಿಸಲು ತೊಡಗಿದರು. ರಾಧಾ ಮಾಧವರ ಪ್ರೇಮ ಲೀಲೆಗಳು ವೃಂದಾವನದ ಮನಗಳಲ್ಲಿ ನಿರಂತರವಾಗಿ ಸಾಗುತ್ತದೆ ಎಂದು ಹೇಳಿದರು. ಅವರು ಮಾತನಾಡುವುದನ್ನು ನಿಲ್ಲಿಸಿದರು. ಅವರ ಕಣ್ಣೀರು ಪ್ರವಾಹವಾಗಿ ಹರಿಯಿತು. ತಮ್ಮ ತಲೆಯನ್ನು ನಿಧಾನವಾಗಿ ತೂಗಲು ಪ್ರಾರಂಭಿಸಿದರು. ಅವರ ಮೈ ಕಂಪಿಸಿತು. ಹಲವು ನಿಮಿಷಗಳು ಕಳೆದವು. ಕೊಠಡಿಯಲ್ಲಿದ್ದವರೆಲ್ಲ ಸಂಪೂರ್ಣವಾಗಿ ನಿಶಬ್ದವಾಗಿತ್ತು. ಕಡೆಗೆ ಅವರಿಗೆ ಹೊರ ಜಗತ್ತಿನ ಪ್ರಜ್ಞೆ ಮರಳಿತ್ತು. ಅವರು ಈಗ ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡಿ ಎಂದರು. ಇದಾದ ನಂತರ ಗೋರಖ್ಪುರದ ರಾಧಾಕೃಷ್ಣ ವಿಗ್ರಹಗಳು ಶ್ರೀ ಶ್ರೀ ರಾಧಾ ಮಾಧವ ಎಂದೇ ಪ್ರಸಿದ್ಧವಾದವು. ಪ್ರಭುಪಾದರು ಶ್ರೀಮದ್ ಭಾಗವತ ಉಪನ್ಯಾಸವನ್ನು ಮಾಡುತ್ತಿರುವಾಗ ಕೌಸಲ್ಯ ತಪ್ಪದೆ ದೇವಸ್ಥಾನದ ನೆಲವನ್ನು ಸಾರಿಸುತ್ತಿದ್ದಳು. ಒಂದು ದಿನ ಬೆಳಿಗ್ಗೆ ಪ್ರಭುಪಾದರು ತಮ್ಮ ಉಪನ್ಯಾಸವನ್ನು ಮಧ್ಯೆ ನಿಲ್ಲಿಸಿದರು. ಕೌಸಲ್ಯ ಕೊಠಡಿಯ ಇನ್ನೊಂದು ಮೂಲೆಯಲ್ಲಿ ನೆಲವನ್ನು ಉಜ್ಜುತ್ತಿದ್ದಳು. ಪ್ರಭುಪಾದರು ಹೇಳಿದರು, ಈ ಹುಡುಗಿಯನ್ನು ನೋಡಿ, ಇದು ಅತ್ಯುತ್ತಮ ಸೇವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು. ರಾಜು ತಂಬಟ್ ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ. ರಾಜು ತಂಬಟ್ ಪ್ರಭುಜಿ ಓದ್ತೀನಿ ಮಾತಾಜಿ. ಓದಿ ಪ್ರಭುಜಿ. ಹರೇ ಕೃಷ್ಣ. ಕೇಳಿಸ್ತಾ ಮಾತಾಜಿ? ಓದಿ ಪ್ರಭುಜಿ. ಸ್ವಲ್ಪ ಡಿಸ್ಟರ್ಬ್ ಆಯ್ತು, ಓದಿ ನೋಡಿ. ಮರುದಿನ ಪ್ರಭುಪಾದರು ಕೌಸಲ್ಯನ್ನು ಮುಂದಕ್ಕೆ ಕರೆದರು. ಅವರು ಪ್ರತಿದಿನ ಬೆಳಗ್ಗೆ ನೆಲವನ್ನು ಅಷ್ಟೊಂದು ಸೊಗಸಾಗಿ ಸಾರಿಸುತ್ತಿದ್ದಿ, ಆದರೆ ಇವತ್ತು ಬೆಳಗ್ಗೆ ಕಾಗೆ ಸ್ನಾನ ಮಾಡುವ ಹಾಗೆ ಸ್ವಚ್ಛ ಮಾಡಿದ್ದೀಯೇ ಎಂದರು. ನೀರನ್ನು ಸಿಂಪಡಿಸುವ ಹಾಗೆ ಪ್ರಭುಪಾದರು ತಲೆ ಅಲ್ಲಾಡಿಸಿದರು. ನೆಲವನ್ನು ಸಾರಿಸುವುದು ಹೇಗೆ ಎಂದು ನನಗೆ ತಿಳಿಯದು, ನಾನು ನಿನಗೆ ತೋರಿಸಿಕೊಡುತ್ತೇನೆ. ಪ್ರಭುಪಾದರು ತಮ್ಮ ವ್ಯಾಸಾಸನದಿಂದ ಇಳಿದು ಬಂದು ಕೊಠಡಿಯ ಇನ್ನೊಂದು ಮೂಲೆಗೆ ಹೋದರು. ಭಕ್ತರೆಲ್ಲ ಹಿಂದೆ ಹೋದರು. ನಿನ್ನೆ ಬಕೆಟ್ನಲ್ಲಿ ಕೌಸಲ್ಯ ಬಕೆಟ್ ತಂದಳು. ಪ್ರಭುಪಾದರು ಹಳೆಯ ಬಟ್ಟೆ ಕೇಳಿದರು. ಕೌಸಲ್ಯ ಕೊಟ್ಟಳು. ಅವರು ನೆಲದ ಮೇಲೆ ಮಂಡಿ ಊರಿ ಕುಳಿತು ನೆಲವನ್ನು ಉಜ್ಜಲು ಪ್ರಾರಂಭಿಸಿದರು. ನೆಲವನ್ನು ಸಾರಿಸಬೇಕಾದದ್ದು ಹೀಗೆ. ಅವರು ಹೇಳಿದರು, ತುಂಬಾ ನೀರು ಉಪಯೋಗಿಸಬೇಕು. ಇದೊಂದು ಬಾರಿಗೆ ಒಂದೊಂದು ಭಾಗ ಮಾಡಬೇಕು. ಅದನ್ನು 2 ಹಂತಗಳಲ್ಲಿ ಮಾಡಬೇಕು. ಒಮ್ಮೆ ಒದ್ದೆಯಾದ ಹಳೆಯ ಬಟ್ಟೆ ಉಪಯೋಗಿಸಿ ಅನಂತರ ನೀರನ್ನು ಹಿಂಡಿದ ಹಳೆಯ ಬಟ್ಟೆಯಿಂದ. ಭಕ್ತರು ಬೆರಗಾಗಿ ನೋಡುತ್ತಾ ನಿಂತರು. ಪ್ರಭುಪಾದರು ತಾವು ಹೇಳಿದ ರೀತಿಯನ್ನು ಮತ್ತೆ ಮತ್ತೆ ಅನುಸರಿಸಿ ತೋರಿಸಿಕೊಟ್ಟರು. ನೆಲದ ಒಂದು ಭಾಗವನ್ನು ಸಾರಿಸಿ ಸ್ವಚ್ಛವಾದ ಭಾಗವನ್ನು ಕಾಲಿನಿಂದ ಮುಟ್ಟದ ಹಾಗೆ ಎಚ್ಚರ ವಹಿಸಿ ನೀರನ್ನು ಒರೆಸಿದರು. ನೋಡಿದೆಯಾ ಎಂದು ಕೇಳಿದರು. ಇದು ನಿಪುಣರ ರೀತಿ. ಪ್ರಭುಪಾದರು ಮುಂಬೈಗೆ ಹೋಗಿ ಇನ್ನು ಹೆಚ್ಚಿನ ಪ್ರಮಾಣದ ಉಪದೇಶ ಕಾರ್ಯಕ್ರಮಗಳನ್ನು ನಡೆಸುವಂತೆ ಕಮಾಲ ಕೃಷ್ಣರು ವಿನಂತಿಸಿದಾಗ ಪ್ರಭುಪಾದರು ನಮಗೆ ಈ ಸ್ಥಳ ದೊರಕಬೇಕೆಂದು ಕೃಷ್ಣನ ಇಚ್ಛೆಯೋ ನೋಡೋಣ ಎಂದರು. ಹಂಸದೂತರು ಉಪದೇಶ ಮಾಡಬೇಕೆಂಬ ಅಪೇಕ್ಷೆಯಿಂದ ಚಡಪಡಿಸುತ್ತಿದ್ದರು. ಪ್ರಭುಪಾದರು ಅವರನ್ನು ಬ್ರಹ್ಮಚಾರಿಗಳ ಒಂದು ತಂಡದಿಂದ ಅಲಿಗಢ ಮತ್ತು ಆಗ್ರಾಕ್ಕೆ ಕಳಿಸಿಕೊಟ್ಟರು. ಗೋರಖ್ಪುರದಲ್ಲಿ ಹೆಚ್ಚೇನು ನಡೆಯುವಂತೆ ಕಾಣುತ್ತಿರಲಿಲ್ಲ. ಆದರೆ ಪ್ರಭುಪಾದರು ಯೋಜನೆಗಳನ್ನು ರೂಪಿಸಿದರು. ಒಂದು ದೇವಸ್ಥಾನವನ್ನು ಕಟ್ಟಲು ವಿಶ್ವವಿದ್ಯಾನಿಲಯದ ಅಧಿಕಾರಿಗಳೊಂದಿಗೆ ಅವರಿನ್ನು ವ್ಯವಹಾರ ನಡೆಸುತ್ತಿದ್ದರು. ನಾವು ನಮ್ಮ ಪ್ರಯತ್ನದಲ್ಲಿ ಜಯಶಾಲಿಗಳಾದರೆ ಇಡೀ ಜಗತ್ತಿನಲ್ಲಿ ಇದೊಂದು ವಿಶಿಷ್ಟ ಸಂಗತಿಯಾಗುತ್ತದೆ. ಸ್ವಲ್ಪ ಕಾಲದಲ್ಲಿ ಇನ್ನೂ ಹೆಚ್ಚು ಕಾಲೇಜ್ ಆವರಣಗಳು ಇದನ್ನು ಅನುಸರಿಸುತ್ತವೆ. ಕೃಷ್ಣ ಪ್ರಜ್ಞೆಯ ಪೀಠವೊಂದನ್ನು ಸ್ಥಾಪಿಸುವುದು ನಮಗೆ ಸಾಧ್ಯವಾದರೆ ಕೃಷ್ಣ ಪ್ರಜ್ಞೆಯಲ್ಲಿ ವಿದ್ಯಾರ್ಥಿಗಳು ಡಾಕ್ಟರೇಟ್ ಪಡೆದು ಉಪದೇಶ ಮಾಡಲು ಜಗತ್ತಿನ ಎಲ್ಲೆಡೆಗೆ ಹೋಗಬಹುದು. ಹರೇ ಕೃಷ್ಣ. ಧನ್ಯವಾದಗಳು. ಮತ್ತೆ ದಂಡ ಪ್ರಣಾಮ. ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ. ಆಯ್ತು. 10 ಪೇಜ್ ಜಾಸ್ತಿ ಆಯ್ತು. ಪ್ರಭುಪಾದ್ರದ್ದು ಚಂದ ಉಂಟಲ್ಲ, ನೆಲ ಎಲ್ಲ ಒರೆಸಿ ತೋರಿಸ್ತಾರೆ. ಚೆನ್ನಾಗಿತ್ತು. ಅಟೆಂಡೆನ್ಸ್ ಲಿಂಕ್ ಹಾಕಿದೀನಿ ಮಾತಾಜಿ. ಅವರು ಹಾಕಿದ್ದಾರೆ, ನಾಗವೇಣಿ ಮಾತಾಜಿ. ಏನ ಲಿಂಕ್ ಹಾಕಿದಾರ? ಹಾಕಿದ್ದಾರೆ. ನಾನು ಮತ್ತೆ ಹಾಕಿದ್ದೀನಿ. ಇಲ್ಲಿ ಕುಂಭಮೇಳ ನಿನ್ನೆ ನಾವು ನೋಡಿದೆವು. ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಅರ್ಧ ಕುಂಭಮೇಳ ಎಲ್ಲ ಮುಗಿಸಿ ಅವರವರ ಊರಿಗೆ ಹೋಗ್ತಾರೆ. ಹೋಗುವಾಗ ಇಲ್ಲಿ ಏನಾಗ್ತಾರೆ, ಕೆಲವು ಭಕ್ತರು ದೆಹಲಿಗೆ ಹೋಗ್ತಾರೆ, ಕೆಲವರು ಮುಂಬೈಗೆ ಹೋಗ್ತಾರೆ, ಕೆಲವರು ಕಲ್ಕತ್ತೆಗೆ ಹೋಗ್ತಾರೆ.
ಪ್ರಭುಪಾದರು ಉಳಿದ ಭಕ್ತರು ಗೋರಖ್ಪುರಕ್ಕೆ ಹೋದ್ರು. ಆಗ ತೀರ ಹಳೇದಾದ ಮೀಟರ್ ಗೇಜ್ ರೈಲ್ವೆ ಮಾರ್ಗದಲ್ಲಿ 10 ಗಂಟೆಗಳ ಪ್ರಯಾಣ, ಅದು ತುಂಬಾ ದೂರ ಹೋಗ್ಲಿಕ್ಕಿರ್ತದೆ. ಅಲ್ಲಿ ಪ್ರಭುಪಾದರಿಗೆ ಒಬ್ರು ಭಕ್ತರು ಇರ್ತಾರೆ, ಒಬ್ಬರೇ ಭಕ್ತರು. ಅವ್ರ ಹೆಸರು R.P. ರಾವ್ ಅಂತ, ಅವ್ರ ಹೆಸರು ರಮಾನಂದ ಅಂತ. ಅವ್ರು ದೀಕ್ಷೆ ಕೊಟ್ಟಾಗ ಆ ಹೆಸರು ಅವರಿಗೆ ಕೊಟ್ಟಿರ್ತಾರೆ ಪ್ರಭುಪಾದರು. ಎಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಭೇಟಿ ಆದಾಗ ಅಲ್ಲಿ ಅವರಿಗೆ 1967ರಲ್ಲಿ ಅವ್ರು ದೀಕ್ಷೆ ಕೊಟ್ಟಿರ್ತಾರೆ. ಅವರು ಏನ್ ಮಾಡ್ತಾರೆ, ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಒಂದು ಸಣ್ಣ ಮನೆ ಇರ್ತದೆ. ಅಲ್ಲಿ ಏನ್ ಮಾಡ್ತಾರೆ, ಅವರ ದೀಕ್ಷೆ ಆದ ನಂತರ ಬಂದು ಇಲ್ಲಿ ಗೋರಖ್ಪುರದಲ್ಲಿ ವಾಸ ಮಾಡ್ತಿರ್ತಾರೆ. ಅವರ 4 ಮಕ್ಕಳು ಮತ್ತೆ ಅವರ ಸಂಸಾರದ ಜೊತೆ ಅವರು ವಾಸ ಮಾಡ್ತಾ ಅಲ್ಲಿ ಆ ಕಾಲೇಜಲ್ಲಿ ಅವ್ರು ಏನ್ ಮಾಡ್ತಾರೆ, ರಸಾಯನ ವಿಜ್ಞಾನವನ್ನು ಬೋಧನೆ ಮಾಡ್ತಾ ಇರ್ತಾರೆ. ಗುರುಗಳಾಗಿರ್ತಾರೆ ಅವರ ಕಾಲೇಜಲ್ಲಿ ಗೋರಖ್ಪುರದಲ್ಲಿ. ಪ್ರಭುಪಾದರು ಅವರ ಶಿಷ್ಯರು ರಮಾನಂದರ ಅಷ್ಟೇನು ದೊಡ್ಡದಲ್ಲದ ಆ ಮನೆಗೆ ಅವರು ಬರ್ತಾರೆ. ಅವ್ರು ದೊಡ್ಡ ಮನೆ ಇಲ್ಲ, ಸಾಧಾರಣ ಮನೆ, ಅದ್ರೊಳಗೆ ಅವರು ಬರ್ತಾರೆ. 100 ಮಂದಿ ಪ್ರಭುಪಾದರ ಉಪನ್ಯಾಸಕ್ಕೆ ಅಲ್ಲಿ ಬಂದಿರ್ತಾರೆ. ಅವ್ರ ಮನೆಗೆ ಎಲ್ಲ ಸೇರಿಸಿರ್ತಾರೆ ರಮಾನಂದರು. 100 ಜನರನ್ನು ಸೇರಿಸಿರ್ತಾರೆ ಉಪನ್ಯಾಸಕ್ಕಂತ. ಪ್ರಭುಪಾದರು ಆಗಲೇ ಗೋರಖ್ಪುರ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಒಂದು ದೇವಾಲಯ ನಿರ್ಮಾಣ ಮಾಡ್ಬೇಕು ಅಂತ ಅವ್ರಿಗೆ ಇಷ್ಟ ಇರ್ತದೆ. ಅಂದ್ರೆ ಈ ಕೃಷ್ಣ ಪ್ರಜ್ಞೆಯಲ್ಲಿ BA, MA ಮತ್ತೆ PhD ಈ ಪದವಿ ಎಲ್ಲ ಕೊಟ್ರೆ ಅವರಿಂದ ಮತ್ತೆ ಈ ಕೃಷ್ಣ ಪ್ರಜ್ಞೆಯನ್ನು ಬೋಧನೆ ಮಾಡ್ಲಿಕ್ಕೆ ಪ್ರಪಂಚದಾದ್ಯಂತ ಕಳಿಸ್ಬೋದಲ್ವಾ ಅನ್ನೋದು ಪ್ರಭುಪಾದರ ಇಚ್ಛೆ ಆಗಿರ್ತದೆ. ಹಾಗೆ ಅವ್ರ ಹತ್ರ ಅವ್ರು ಹೇಳ್ತಾರೆ, ಶಾಲಾ ಕಾಲೇಜುಗಳು ದೇವಾಲಯಗಳಿಗೆ ಪದವೀಧರರು ಹೋಗುವುದನ್ನು ಕಲ್ಪಿಸಿಕೊಂಡಿದ್ದರು. ಅಂದ್ರೆ ಎಲ್ಲ ಕಡೆ ಹೋಗ್ಲಿ ಪ್ರಚಾರ ಮಾಡ್ಲಿಕ್ಕೆ ಅವರೊಂದು ಯೋಚನೆ ಮಾಡಿದ್ರು ಪ್ರಭುಪಾದರು. ವಿಶ್ವವಿದ್ಯಾನಿಲಯದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪ್ರವೇಶಗೊಳಿಸಲು ಒಂದು ಸಮಿತಿಯನ್ನು ರಚಿಸಲು ರಮಾನಂದ ಮತ್ತು ಅವರ ಸ್ನೇಹಿತರ ಗುಂಪಿಗೆ ಸ್ಫೂರ್ತಿ ನೀಡಿದ್ರು. ಅಂದ್ರೆ ಅಲ್ಲಿ ಒಂದು ಕೃಷ್ಣ ಪ್ರಜ್ಞೆ ಸಮಿತಿಯನ್ನು ರಚನೆ ಮಾಡಿ ನೀವು ಅಂತ ಹೇಳ್ಕೊಂಡು, ಅಂದ್ರೆ ಹೇಗಾದ್ರೂ ವಿಶ್ವವಿದ್ಯಾಲಯದೊಳಗೆ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರವೇಶ ಮಾಡಿಸ್ಬೇಕು ಅನ್ನೋದು ಅವರ ಇಚ್ಛೆ ಇತ್ತು. ಸುಮಾರು 12 ಮಂದಿ ಶಿಷ್ಯರಿಗೆ ದೀಕ್ಷೆ ನೀಡಿದ್ರು. ಅಲ್ಲಿ ದೀಕ್ಷೆ ಕೊಡ್ತಾರೆ ಪ್ರಭುಪಾದರು. ಅಂದ್ರೆ ಅವರೆಲ್ಲರೂ ಏನ್ ಮಾಡಿರ್ತಾರೆ, ಈ 4 ನಿಯಂತ್ರಕ ತತ್ವಗಳನ್ನೆಲ್ಲ ಆಗ್ಲೇ ಬಿಟ್ಟಿರ್ತಾರೆ, ಸಸ್ಯಾಹಾರಿಗಳಾಗಿರ್ತಾರೆ. ಅದನ್ನೆಲ್ಲ ಅನುಸರಿಸಿದ್ದು ನೋಡಿ ಅವರಿಗೆ ಆ ದೀಕ್ಷೆಯನ್ನು ಕೊಡ್ತಾರೆ. ಆಮೇಲೆ ಪ್ರತಿನಿತ್ಯ 16 ಮಾಲೆ ಜಪ ಕೂಡ ಮಾಡ್ತಾರೆ ಅವರು. ಮತ್ತೆ ನಗರವನ್ನಾಗಿ ಅದನ್ನು ಈ ಗೋರಖ್ಪುರ ಅದನ್ನು ಒಂದು ಕೃಷ್ಣ ಪ್ರಜ್ಞಾ ನಗರ ಮಾಡ್ಬೇಕು ಅನ್ನುವ ಒಂದು ಇಚ್ಛೆ ಅವರಿಗೆ ಇರ್ತದೆ. ಇವರಿಗೆಲ್ಲ ಏನ್ ಮಾಡ್ತಾರೆ, 6 ತಿಂಗಳು ಶಾಲೆಗೆ ರಜೆ ಹಾಕಿ ನೀವು ಇದನ್ನೆಲ್ಲ ಪ್ರಚಾರ ಮಾಡ್ಬೇಕು ಕೃಷ್ಣ ಪ್ರಜ್ಞೆಯನ್ನು ಅಂತ ಹೇಳಿರ್ತಾರೆ. ತಮ್ಮ ಗೈರು ಹಾಜರಿಯಲ್ಲಿ ಅವರು ರಮಾನಂದರ ಮನೆಯನ್ನು ಕ್ರಿಯಾಶೀಲ ಇಸ್ಕಾನ್ ಕೇಂದ್ರವನ್ನಾಗಿ ನಡೆಸಬೇಕು ಅಂತ ಹೇಳ್ತಾರೆ. ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕೃಷ್ಣ ಪ್ರಜ್ಞೆಯ ಪಠ್ಯಕ್ರಮಗಳನ್ನು ಸ್ಥಾಪಿಸಲು ಪ್ರಯತ್ನಿಸಬೇಕು ಎಂದು ಅವರಿಗೆ ಪ್ರಭುಪಾದರು ಹೇಳ್ತಾರೆ. ಆಮೇಲೆ ಏನಾಗಿದೆ, ಬರಲಿದ್ದ ಉತ್ಸವ, ಅಲ್ಲಿ ಒಂದು ಉತ್ಸವ ಇರ್ತದೆ. ಏನು ಉತ್ಸವ ಅಂತ ಹೇಳಿದ್ರೆ, ಚೈತನ್ಯ ಮಹಾಪ್ರಭು ವಾರಣಾಸಿಗೆ ಭೇಟಿ ಕೊಟ್ಟಿದ್ರಂತೆ. ಅದರ ಸ್ಮರಣೆಯ ಸಲುವಾಗಿ ಅಲ್ಲಿ ಒಂದು ಉತ್ಸವವನ್ನು ಮಾಡ್ತಾರೆ. ಆ ಉತ್ಸವಕ್ಕೆ ಈ ಪ್ರಭುಪಾದರು ಮತ್ತೆ ಅವರ ಶಿಷ್ಯರು ಬರಬೇಕು ಹೇಳ್ಕೊಂಡು ಗೌರಕಿಶೋರ್ ದಾಸರು ಅವರಿಗೆ ಹೇಳ್ತಾರೆ, ನೀವು ಬರ್ಬೇಕು, ಇಲ್ಲಿ ನೀವು ಉಪದೇಶವನ್ನು ಕೊಡ್ಬೇಕು ಹೇಳಿರ್ತಾರೆ. ಪ್ರಭುಪಾದರು ಅದಕ್ಕೇನು ಆಗುದಿಲ್ಲ ಅಂತ ಹೇಳುದಿಲ್ಲ. ಏನ್ ಮಾಡ್ತಾರೆ, ಅವ್ರ ಪ್ರಭುಪಾದರು ಅವರ ವಿದೇಶಿಯ ಶಿಷ್ಯರು ನಗರದಿಲ್ಲ ಸಂಗತಿಯನ್ನು ಪತ್ರಿಕಾ ಲೇಖನಗಳು ಅಲ್ಲಿ ಏನ್ ಮಾಡ್ತಾರೆ, ಇವರು ಪ್ರಭುಪಾದರು ಎಲ್ಲ ಬರ್ತಾರೆ ಅಂತ ಹೇಳ್ಕೊಂಡೆಲ್ಲ ಕರಪತ್ರಗಳನ್ನು ಆಮೇಲೆ ಪೇಪರ್ಗಳಲ್ಲಿ ಹಾಕ್ತಾರೆ. ಮತ್ತೆ ಮೈಕದಲ್ಲೆಲ್ಲ ಅನೌನ್ಸ್ ಮಾಡ್ತಾರೆ, ಇವರೆಲ್ಲ ಬರ್ತಾರೆ ಅಂತ. ನಗರಗಳಲ್ಲೆಲ್ಲ ಏನ್ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ. ಮತ್ತೆ ಇವರು ಕೂಡ ಪ್ರಚಾರ ಮಾಡ್ಬೇಕನ್ನೋದು ಅವರ ಇಚ್ಛೆ ಇರ್ತದೆ. ನೋಡಿ, ತಮ್ಮನ್ನು ಮನರಂಜನೆ ಒದಗಿಸುವವರಂತೆ ಕಾಣಲಾಗುತ್ತಿದೆ, ಒಪ್ಪಂದ ಮಾಡಿಕೊಂಡಿದ್ದವರಂತೆ ತಾವು ಪ್ರದರ್ಶನ ನೀಡಬೇಕು ಎಂದು ಅವರ ನಿರೀಕ್ಷಣೆ ಇತ್ತು. ಆದ್ರೆ ಇವ್ರು ಮಾಡುದಿಲ್ಲ, ಯಾಕಂದ್ರೆ ತಮಗೆ ಸಂಬಳವಿಲ್ಲ ಎನ್ನುವುದು ಭಕ್ತರು ಗ್ರಹಿಸಿದ್ದರು. ಇವ್ರು ಪ್ರಚಾರಕ್ಕೆಲ್ಲ ಹೋಗುದಿಲ್ಲ, ಅವರೇ ಇವರ ಬಗ್ಗೆ ಇವ್ರು ಬರ್ತಾರೆ ಅಲ್ಲಿ ಅಂತ ಹೇಳ್ಕೊಂಡು ಒಂದು ಪ್ರಚಾರ ಮಾಡ್ತಾರೆ. ಮೆರವಣಿಗೆ ದಿನ ಸಾಮಾನ್ಯವಾಗಿ ಅದ್ದೂರಿಯಾದ ಮದುವೆ ಹೇಗೆ ಹೋಗಿದ್ರು ಪ್ರಭುಪಾದರು ಅನ್ನೋದನ್ನ ನೋಡಿ, ಎಷ್ಟು ಚಂದ ಹೋಗ್ತಾರೆ ನೋಡಿ. ಮದುಮಗಳು ಹೇಗೆ ಕೂತ್ಕೊಂಡು ಹೋಗ್ತಾಳೆ ಅಂತ ಒಂದು ಹಂತದಲ್ಲಿ ಪ್ರಭುಪಾದರು ಕುಳಿತಿದ್ದರು. ಬೆಳ್ಳಿಯ ಕಿರೀಟಗಳನ್ನು ಹಾಕೊಂಡಂತ 2 ಕಂಬಳಿ ಹೊದ್ದಂತಹ ಬಿಳಿ ಕುದುರೆಗಳು ರಥದ ಎಳಿತಿದ್ವಂತೆ. ಮೆರವಣಿಗೆ ಮುಂಭಾಗದಲ್ಲಿ ಪ್ರದರ್ಶನ ಬಂಡಿಯಲ್ಲಿ ಹಳದಿಯ ಬೇವಿನ ಮರದಿಂದ ಮಾಡಿದ ಚೈತನ್ಯ ಪ್ರಭುಗಳದ್ದು 6 ಅಡಿ ಎತ್ತರದೊಂದು ವಿಗ್ರಹ ಕೂಡ ಅಲ್ಲಿ ಇತ್ತು, ಎದುರು ಬಂಡಿಯಲ್ಲಿ ಇತ್ತು. ಅದರ ನಂತರ ಅಲಂಕೃತ ಆನೆಗಳು ಸಾಲಾಗಿ ನಡೆದಿದ್ವು. ಏನೇನಿತ್ತು ಆನೆಯ ಮೇಲೆ ನೋಡಿ, ಒಂದು ಆನೆಯು ಹರೇ ಕೃಷ್ಣ ಹರೇ ನಾಮ ಏವ ಕೇವಲಂ ಅನ್ನುವ ಒಂದು ಪತಾಕೆ, ಒಂದು ಬಾವುಟವನ್ನು ಹಿಡ್ಕೊಂಡಿತ್ತು. ಮತ್ತೊಂದು ಆನೆಯ ಮೇಲೆ ಶ್ರೀರಾಮ ಸೀತೆ ಇವರ ವೇಷ ಧರಿಸಿದ 2 ನಟರಿದ್ರಂತೆ. ಮತ್ತೊಂದು ಆನೆಯ ಮೇಲೆ ರಾಧಾಕೃಷ್ಣ ವೇಷ ಧರಿಸಿಕೊಂಡಿದ್ದ 2 ನಟರು ಏನ್ ಮಾಡ್ತಿದ್ರು, ಅಲ್ಲಿ ಬರ್ತಿದ್ದ ಜನರಿಗೆಲ್ಲ ಕೈ ಬೀಸಿ
ಅವರಿಗೆ ಇದು ಮಾಡ್ತಾ ಇದ್ರು, ಹೀಗೆ ಕೈ ಬೀಸ್ತಾ ಇದ್ರು. ಮತ್ತೊಂದು ಆನೆಯ ಮೇಲೆ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಸಂಗಾತಿಗಳು ಸಂಕೀರ್ತನೆ ಮಾಡುವ ಚಿತ್ರವಿತ್ತು. ಅದರ ಹಿಂದೆ ಒಂದು ಚಪ್ಪಟೆ ತಳದ ಅಲಂಕೃತ ಟ್ರಕ್ಕಿನಲ್ಲಿ ಚೈತನ್ಯ ಮಹಾಪ್ರಭುಗಳು ಮತ್ತು ನಿತ್ಯಾನಂದ ಪ್ರಭುಗಳ ವೇಷಗಳನ್ನು ಧರಿಸಿದ್ದ ಮಕ್ಕಳು, ತುಂಬಾ ಮಕ್ಕಳಿದ್ರು ಅದರಲ್ಲಿ. ಅವರ ವೇಷ ಎಲ್ಲ ಹೇಗಿತ್ತು, ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಮಹಾಪ್ರಭುಗಳ ಹಾಗೆ ವೇಷ ಹಾಕಿದ್ರು, ಸಂಕೀರ್ತನೆ ಮಾಡುತ್ತಾ ಕುಣಿಯುತ್ತಿದ್ದರು. ಅವರ ಹಿಂದೆ ಒಂದಾದ ಮೇಲೊಂದು ಭಕ್ತಿ ನಿರತ ಕೀರ್ತನ ತಂಡಗಳು ಮತ್ತು ನರ್ತಿಸುತ್ತಾ ಕೀರ್ತನೆ ಮಾಡುತ್ತಿದ್ದ ಪ್ರಭುಪಾದರ ವಿದೇಶಿಯ ಶಿಷ್ಯರು ಅವರ ಹಿಂದಿನಿಂದ ಕೀರ್ತನೆ ಮಾಡ್ತಾ ಬರ್ತಾ ಇದ್ರು. ಶಿಷ್ಯರ ಹಿಂದೆ ರಥದಲ್ಲಿ ಶೀಲ ಪ್ರಭುಪಾದರಿದ್ರು. ರಥದ ಎರಡು ಕಡೆಗಳಲ್ಲಿಯೂ ಪ್ರಭುಪಾದರಿಗೆ ಚಾಮರ ಬೀಸುತ್ತಾ ಒಬ್ಬೊಬ್ಬ ಶಿಷ್ಯನು ನಡೆಯುತ್ತಿದ್ದ. ಅವರಿಗೆ ಹೇಗೆ ದೇವರಿಗೆ ನಾವು ಚಾಮರ ಬೀಸ್ತೇವೆ ಆತರ ಪ್ರಭುಪಾದರಿಗೆ ತುಂಬಾ ಒಳ್ಳೆಯ ಸ್ವಾಗತ ಕೊಡ್ತಾರೆ. ಚಾಮರವನ್ನು ಬೀಸ್ತಾರೆ. ಪ್ರಭುಪಾದರು ಬಲಗೈಯಲ್ಲಿ ಜಪಮಣಿ ಚೀಲದಲ್ಲಿ ಇಡ್ತಾರೆ. ಅವ್ರು ಜಪ ಮಾಡ್ತಾ ಇರ್ತಾರೆ. ಅವ್ರು ಯಾರಿಗೂ ಸಹ ಯಾವ್ದು ರಿಯಾಕ್ಷನ್ ಕೂಡ ಮಾಡೋದಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಎಡಗೈಯಲ್ಲಿ ತಮ್ಮ ಬೆತ್ತದ ಮೇಲಿಟ್ಟು ಕುಳಿತಿದ್ದರು. ಅವರು ರೇಷ್ಮೆ ವಸ್ತ್ರಗಳನ್ನು ತೊಟ್ಟಿದ್ದರು. ಅವರ ಕುರ್ತಾಕ್ಕೆ ಮುತ್ತಿನ ಗುಂಡಿಗಳಿತ್ತು. ಅವರ ಹಣೆಯ ಮೇಲೆ ಶ್ರೀಗಂಧದ ಅಗಲವಾದ ಪಟ್ಟೆ ಇತ್ತು. ಅವರು ಗುಂಪಿನ ಕೈ ಬೀಸುತ್ತಿರಲಿಲ್ಲ, ಮುಗುಳ್ನಗೆ ಬೀರುತ್ತಿರಲಿಲ್ಲ. ತಮ್ಮ ಮಣಿಗಳನ್ನು ಬಳಸಿ ಹರಿಕೃಷ್ಣ ಸಂಕೀರ್ತನೆಯನ್ನು ಮಾಡುತ್ತಾ ಪ್ರಶಾಂತವಾಗಿ ಕುಳಿತಿದ್ದರು. ಸೈಲೆಂಟ್ ಆಗಿ ಪ್ರಭುಪಾದರು ಯಾವ ಒಂದು ಸಭಿಕರಿ ಅಲ್ಲಿದ್ದ ನೆರೆದ ಜನರಿಗೆ ಯಾವ್ದು ರಿಯಾಕ್ಷನ್ ಕೊಡ್ತಿರ್ಲಿಲ್ಲ. ಈಗಿನ ರಾಜಕಾರಣಿಗಳಾದ್ರೆ ನಮಸ್ಕಾರ ಮಾಡುದು ಹಾಯ್ ಹಾಯ್ ಮಾಡ್ಕೊಂಡು ಹೋಗ್ತಾರೆ ಅಲ್ವಾ, ಅವ್ರೇನು ಮಾಡ್ಲಿಲ್ಲ. ಪ್ರಭುಪಾದರ ರಥದ ಹಿಂದೆ ಒಂದು ಶಹನಾಯಿ ತಂಡ ಇತ್ತು. ಇನ್ನು ಹಲವು ಕೀರ್ತನೆ ತಂಡಗಳು, ಇಲ್ಲಿ 8 ಮಂದಿ ಬರ್ತಿದ್ದ ಚೈತನ್ಯ ಮಹಾಪ್ರಭುಗಳ ಒಂದು ವಿಗ್ರಹ ಕೂಡ ಇತ್ತು ಅಂತ ಹೇಳ್ತಾರೆ. 3 ಲಕ್ಷ ಮಂದಿ ಮೆರವಣಿಗೆ ನೋಡಲು ಬಂದ್ರಂತೆ. 3 ಲಕ್ಷ, 3 ಲಕ್ಷ ಮಂದಿ ಬಂದ್ರು. ಇದು ಪ್ರಭುಪಾದರು ಅವರ ವಿದೇಶಿ ಶಿಷ್ಯರು ಇಲ್ಲದಿದ್ದರೆ ಬರುತ್ತಿದ್ದವರ ಸಂಖ್ಯೆ 2ರಷ್ಟು ಎಂದು ಉತ್ಸವ ಸಮಿತಿಯವರು ಹೇಳಿದ್ರು. ಅಂದ್ರೆ ಯಾವಾಗ್ಲೂ ಬರುವುದಕ್ಕಿಂತ 2 ಜನ ಬಂದಿದ್ರಂತೆ. ಆದರೆ ಮೆರವಣಿಗೆಯು ಮುಕ್ತಾಯವಾಗಿತ್ತು. ಪ್ರಮುಖ ಆಕರ್ಷಣೆಯಾಗಿ ಪ್ರಭುಪಾದರು ಭಾಗವಹಿಸಿದ್ದರು. ಬೃಹತ್ ಸಂದಣಿಯನ್ನು ಆಕರ್ಷಿಸಿದರು. ಅಂದ್ರೆ ಎಲ್ಲರಿಗೆ ಅವರು ಅಟ್ರಾಕ್ಟ್ ಆಗಿದ್ರು ಪ್ರಭುಪಾದರು. ಈಗ ಅವರು ಮಾಡಬೇಕಾದುದು ಏನೂ ಇರ್ಲಿಲ್ಲ. ಅವರಿಗೆ ಆಯಾಸವಾಗಿತ್ತು, ತುಂಬಾ ಸುಸ್ತಾಗಿತ್ತು. ಅವ್ರೇನ್ ಮಾಡ್ತಾರೆ, ಅವರ ಶಿಷ್ಯರು ಹತ್ತಿರದ ಧರ್ಮಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಔತಣಕೂಟ ಇಟ್ಟಿರ್ತಾರೆ, ಅಲ್ಲಿಗೆ ಹೋಗ್ತಾರೆ. ಪ್ರಭುಪಾದರು ಗಂಭೀರವಾಗಿಯೇ ಇದ್ದರು. ಆದಷ್ಟು ಶೀಘ್ರವಾಗಿ ತಮ್ಮ ವಾಸಸ್ಥಾನಕ್ಕೆ ಮತ್ತು ತಮ್ಮ ಸಾಮಾನ್ಯ ಕಾರ್ಯಕ್ರಮಕ್ಕೆ ಹಿಂದಿರುಗಿದರು. ಇದೆಲ್ಲ ಮೆರವಣಿಗೆ ಆದ ನಂತರ ಅವರು ವಾಪಸ್ ತಮ್ಮ ಮನೆಗೆ ಬರ್ತಾರೆ. ಪ್ರಭುಪಾದರು ಅಲಹಾಬಾದ್ ಮೇಳದಲ್ಲಿ ಕಂಡಿದ್ದ ವಾರಣಾಸಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯೊಬ್ಬ ಅವ್ರ ಹತ್ರ ಬರ್ತಾನೆ. ಆ ಹುಡುಗ ಬಂದು ಅವರನ್ನು ಕೇಳ್ತಾನೆ ಪ್ರಭುಪಾದರಿಗೆ. ಏನ್ ಹೇಳ್ತಾನೆ ಅಂದ್ರೆ, ಹುಡುಗನ ತಂದೆಯು ಪ್ರಭುಪಾದರಿಗೆ ಉಡುಗೊರೆಯಾಗಿ ಒಂದು ಚೈತನ್ಯ ಮಹಾಪ್ರಭುಗಳ ಒಂದು ಜೀವನ ಚರಿತ್ರೆಯ ಒಂದು ಪುಸ್ತಕವನ್ನು ಕೊಟ್ಟು ಕಳಿಸಿದ್ದಾರೆ. ಅದನ್ನ ತಗೊಂಡು ಬಂದು ಪ್ರಭುಪಾದರಿಗೆ ಕೊಡ್ತಾನೆ. ಹುಡುಗನ ತನ್ನ ತಂದೆಯ ಭಾವಚಿತ್ರವನ್ನು ಪ್ರಭುಪಾದರಿಗೆ ತೋರಿಸಿದಾಗ ಅವ್ರಿಗೆ ಗೊತ್ತಾಗ್ತದೆ ಇವರು ಒಬ್ರು ಭಕ್ತರು ಅನ್ನೋದು ಪ್ರಭುಪಾದರಿಗೆ ಗೊತ್ತಾಗ್ತದೆ. ನೀನು ಕೂಡ ಅವ್ರ ಹಾಗೆ ದೀಕ್ಷೆ ತಗೊಳ್ಬಹುದಲ್ವಾ, ನಿನ್ನ ತಂದೆ ಭಕ್ತರು ಅಂತ ಹೇಳ್ತಾರೆ. ಆ ಹುಡುಗ ಸ್ವಲ್ಪ ಹಿಂಜರಿತಾನೆ, ಕೂದಲೆಲ್ಲ ಕಟ್ ಮಾಡ್ಬೇಕು, ಕಾಲೇಜಿಗೆ ಹೋಗ್ತಾನೆ ಅವನು. ಅದಕ್ಕೆ ಅವನಿಗೆ ಒಂದ್ ಸ್ವಲ್ಪ ಮುಜುಗರ ಆಗ್ತದೆ. ನಿನ್ನ ತಂದೆಯಿಂದ ನಿನಗೆ ಭಕ್ತಿ ಸೇವೆ ಬೀಜ ಬಂದಿದೆ, ನೀನು ಈಗ ಅದನ್ನು ಪೋಷಿಸ್ಬೇಕು ಅಂತ ಅವರು ಅವನಿಗೆ ಹೇಳ್ತಾರೆ. ಹುಡುಗ ತಲೆ ಬೋಳಿಸ್ಬೇಕಲ್ವಾ ಅಂತ ಕೇಳ್ತಾನೆ. ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಎಂದ. ಆಗುದಿಲ್ಲ, ಅದೊಂದು ಪದ್ಧತಿ. ನೀನು ಒಮ್ಮೆ ತಲೆಯನ್ನು ಬೋಳಿಸ್ಬೇಕು, ಆಮೇಲೆ ಕೂದ್ಲನ್ ಬೇಕಾದ್ರೆ ಸಣ್ಣದಾಗಿ ಇಟ್ಕೋ ಅಂತ ಹೇಳ್ತಾರೆ ಪ್ರಭುಪಾದರು. ಆದ್ರೆ ತಿಲಕವನ್ನು ಹೇಗೆ ಧರಿಸಲಿ, ಅದಕ್ಕೆ ತಮಾಷೆ ಮಾಡ್ತಾರಲ್ವಾ ಹುಡುಗರು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ನೋಡಿ ಪ್ರಭುಪಾದರು, ತಿಲಕ ನಾವು ಯಾಕೆ ಧರಿಸ್ಬೇಕು, ಎಲ್ಲರೂ ಧರಿಸ್ಬೇಕು ನೋಡಿ. ಹುಡುಗರು ಟೀಕೆಗೆ ಹೆದರಬಾರದು ಎಂದು ಪ್ರಭುಪಾದರು ಹೇಳಿದರು. ಹುಡುಗನು ಕೃಷ್ಣನ ಯೋಧನಾಗಬೇಕು. ಸರ್ಕಾರವು ತನ್ನ ವೀರ ಯೋಧನನ್ನು ಸನ್ಮಾನಿಸುವಂತೆ, ಅಂದ್ರೆ ವೀರ ಯೋಧರಿಗೆ ಹೇಗೆ ಸರ್ಕಾರ ಸನ್ಮಾನ ಮಾಡ್ತದೆ, ಅದೇ ತರ ಈ ಭಕ್ತರಿಗೆ ಕೃಷ್ಣ ಸನ್ಮಾನ ಮಾಡ್ತಾನಂತೆ ನೋಡಿ. ಕೃಷ್ಣನಿಗಾಗಿ ಕಷ್ಟಗಳನ್ನು ಟೀಕೆಗಳನ್ನು ಸಹಿಸುವ ಭಕ್ತನನ್ನು ಕೃಷ್ಣನು ಗೌರವಿಸುವನು. ಆದ್ರಿಂದ ತಿಲಕ ಹಾಕಿದ್ರೆ ಅವರಿಗೆ ಕೃಷ್ಣ ಸನ್ಮಾನ ಮಾಡ್ತಾನೆ. ಗುರುದಕ್ಷಿಣೆಯ ವಿಷಯವೇನು ಅಂತ ಹೇಳ್ತಾನೆ ಹುಡುಗ. ಏನ್ ಕೊಡ್ಬೇಕು ನಾನು? ಗುರುದಕ್ಷಿಣೆ ಅದೇನೋ ಅಷ್ಟು ದೊಡ್ಡ ಔಪಚಾರಿಕ ಕ್ರಿಯೆ ಅಲ್ಲ. ಪ್ರಭುಪಾದರು ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ದೀಕ್ಷೆ ಪಡೆದನು ಹಲವು ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡ್ಬೇಕಿತ್ತಂತೆ. ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ತಂದು ಗುರುಗಳಿಗೆ ಕೊಡ್ಬೇಕಿತ್ತು. ನೀನು ಗುರುವಿನ ಸೇವಕನಾಗಿದ್ದೀಯೇ, ಗುರುವಿಗಾಗಿ ಭಿಕ್ಷೆ ಬೇಡಲು ಸಿದ್ಧವಾಗಿದ್ದೀಯಾ ಎನ್ನುವುದಕ್ಕೆ ಅದೊಂದು ಗುರುತು. ಅಂದ್ರೆ ಎಲ್ಲ ಕಡೆ ಹೋಗಿ ಭಿಕ್ಷೆ ಬೇಡಿ ನೀನು ಬರುವ ಹಾಗೆ ನೀನೊಬ್ಬ ಸೇವಕನಾಗಿ ಕಾಣ್ತಾ ಇದೀಯಾ, ಅಷ್ಟು ಸಾಕು. ನೀನು ಏನು ಕೊಟ್ರೆ ಅದೇ ಗುರುದಕ್ಷಿಣೆ ನನಗೆ ಅಂತಾರೆ. ಹುಡುಗನ ಮನೆಗೆ ಹೋಗಿ ತಂದೆಗೆ ಹೇಳ್ತಾನೆ. ತಂದೆ ಮರುದಿನ ನಿತ್ಯಾನಂದ ಪ್ರಭುಗಳ ಜಯಂತಿ ಇದೆ,
ಆ ದಿನವೇ ದೀಕ್ಷೆಗೆ ಒಳ್ಳೆ ದಿನ ನೀ ದೀಕ್ಷೆ ತಕೋ ಅಂತ ಹೇಳ್ತಾರೆ. ಮರುದಿನ ನಿತ್ಯಾನಂದ ತ್ರಯೋದಶಿ ಎಂದು ಶೀಲಾ ಪ್ರಭುಪಾದ್ರ ಆ ಹುಡುಗನಿಗೆ ನಿರಂಜನ ದಾಸ ಎನ್ನುವ ಹೆಸರನ್ನು ಕೊಟ್ಟು ದೀಕ್ಷೆಯನ್ನು ಕೊಡ್ತಾರೆ. ಅವನು ಕೇಳ ಬಯಸುವ ಪ್ರಶ್ನೆಗಳೇನಾದ್ರೂ ಇದೆಯಾ ಅಂತ ಪ್ರಭುಪಾದ್ರ ಅವನನ್ನು ಕೇಳ್ತಾರೆ. ಅದಕ್ಕೆ ಅವನು ಏನ್ ಕೇಳ್ತಾನೆ ಅಂದ್ರೆ, ನಾನು ಹೇಗೆ ಕೃಷ್ಣನ ಸಂಬಂಧ ಆಗ್ತೇನೆ, ನಾನು ಹೇಗೆ ಅವರಿಗೆ ಅವರ ಸೇವಕನ, ನಾನು ಅವರ ಸಖನ, ಅವರ ತಂದೆ ತಾಯಿಯ ಯಾವ ರೀತಿ ನನ್ನ ಸಂಬಂಧ, ಅದು ನನ್ಗೆ ಬೇಕು, ತಿಳಿಬೇಕು ಅಂತ ಹೇಳ್ತಾನೆ. ಶಿಷ್ಯರ ಕೃಷ್ಣನೊಡನೆ ಎಲ್ಲಾ ಆಧ್ಯಾತ್ಮಿಕ ಸಂಬಂಧಗಳಿಗೆ ಸಾಮಾನ್ಯವಾದದ್ದು ಸೇವಕತ್ವ ಅಂತ ಹೇಳ್ತಾರೆ ಪ್ರಭುಪಾದ. ಸೇವೆ, ನಾವು ಅವರ ದಾಸರಾಗ್ಬೇಕು. ಹರೇ ಕೃಷ್ಣ ಸಂಕೀರ್ತನೆ ಮಾಡೋದ್ರಿಂದ ನಿರಂಜನನು ಹೆಚ್ಚು ಹೆಚ್ಚು ಪರಿಶುದ್ಧನಾಗುವನು ಮತ್ತು ಕೃಷ್ಣನೊಡನೆ ತನ್ನ ಸಂಬಂಧವನ್ನು ಹೆಚ್ಚು ಅರ್ಥ ಮಾಡಿಕೊಳ್ತಾನೆ. ಅಂದ್ರೆ ಹೆಚ್ಚು ಜಪ ಮಾಡು, ಹೆಚ್ಚು ಹೆಚ್ಚು ಮಾಡಿದಷ್ಟು ನಿನ್ಗೆ ಕೃಷ್ಣ ಅರ್ಥ ಆಗ್ತಾನೆ ಅಂತ ಪ್ರಭುಪಾದರು ಹೇಳ್ತಾರೆ. ಆಮೇಲೆ ತನ್ನ ಬಾಂಧವ್ಯವು ತನಗೆ ಅರ್ಥವಾಗುವುದು ಅಂತ ನಿರಂಜನನಿಗೆ ಅವರು ನಿರಂಜನನು ಕೇಳಿದರು. ಹೇಗೆ ಅರ್ಥವಾಗುವುದು ಅಂತ ಕೇಳ್ತಾರೆ. ಅದಕ್ಕೆ ಅವಸರ ಪಡಬೇಡ, ನಿನಗೆ ನಿಧಾನವಾಗಿ ಗೊತ್ತಾಗ್ತದೆ. ನಿನ್ನ ತಂದೆ ನಿನಗೆ ಒಂದಿಷ್ಟು ಶ್ರದ್ಧೆ ಬಂದಿದೆ ತಂದೆಯಿಂದ, ಈಗ ನೀನು ಭಕ್ತರ ಸಂಘದಲ್ಲಿದ್ದೀಯಾ, ಸಂಕೀರ್ತನೆ ಮಾಡ್ತಿದ್ಯಾ, ಕ್ರಮೇಣ ನಿನಗೆ ಅರ್ಥ ಆಗ್ತದೆ ಅಂತ ಅವರು ನಿರಂಜನನಿಗೆ ಹೇಳ್ತಾರೆ. ಅವನು ತಾಳ್ಮೆಯಿಂದ ಅದನ್ನು ಒಪ್ಕೊಳ್ತಾನೆ. ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಒಬ್ಬ ಉಪನ್ಯಾಸವನ್ನು ಏರ್ಪಡಿಸುವಂತೆ ಪ್ರಭುಪಾದರು ನಿರಂಜನಿಗೆ ಹೇಳ್ತಾರೆ. ಅಲ್ಲಿ ಒಂದು ಉಪನ್ಯಾಸ, ಅಂದ್ರೆ ಕಾಲೇಜ್ ವಿದ್ಯಾರ್ಥಿ ಅಲ್ವಾ ಅವನು, ಅವನ ಚಿಕ್ಕಪ್ಪ ಕೂಡ ಅಲ್ಲಿ ಇದಾಗಿರ್ತಾರೆ, ಪ್ರಾಧ್ಯಾಪಕರಾಗಿರ್ತಾರೆ. ನಿರಂಜನ ಏನ್ ಮಾಡ್ತಾನೆ, ಚಿಕ್ಕಪ್ಪನ ಹತ್ರ ಕೇಳ್ಕೊಂಡು ತತ್ವಶಾಸ್ತ್ರದ ಪ್ರಾಧ್ಯಾಪಕ ಆಗಿರ್ತಾರೆ ಅವರು. ಅವರ ಸಹಾಯದಿಂದ ಅಲ್ಲಿ ವಾರಣಾಸಿಯಲ್ಲಿ ಪ್ರಭುಪಾದರು ವಾರಣಾಸಿಯಲ್ಲಿ ಇರುವುದು ಕೊನೆಯ ದಿನ. ಆ ದಿವಸ ಅವ್ರೇನ್ ಮಾಡ್ತಾರೆ, ಈ ಉಪನ್ಯಾಸಕ್ಕೆ ಒಂದು ಏರ್ಪಾಡು ಮಾಡ್ತಾನೆ ಆ ಹುಡುಗ. ಪ್ರಭುಪಾದರು ಹೊರಡಬೇಕಾಗಿದ್ದ ದಿನ ಅದು. ಸೂರತ್ಗೆ ಭೇಟಿ ಕೊಟ್ಟಾಗಿನಿಂದ ಅವರೊಡನೆ ಮತ್ತು ಅವರ ತಂಡದೊಡನೆ ಪ್ರವಾಸ ಮಾಡುತ್ತಿದ್ದ ಅಮೆರಿಕನ್ ಛಾಯಾಚಿತ್ರಕಾರ ಒಬ್ಬ ಜಾನ್ ಗ್ರೀಸನ್ ಅವ್ರ ಜೊತೆನೇ ಇದ್ದಂತೆ. ಅವನು ಮೀಸೆಯನ್ನು ತೆಗೆಸಿದ್ದಂತೆ. ಅವನಿಗೆ ಈ ಪ್ರಭುಪಾದರ ಈ ಕಾರ್ಯಗಳನ್ನೆಲ್ಲ ನೋಡಿ ಅವನು ಕೃಷ್ಣನಿಗೆ ಅಟ್ರಾಕ್ಟ್ ಆಗಿದ್ದಾನೆ. ಅದು ಪ್ರಭುಪಾದರಿಗೆ ಗೊತ್ತಾಗಿದೆ. ಅಂದ್ರೆ ಅವನಿಗೆ ಇದಕ್ಕೆ ಸೇರ್ಲಿಕ್ಕೆ ಇಷ್ಟ ಆಗಿದೆ ಅವನಿಗೆ. ಅವ್ರೇನ್ ಹೇಳ್ತಾರೆ, ತನ್ನ ಭವಿಷ್ಯದ ವಿಷಯವಾಗಿ ಬಹಳ ಯೋಚನೆ ಮಾಡ್ತಾ ಇದ್ದಂತೆ. ಅವರಿಬ್ಬರು ಮತ್ತೆ ಮುಂಬೈಯಲ್ಲಿ ಕೆಲವು ವಾರಗಳಲ್ಲಿ ಸೇರಲಿದ್ದರು. ಅಲ್ಲಿಯವರೆಗೆ ವಿದಾಯ ಹೇಳಲು ಆತ ಬಂದಿದ್ದ ಅಂತ ಹೇಳ್ತಾರೆ. ಅವ್ರ ಜೊತೆಗೆ ಇದ್ದಂತೆ. ಜಾನ್ ಬಂದಾಗ ಪ್ರಭುಪಾದರು ಎಳೆ ಬಿಸಿಲನ್ನು ಸವಿತಾ ಮಣ್ಣಿನ ಪಾತ್ರೆಯಿಂದ ಸಕ್ಕರೆ ಬಾದಾಮಿಯನ್ನು ತೆಗೆದುಕೊಂಡು ತಿಂತಾ ಮೊಗಸಾಲೆಯಲ್ಲಿ ಕೂತ್ಕೊಂಡಿದ್ರಂತೆ. ಆಗ ಅವನು ಬರ್ತಾನೆ, ಜಾನ್ ಅಲ್ಲಿಗೆ ಬರ್ತಾನೆ. ಬಂದು ಅವರಿಗೆ ಕೂಡ ಕೊಡ್ತಾರೆ. ಆಮೇಲೆ ಮಣ್ಣಿನ ಪಾತ್ರೆಯ ಒಂದು ಚೂರಿನಿಂದ ಸಕ್ಕರೆ ಬಾದಾಮಿ ನೆಕ್ಕುತ್ತಾ ಜಾನ್ ಕೂತ್ಕೊಳ್ತಾನೆ. ಪ್ರಭುಪಾದರು ಕಲ್ಕತ್ತೆಯಲ್ಲಿ ತಮ್ಮ ಬಾಲ್ಯವನ್ನು ಕುರಿತು ಮಾತಾಡ್ತಾ ಇರ್ತಾರೆ. ಅವನ ಹತ್ರ ಅವರ ಬಾಲ್ಯ ಜೀವನದ ಬಗ್ಗೆ ಹೇಳ್ತಾರೆ. ಪ್ರಭುಪಾದರು ತಮ್ಮದೇ ರೀತಿಯಲ್ಲಿ ಒತ್ತು ಹಾಕುವ ಲಯಬದ್ಧವಾದ ಇಂಗ್ಲಿಷ್ ನಲ್ಲಿ ಕಲ್ಕತ್ತೆಯಲ್ಲಿ ತಮ್ಮ ಬಾಲ್ಯವನ್ನು ಮಾತನಾಡ್ತಿದ್ರು. ಇಂದಿನ ಅತಿ ಜನಸಂದಣಿ ಮತ್ತು ದಾರಿದ್ರ್ಯಗಳು ಕಾಣಿಸಿಕೊಳ್ಳುವ ಮೊದಲಿನ ಒಂದು ಸೌಜನ್ಯ ಪೂರಿತ ನಗರವನ್ನು ಅವರು ವರ್ಣಿಸಿದರು. ಅಂದ್ರೆ ಈಗ ಅಲ್ಲಿ ತುಂಬಾ ಜನಸಂದಣಿ ಮತ್ತೆ ದಾರಿದ್ರ್ಯಗಳೇ ಕಾಣಿಸಿಕೊಳ್ತದೆ ಅಂತ ಸೌಜನ್ಯ ಪೂರಿತ ನಗರವನ್ನು ಅವರು ವರ್ಣಿಸಿದ್ರು. ಅಂದ್ರೆ ಮೊದಲದು ತುಂಬಾ ಒಳ್ಳೆಯ ನಗರ ಆಗಿತ್ತು, ಈಗ ಅಲ್ಲಿ ತುಂಬಾ ಜನಸಂದಣಿ ಇದೆ ಅಂದ್ರೆ ಅದ್ರ ಬಗ್ಗೆ ವರ್ಣನೆ ಹೇಳ್ತಾ ಇದ್ರು. ನಾನಲ್ಲಿ ಬಾಲಕನಾಗಿದ್ದಾಗ ಸ್ಕೂಲಿಗೆ ಹೋಗ್ತಾ ಇದ್ದೆ. ಹೇಗೆ ಹೋಗ್ತದೆ, ಹುಲ್ಲು ಬಯಲು ಮತ್ತು ಮರಗಳು ಸುತ್ತುವರಿದಿದ್ದ ಅಮೃತ ಶಿಲೆಯ ಒಂದು ಸೊಗಸಾದ ವಿಕ್ಟೋರಿಯನ್ ಕಟ್ಟಡಗಳನ್ನು ನೋಡಿದ್ದರು ಅಲ್ಲಿ ಕಲ್ಕತ್ತದಲ್ಲಿ. ಇದ್ದಕ್ಕಿದ್ದಂತೆ ಪ್ರಭುಪಾದರು ನನ್ನ ಕಡೆ ನೋಡಿ ನಕ್ಕರು. ಜಾನ್, ಕೃಷ್ಣನು ನಿನ್ನನ್ನು ಸೆರೆ ಹಿಡಿದಿದ್ದಾನೆ ಎಂದು ನನ್ನನ್ನು ಅನಿಸುತ್ತದೆ ಅಂತ ಹೇಳ್ತಾರೆ ಪ್ರಭುಪಾದರು. ಕೃಷ್ಣ ನಿನ್ನನ್ನು ಸೆರೆ ಹಿಡಿದಿದ್ದಾನೆ ಅಂತ ಹೇಳಿ ಪ್ರಭುಪಾದರಿಗೆ ಅನಿಸ್ತದಂತೆ. ನಾನು ಒಪ್ಪಿಕೊಂಡೆ, ಅವನು ಒಪ್ಕೊಳ್ತಾನೆ. ಸಾಕಷ್ಟು ಕಾಲದಿಂದ ನನಗೆ ಇದು ಅರಿವಾಗಿತ್ತು, ಈಗ ಪ್ರಭುಪಾದರು ಅದನ್ನು ದೃಢಪಡಿಸಿದರು ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಅದೇ ಗೊತ್ತಾಗಿದೆ, ಅವನು ಚೇಂಜ್ ಆಗ್ಲಿಕ್ಕೆ ಇಷ್ಟಪಡ್ತಾ ಇದ್ದ, ಅದು ಪ್ರಭುಪಾದರಿಗೆ ಕೂಡ ಅದು ಗೊತ್ತಾಗ್ತದೆ. ಅವರು ಕೂಡ ಅಲ್ಲಿ ಅದನ್ನೇ ಹೇಳ್ತಾರೆ. ಪ್ರಭುಪಾದರು ಗೋರಖ್ಪುರಕ್ಕೆ ಹಿಂದಿರುಗಲು ವಾರಣಾಸಿಯನ್ನು ಬಿಟ್ಟಾಗ ಅವರು ಹಲವಾರು ಶಿಷ್ಯರು ರೈಲು ನಿಲ್ದಾಣಕ್ಕೆ ಹೋಗಿಬಿಟ್ರು. ತಪ್ಪು ರೈಲು ನಿಲ್ದಾಣಕ್ಕೆ ಹೋಗ್ಬಿಡ್ತಾರಂತೆ. ಪ್ರಭುಪಾದರು ಕೆಲವು ಹಿಂಬಾಲಕರು ಸರಿಯಾದ ರೈಲು ನಿಲ್ದಾಣದಲ್ಲಿ ಕಾಯುತ್ತಿದ್ದಾಗ ಅವರನ್ನು ಕೌಸಲ್ಯ ಹೇಳೋ ಒಬ್ಳು ಹುಡುಗಿ ಇದ್ದಾಳೆ. ಅವಳು ಕೇಳ್ತಾಳೆ, ವಾರಣಾಸಿ ಎಷ್ಟರ ಮಟ್ಟಿಗೆ ಹಿಡಿಸಿತು ಅಂತ ಕೇಳ್ತಾಳೆ. ಸರಿಯಾಗಿದೆ ಎಂದು ಅಲಕ್ಷ್ಯದಿಂದ ಅವರು ಹೇಳ್ತಾರೆ. ಆಮೇಲೆ ಯಾವ್ದಾದ್ರು ಒಳ್ಳೆಯ ಅಂಶವನ್ನು ಕುರಿತು ಯೋಚಿಸಲು ಪ್ರಯತ್ನಿಸುತ್ತಾ ಆಕೆ ಹೇಳ್ತಾಳೆ, ನಿಮ್ಗೆ ವಿಶ್ರಾಂತಿ ಒಳ್ಳೆಯ ವಿಶ್ರಾಂತಿ ದೊರೆಯುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ವಿಶ್ರಾಂತಿ ನನಗೆ ಯಾವಾಗ್ಲೂ ಇದೆ, ನನಗೆ ಭಕ್ತರೊಂದಿಗೆ ಇರುವುದೇ ಇಷ್ಟ ಅಂತ ಹೇಳ್ತಾರೆ. ಮತ್ತೆ ಸುತ್ತ ಸಾಮಾನುಗಳು ಇದ್ದಂತೆ ಅವರು ಬೆಂಚಿನ ಮೇಲೆ ಕುಳಿತರು. ತಮಾಲ ಕೃಷ್ಣರು ಶ್ಯಾಮಸುಂದರರು ಟಿಕೆಟ್ ತರ್ಲಿಕ್ಕೆ ಹೋಗ್ತಾರೆ ರೈಲಿದು. ಹೋದಾಗ ಅವ್ರು ಏನ್ ಮಾಡ್ತಾರೆ, ರೈಲು ಹೊರಡ್ಲಿಕ್ಕೆ ಆಗಿರ್ತದೆ ಕಾಣ್ಬೇಕು,
ಪ್ರಭುಪಾದರ ಶಿಷ್ಯರೆಲ್ಲ ಬೇರೆ ಕಡೆ ಹೋಗಿದಾರಲ್ವಾ, ದಾರಿ ತಪ್ಪಿ ಇನ್ನೊಂದು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾರೆ. ಅವರೆಲ್ಲ ಬರೋ ತನಕ ರೈಲ್ ಬಿಡುವ ಹಾಗಿಲ್ಲ ಅಂತ ಅಲ್ಲಿ ಅವ್ರ ನಿರ್ವಾಹಕರೊಂದಿಗೆ ವಾದ ಮಾಡ್ತಾ ಇತ್ತಂತೆ ಅವರಿಗೆ, ತಮಾಲ ಕೃಷ್ಣ ಮತ್ತೆ ಇವ ಶ್ಯಾಮ ಸುಂದರ. ಪ್ರಭುಪಾದರಿಗೆ ಅದು ನೋಡಿ ನಗು ಬರ್ತಾ ಇರ್ತದೆ. ತಾವೇನು ಮಾಡ್ತಿದ್ದೇವೆ ಎಂದು ಅವರಿಗೆ ತಿಳಿಯದು ಎಂದು ಹೇಳಿ ಪ್ರಭುಪಾದರು ತಮ್ಮಷ್ಟಕ್ಕೆ ನಗ್ತಾ ಇದ್ದಾರೆ. ಅಂದ್ರೆ ರೈಲನ್ನೇ ನಿಲ್ಲಿಸ್ಲಿಕ್ಕೆ ನೋಡ್ತಾರೆ ಅವರ ಶಿಷ್ಯರು ಬರ್ಲಿಲ್ಲ ಅಂತ. ಆಮೇಲೆ ಪ್ರಭುಪಾದರು ಗೋರಖ್ಪುರದಲ್ಲಿ ಉಪದೇಶ ಮಾಡಲು ಬಯಸುತ್ತಾರೆ ಎಂದು ಹೇಳಿ ಹನುಮಾನ್ ಪ್ರಸಾದ್ ಓದಾರು ತಮ್ಮ ಒಂದು ಸ್ವತ್ತನ್ನು ಕೊಡಲು ಮುಂದೆ ಬಂದರು. ಇಲ್ಲಿ ಗೋರಖ್ಪುರದಲ್ಲಿ ಒಬ್ರು ಇರ್ತಾರೆ, ಅವ್ರ ಹೆಸರು ಹನುಮಾನ್ ಪ್ರಸಾದ್ ಅಂತ. ಅವರದ್ದೊಂದು ಮನೆ ಇದೆ, ಕೃಷ್ಣ ನಿಕೇತನ ಅಂತ. ಅದನ್ನು ಅವರು ಪ್ರಭುಪಾದರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಅವರಂದ್ರು ಮೊದಲೇ ಪ್ರಭುಪಾದರನ್ನು ನೋಡಿದ್ದಾರೆ. ಯಾವಾಗ 1962ರಲ್ಲಿ ಪ್ರಭುಪಾದರನ್ನು ನೋಡಿದ್ದಾರೆ. ಅವ್ರ ಪರಿಚಯ ಇದೆ. ಅವ್ರೀಗ ಇಲ್ಲಿ ಬಂದಿರ್ತಾರೆ ಗೋರಖ್ಪುರಕ್ಕೆ. ಅವರಿಗೆ ಈ ಮನೆ ಕೊಡ್ಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಪ್ರಭುಪಾದರು ಆರಿಸಿಕೊಂಡಿದ್ದ ಮಹತ್ ಕಾರ್ಯವನ್ನು ಮೆಚ್ಚಿಕೊಂಡಿರ್ತಾರೆ. ಕೃಷ್ಣ ನಿಕೇತನವನ್ನು ಬಳಸಲು ಅನುಮತಿ ದೊರೆತಾಗ ಪ್ರಭುಪಾದರು ಬೇಗನೆ ಕಾರ್ಯಪ್ರವೃತ್ತರಾಗ್ತಾರೆ. ಏನ್ ಮಾಡ್ತಾರೆ ಅವರು ಅಲ್ಲಿ ಅದನ್ನ ದೇವಾಲಯ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ನೋಡಿ, ಅರ್ಧ ಕುಂಭಮೇಳವಾದ ಮೇಲೆ ತಾವು ಕಲ್ಕತ್ತೆಯಿಂದ ತಂದಿದ್ದ ರಾಧಾಕೃಷ್ಣ ವಿಗ್ರಹಗಳು ಒಂದು ಟ್ರಂಕ್ ಅನ್ನು ಸೇರಿದ್ದುದು ಯೋಗ್ಯವಲ್ಲ. ಅಲ್ಲಿ ಕುಂಭಮೇಳ ಆದ್ಮೇಲೆ ಅದು ಟ್ರಂಕ್ ಒಳಗೆ ಇರ್ತದೆ, ಯಾವುದು ಆ ಮೂರ್ತಿಗಳು. ಅದನ್ನ ಹೇಗೂ ಒಮ್ಮೆ ಪೂಜೆ ಆಗಿದೆ, ಅದು ಇಲ್ಲಿ ಪೂಜೆ ಮಾಡ್ಬೇಕು ಅನ್ನೋದು ಇಷ್ಟ ಆಗ್ತದೆ ಅವರಿಗೆ. ಅವುಗಳಿಗೆ ಆಗಲೇ ಪೂಜೆ ಸಂದಿತ್ತು, ಆದ್ದರಿಂದ ಅವುಗಳ ಪೂಜೆಯು ನಿಲ್ಲಿಸಬಾರದು. ನಾವು ವಿಗ್ರಹಗಳನ್ನು ನಾಳೆ ಪ್ರತಿಷ್ಠಾಪನೆ ಮಾಡೋಣ. ಇಲ್ಲಿ ಹೇಗೂ ಮನೆ ಸಿಕ್ಕಿದೆ ಅವರಿಗೆ. ಅಂದ್ರೆ ಇಂಡಿಯಾದಲ್ಲಿ ಅವರ ದೇವಸ್ಥಾನ ಈಗ ಇದು ಸ್ಟಾರ್ಟ್ ಆಗುದು ನೋಡಿ ಇಲ್ಲಿ ಎಂದರು. ಸಿದ್ಧತೆಗಳನ್ನು ಮಾಡಲು ಕೌಸಲ್ಯ ಮತ್ತು ನಂದಕುಮಾರರಿಗೆ ಹೇಳ್ತಾರೆ. ನಂದಕುಮಾರರು ಮತ್ತೆ ಅವರಿಬ್ಬರಿಗೆ ಸಾಕಾಗುದಿಲ್ಲ ಹೇಳಿ ಮತ್ತೊಂದಿಷ್ಟು ಜನ ವಿದೇಶಿಯರು, ಅಮೆರಿಕ ಭಕ್ತರಿಗೆಲ್ಲ ಹೇಳ್ತಾರೆ. ಅವರೆಲ್ಲ ಸೇರಿ ಅಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾರೆ. ಪೂಜಾ ಸ್ಥಳವನ್ನು ನಿರ್ಮಿಸುವುದರಲ್ಲಿ ಭಕ್ತರಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತಾರೆ ಪ್ರಭುಪಾದರು. ಮತ್ತೆ ಹಿಮಾವತಿ ಅಂತ ಇರ್ತಾಳೆ, ಅವಳದೊಂದು ಒಳ್ಳೆ ಸೀರೆ, ನಿನಗೆ ಇಷ್ಟ ಆದ ಸೀರೆ ಕೊಡಮ್ಮ ಅಂತ ಹೇಳಿ ಆ ಸೀರೆಯನ್ನು ಅವ್ರು ಏನ್ ಮಾಡ್ತಾರೆ, ಪೂಜಾ ಸ್ಥಳವಾಗಬೇಕಾಗಿದೆ ಮೇಜಿನ ಮುಂದೆ ಅದನ್ನು ಪರದೆ ಅಂತ ಹೇಳಿಬಿಟ್ಟರು. ಪೂಜಾ ಸ್ಥಳಕ್ಕೆ ಒಂದು ಹಿನ್ನೆಲೆ ಬೇಕಲ್ವಾ, ಹಿನ್ನೆಲೆ ಬೇಕು. ಕೌಸಲ್ಯ ಮೇಜಿನ ಮೇಲೆ ನಿಂತಿದ್ದಂತೆ ಅವಳ ಬಣ್ಣದ ಬಟ್ಟೆಯ ತುಂಡುಗಳನ್ನು ಗೋಡೆಯ ಮೇಲೆ ಅಲಂಕರಿಸಲು ಆಕೆಗೆ ಕೊಟ್ಟರು. ಹಿನ್ನೆಲೆಯ ಕೆಲಸ ಮುಗಿದಾಗ ಪ್ರಭುಪಾದರ ಭಕ್ತರೊಬ್ಬರು ಅಲಹಾಬಾದಿನಲ್ಲಿ ಕೊಂಡಿದ್ದ ಒಂದು ಕಂಬಳಿಯನ್ನು ತೆಗೆದುಕೊಂಡು ಪೂಜಾ ಸ್ಥಳವಾಗಿದ್ದ ಮೇಜಿನ ಮೇಲೆ ಹಾಕ್ತಾರೆ ಒಬ್ರು ಭಕ್ತರು. ಆ ರಾತ್ರಿ ಪ್ರಭುಪಾದರು ದೇವಾಲಯದ ಕೊಠಡಿಯನ್ನೆಲ್ಲ ಅವಲೋಕಿಸ್ತಾರೆ, ನೋಡ್ತಾರೆ. ಅದೇ ಕೃಷ್ಣ ನಿಕೇತನದಲ್ಲಿ ಮಾಡುದವು. ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ. ಒಂದಿಬ್ರು ಭಕ್ತರು ಏನ್ ಮಾಡ್ತಾರೆ, ರಾಧಾಕೃಷ್ಣರಿಗೆ ಅಲ್ಲಿ ಇದು ಮಾಡ್ತಾರೆ, ಬಟ್ಟೆಗಳನ್ನು ಹೊಲಿತಾರೆ. ರಾತ್ರಿ ಎಲ್ಲ ಮಲ್ಕೊಳ್ಳೋದಿಲ್ಲ ಅವರು, ಬಟ್ಟೆಯನ್ನು ಹೊಲಿತಾರೆ. ಮರುದಿನ ಬೆಳಿಗ್ಗೆ ವಿಗ್ರಹಗಳನ್ನು ಪೂಜಾ ಸ್ಥಳದಲ್ಲಿ ಇಡಲಾಯಿತು. ಭಕ್ತರು ವಿಗ್ರಹಗಳಿಗೆ ಪ್ರಸಾದವನ್ನು ನೈವೇದ್ಯ ಮಾಡಿ 6 ಬಾರಿ ಆರತಿ ಮಾಡಿ ಪೂಜೆಯನ್ನು ಮತ್ತೆ ಪ್ರಾರಂಭಿಸಿದರು. ಭಕ್ತರು ಭಾರತವನ್ನು ತಲುಪಿದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಇಸ್ಕಾನ್ ದೇವಸ್ಥಾನದ ವಾತಾವರಣದಲ್ಲಿ ವಾಸ ಮಾಡ್ತಿದ್ರು. ಫಸ್ಟ್ ಇವರಿಗೆ ಎಲ್ಲೆಲ್ಲಿ ಯಾರ್ಯಾರ ಮನೆಯಲ್ಲಿ ಎಲ್ಲೆಲ್ಲಿ ಬಿಡಾರದಲ್ಲಿ ಎಲ್ಲ ಇರ್ತಾ ಇದ್ರು ಅವರು. ಇಲ್ಲಿ ಆಶ್ರಮದಲ್ಲಿ ಎಲ್ಲ ಇರ್ತಿದ್ರು. ಇವರಿಗೀಗ ದೇವಸ್ಥಾನ ಸಿಕ್ಕಿತು, ಒಂದು ಇಸ್ಕಾನ್ ದೇವಸ್ಥಾನ ಆಯ್ತು ಅವರಿಗೆ. ಅವರ ಬದುಕು ಏನಾಯ್ತು, ವ್ಯವಸ್ಥಿತವಾಯಿತು, ಭದ್ರವಾಯಿತು, ಹವೆಯು ಬೆಚ್ಚಗಾಯಿತು. ಭಕ್ತರಲ್ಲಿ ಬಹುಮಂದಿ ಅಲಹಾಬಾದಿನಲ್ಲಿ ಆರೋಗ್ಯವನ್ನು ಕಳ್ಕೊಂಡಿದ್ರಂತೆ. ಅಲ್ಲಿದ್ದಾಗ ಅವರ ಆರೋಗ್ಯ ಎಲ್ಲ ಹದಗೆಟ್ಟಿತ್ತು. ಇಲ್ಲಿ ಬಂದಾಗ ಅವರಿಗೆ ನೆಮ್ಮದಿ ಅನಿಸಿತು ಅಂತ ಹೇಳ್ತಾರೆ. ಗೋರಖ್ಪುರ ದೇವಾಲಯ ಊರ ಹೊರಗೆ ಅನೇಕ ಎಕರೆಗಳಷ್ಟು ವಿಸ್ತಾರವಾದ ಕೃಷಿ ಭೂಮಿ ಮೇಲಿತ್ತಲ್ಲಿ. ತುಂಬಾ ಕೃಷಿ ಭೂಮಿ ಇತ್ತು, ವಿಸ್ತಾರವಾದ ಒಳ್ಳೆ ಪ್ರಶಾಂತ ಸ್ಥಳ ಅಂತ ಹೇಳ್ತಾರೆ. ಹಗಲು ಹೊತ್ತು ಬೀಸಲು ಕಿಟಕಿಯಿಂದ ತೂರಿಕೊಂಡು ಅವರ ದೇಹವನ್ನು ಬೆಚ್ಚಗೆ ಮಾಡುತ್ತಿದ್ದಂತೆ ಪ್ರಭುಪಾದ ವಿಶ್ರಾಂತಿ ಪಡೆಯುತ್ತಿದ್ದರು. ಕಿಟಕಿಯಿಂದ ಅವರಿಗೆ ಒಳ್ಳೆ ಬಿಸಿಲೆಲ್ಲ ಒಳಗೆ ಬರ್ತಾ ಇತ್ತು. ಸಂಜೆ ಹೊತ್ತು ಕೀರ್ತನೆಗಾಗಿ ಪ್ರಭುಪಾದರ ಉಪನ್ಯಾಸಕ್ಕಾಗಿ ಅತಿಥಿಗಳು ಬರುತ್ತಿದ್ದರು. ಶ್ರೀಮದ್ ಭಾಗವತದ 6ನೇ ಸ್ಕಂದವನ್ನು ಕುರಿತು ಮಾತನಾಡ್ತಾ ಪ್ರಭುಪಾದರು ಮತ್ತೆ 12ನೇ ಶತಮಾನದ ಶ್ರೀಧರ ಸ್ವಾಮಿಗಳ ಭಾಷ್ಯವನ್ನು ಪ್ರಸ್ತಾಪಿಸಿದರು. ಭಾಷ್ಯ ಅಂತ ಹೇಳಿದ್ರೆ ಕೆಲವು ಭಾಷ್ಯಗಳನ್ನು ಬರೀತಾರೆ. ಈ ಅಥತೋ ಬ್ರಹ್ಮ ಜಿಜ್ಞಾಸ, ಜನ್ಮಾದ್ಯಸ್ಯ ಅಂತ ಹೇಳ್ಕೊಂಡೆಲ್ಲ ಇದೆ ಅಲ್ವಾ, ಅದೆಲ್ಲ ಭಾಷ್ಯಗಳು, ಸೂತ್ರಗಳು. ಅದನ್ನೆಲ್ಲ ಇವ್ರು ಶ್ರೀಧರ ಸ್ವಾಮಿಗಳೊಂದು ಭಾಷೆ ಬರ್ತಾರೆ, ಅದರ ಬಗ್ಗೆ ಪ್ರಸ್ತಾಪ ಮಾಡ್ತಾರಂತೆ. ಯಾವುದೇ ನಿಯಂತ್ರಿಸುವ ತತ್ವಗಳಿಲ್ಲದೆ ಸಂಕೀರ್ತನೆ ಮಾಡುವಷ್ಟರಿಂದಲೇ ಮನುಷ್ಯನು ಮುಕ್ತಿಯನ್ನು ಪಡೆಯುತ್ತಾನೆ ಅಂತ ಅವರು ಹೇಳ್ತಾರೆ. ಅಂದ್ರೆ ಯಾವ್ದು ನಿಯಂತ್ರಕ ತತ್ವ ಏನೋ ಅದನ್ನು ಅವರು ಅಳವಡಿಸಿಕೊಳ್ಳದಿದ್ರು ಕೂಡ ಅವನು ಪರಿಣಾಮ ಸಂಕೀರ್ತನೆ ಮಾಡೋದ್ರಿಂದಲೇ ಅವನು ಮುಕ್ತಿ ಪಡಿತಾನೆ ಅಂತ ಅವರು ಹೇಳಿದ್ದಾರೆ. ಇದು ಹೇಗೆ ಸಾಧ್ಯ? ಶ್ರೀಧರ ಸ್ವಾಮಿಗಳ ಉತ್ತರ, ನಿಯಂತ್ರಿಸುವ ತತ್ವಗಳು ಇವೆ ಎಂದರೆ ಪಾವನ ನಾಮದ ಸಂಕೀರ್ತನೆ ಶಕ್ತಿ ಎಷ್ಟಿತ್ತಂದ್ರೆ ಅದು ಸಂಕೀರ್ತನೆ ಮಾಡುವಂಗೆ ಕೂಡಲೇ ಮುಕ್ತಿಯನ್ನು ಕೊಡಬಲ್ಲದು. ಅಂದ್ರೆ ನಾವು ಸಂಕೀರ್ತನೆ ಮಾಡ್ತಾ ನಮ್ಮಲ್ಲಿ ಆ 4 ನಿಯಂತ್ರಕ ತತ್ವಗಳು ಅಳವಡಿಸಿಕೊಳ್ತಾ ಇದ್ರು ಕೂಡ ಅದು ಏನಾಗ್ತದೆ, ಈ ಸಂಕೀರ್ತನೆಯ ಮಹಿಮೆ ಶಕ್ತಿಯಿಂದ ಅದೆಲ್ಲ ಹೋಗ್ಬಿಡ್ತದೆ, ಮುಕ್ತಿ ಕೊಡ್ತದೆ ಅದಕ್ಕೆಲ್ಲ ಅಂತ ಹೇಳ್ತಾರೆ.
ಆದ್ರೆ ಮತ್ತೆ ಕೆಳಗೆ ಬೀಳುವುದು ನಮ್ಮ ಪ್ರವೃತ್ತಿ. ಮತ್ತೆ ನಾವು ಬೇಕಾದ್ರೆ ನಾವು ಅದನ್ನು ಪುನಃ ಸಂಕೀರ್ತನೆಯಿಂದ ಹೋಗ್ತದೆ, ಮತ್ತೆ ನಮ್ಮ ಇಷ್ಟ ಚಟ ಇರ್ತದೆ ಅಲ್ವಾ, ಪುನಃ ನಾವು ಅದಕ್ಕೆ ಹೋದ್ರೆ ಅದು ನಮ್ಮ ಪ್ರವೃತ್ತಿ ಅಂತ ಹೇಳ್ತಾರೆ. ಆದ್ರಿಂದಲೇ ನಿಯಂತ್ರಿಸುವ ತತ್ವಗಳಿವೆ ಅಂತ ಹೇಳ್ತಾರೆ. ಪ್ರತಿನಿತ್ಯವೂ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಾವು ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಹರಿಕೃಷ್ಣ ಮಂತ್ರವನ್ನು ಸಂಕೀರ್ತನೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಬದುಕಿನ ಎಷ್ಟೋ ದುಃಖಮಯ ಸ್ಥಿತಿಗಳಿಂದ ತಪ್ಪಿಸಿಕೊಳ್ಬಹುದು ಅಂತ ಅವರು ಹೇಳ್ತಾರೆ. ಯಾರು? ಆ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ. ಸಂಕೀರ್ತನೆ ಮಾಡಿದ್ರೆ ಸಾಕು, ಅದರಿಂದ ಮನುಷ್ಯನು ಬಹು ಎಚ್ಚರಿಕೆಯಿಂದಿರ್ಬೇಕು, ಶ್ರದ್ಧೆಯಿಂದಿರ್ಬೇಕು. ನೀವು ಸಂಕೀರ್ತನೆಯನ್ನು ಪ್ರಾರಂಭಿಸಲು ಕೃಷ್ಣನು ನಿಮ್ಮ ನಾಲಿಗೆಯಲ್ಲಿ ಕುಣಿತಾನೆ ಅಂತ ನಾವು ತಿಳ್ಕೊಂಡಿರ್ಬೇಕಂತೆ. ಎಚ್ಚರದಿಂದ ಇರಬೇಕು ಮತ್ತು ಗೌರವದಿಂದ ಇರಬೇಕು ಅಂತ ಹೇಳ್ತಾರೆ. ಪ್ರತಿ ರಾತ್ರಿ ಪ್ರಭುಪಾದರು ಶ್ರೀಧರ ಸ್ವಾಮಿಗಳ ಭಾಷ್ಯವನ್ನು ತಮ್ಮ ಪ್ರಮಾಣ ಗ್ರಂಥವಾಗಿ ತೆಗೆದುಕೊಳ್ತಿದ್ರು. ಆ ಶ್ರೀಧರ ಸ್ವಾಮಿಯ ಭಾಷ್ಯಗಳನ್ನು ಅವರು ಪ್ರತಿದಿನ ಪ್ರಮಾಣ ಗ್ರಂಥ ಅಂತ ತಗೊಳ್ತಾ ಇದ್ರಂತೆ, ಪ್ರತಿದಿನ ಓದ್ತಾ ಇದ್ರು ಅವರು. ಶ್ರೀಧರ ಸ್ವಾಮಿಗಳು ಈ ಉದಾಹರಣೆಯನ್ನು ಕೊಡ್ತಾರೆ. ಒಂದು ಬಹು ಒಳ್ಳೆಯ ಔಷಧವಿದೆ. ಯಾವ್ದದ ಔಷಧ? ಹರೇ ಕೃಷ್ಣ ಮಹಾಮಂತ್ರವೇ ಒಳ್ಳೆಯ ಔಷಧ. ಆದ್ರೆ ಜನರಿಗೆಲ್ಲ ಗೊತ್ತಿಲ್ಲ. ಅವ್ರೇನ್ ಮಾಡ್ತಾರೆ, ಏನೇನೋ ಇದನ್ನೆಲ್ಲ ಧಾರ್ಮಿಕ ತತ್ವಗಳನ್ನು ಉಪವಾಸ ಮಾಡುದು ಇದನ್ನೆಲ್ಲ ಮಾಡ್ತಾರೆ ಅಲ್ವಾ. ಈ ನಾಯಕರು ಹರೇ ಕೃಷ್ಣ ಮಂತ್ರವನ್ನು ತಿಳಿಯದೆ ಅನೇಕ ಕ್ಲೇಶದಾಯಕ ವಿದ್ಯುಕ್ತ ಆಚರಣೆಗಳ ವ್ರತಗಳನ್ನು ಆಚರಿಸುತ್ತಾರೆ. ವಾಸ್ತವವಾಗಿ ಇವುಗಳ ಅಗತ್ಯವೇ ಇಲ್ಲ ಅಂತ ಹೇಳ್ತಾರಂತೆ ಶ್ರೀಧರ ಪ್ರಭುಗಳು ಸ್ವಾಮಿಗಳು. ಇದು ಒಂದು ಇದ್ರೆ ಸಾಕು, ಯಾವುದು? ಹರೇ ಕೃಷ್ಣ ಮಂತ್ರ ಸಂಕೀರ್ತನೆ ಮಾಡಿದ್ರೆ ಸಾಕು, ಬೇರೆ ಯಾವುದು ಬೇಡ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಕೃಷ್ಣನ ಪಾವನ ನಾಮಗಳನ್ನು ಸಂಕೀರ್ತನೆ ಮಾಡುವುದರ ಪರಮ ಫಲವನ್ನು ಕುರಿತಂತೆ ಅನೇಕ ಶಾಸ್ತ್ರ ಗ್ರಂಥಗಳಿಂದ ಉದ್ಧರಿಸಿದ ಮಾತುಗಳಿಂದ ತುಂಬಿ ಹೋಗಿತ್ತು. ಅವರ ಭಾಷೆಗಳಲ್ಲೆಲ್ಲ ಅದೇ ಇತ್ತಂತೆ. ಪಾವನ ನಾಮ ಸಂಕೀರ್ತನೆ ಮಾಡೋದ್ರಿಂದ ಎಂತ ಪರಮ ಫಲವನ್ನು ನಾವು ಪಡಿಬಹುದು ಅಂತ. ಶ್ರೀಧರ ಸ್ವಾಮಿಗಳು ಅಖಿಲ ಚೇಷ್ಟಿತಂ ಎನ್ನುತ್ತಾರೆ. ಅದು ಒಂದು ಸೂತ್ರ ಇರ್ಬೋದು. ಅಂದ್ರೆ ಪಾವನ ನಾಮವನ್ನು ಸಂಕೀರ್ತನೆ ಮಾಡುವಷ್ಟೇ ಒಳಿತ ಅಲ್ಲ, ಕೃಷ್ಣನ ಮಹಿಮೆಯನ್ನು ಸಾರುವ ಯಾವುದೇ ಕ್ರಿಯೆಯು ಪಾವನ ನಾಮವನ್ನು ಸಂಕೀರ್ತನೆ ಮಾಡಿದಷ್ಟೇ ಪುಣ್ಯಕರ. ಕೃಷ್ಣನ ಮಹಿಮೆ ಅದನ್ನ ನಾವು ಸಾರಬೇಕು, ಪ್ರಚಾರ ಮಾಡ್ಬೇಕು. ಅದು ಕೂಡ ಸಂಕೀರ್ತನೆ ಮಾಡಿದಷ್ಟೇ ಪುಣ್ಯಕರವಾದದ್ದು ಅಂತ ಹೇಳ್ತಾರೆ ನೋಡಿ. ಪ್ರಚಾರಕ್ಕಾಗಿ ಹೋದಾಗ, ಈ ಚಳವಳಿಯನ್ನು ಮುಂದಕ್ಕೊಯ್ಯಲು ಹೋದಾಗ ನೀವು ಸಂಕೀರ್ತನೆ ಮಾಡುತ್ತಿಲ್ಲ ಎಂದು ಜನರು ಭಾವಿಸಬಹುದು. ಆದ್ರೆ ಅಂದ್ರೆ ನೀವು ಸಂಕೀರ್ತನೆ ಮಾಡ್ತಾ ಇಲ್ಲ, ಇದೇ ಪ್ರಚಾರ ಮಾಡ್ತಾ ಇದ್ದೀರಿ ಅಂತ ಜನರು ನಿಮ್ಗೆ ಹೇಳಿದ್ರು ಕೂಡ ತೊಂದ್ರೆ ಇಲ್ಲ ಅವ್ರು ಹೇಳ್ತಿರುವುದು. ಯಾಕಂದ್ರೆ ನೀವು ಇದು ಕೂಡ ಅದು ಒಂದೇ, ಸಂಕೀರ್ತನೆ ಮಾಡಿದಷ್ಟೇ ಪ್ರಯೋಜನ ಇದೆ ನೀವು ಪ್ರಚಾರ ಮಾಡುವುದು ಅಂತ ಹೇಳ್ತಾರೆ ನೋಡಿ. ನೀವು ಒಬ್ಬ ಅಜೀವ ಸದಸ್ಯನನ್ನು ಪಡೆಯಲು ಪ್ರಚಾರ ಮಾಡುತ್ತಿದ್ದೀರಿ ಎಂದುಕೊಳ್ಳಿ. ಆ ವಿಷಯವು ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯಷ್ಟೇ ಒಳ್ಳೆಯದು. ಏಕೆಂದ್ರೆ ಅದು ಅಖಿಲ ಚೇಷ್ಟಿತಂ, ಮನುಷ್ಯನು ತನ್ನ ಬದುಕನ್ನು ಕೃಷ್ಣನ ಸೇವೆಗೆ ಅರ್ಪಿಸಬೇಕು ಅಂತ ಹೇಳಿ. ಅವ ಸೇವೆ ಮಾಡಿದ್ರು, ಆ ಪ್ರಚಾರ ಮಾಡಿದ್ರು ಅಷ್ಟೇ, ಸಂಕೀರ್ತನೆ ಮಾಡಿದ್ರು ಎರಡೂ ಒಂದೇ. ಭಾರತೀಯ ಶ್ರೋತೃಗಳ ಮುಂದೆ ಮಾತನಾಡಿದಾಗ ಪ್ರಭುಪಾದರು ಪಶ್ಚಿಮದಲ್ಲಿ ತಮ್ಮ ಉಪದೇಶ ಕಾರ್ಯವನ್ನು ಕುರಿತು ಮಾತನಾಡ್ತಿದ್ರು. ಅಂದ್ರೆ ಉಪದೇಶ ಕಾರ್ಯಕ್ರಮಗಳ ಬಗ್ಗೆ ಅವರು ಮಾತನಾಡ್ತಾರಂತೆ. ಉಪದೇಶಕ್ಕೆ ಹೋದಾಗ ಒಂದು ಸಂಜೆ ಒಂದು ವೈಯಕ್ತಿಕ ಅನುಭವವನ್ನು ಹೇಳಿಕೊಂಡರು. ತಮ್ಮ ಗುರುಗಳನ್ನು ಮೊದಲ ಬಾರಿ ಕಂಡಾಗ ಅವರು ಪ್ರಭುಪಾದರಿಗೆ ಏನ್ ಹೇಳ್ತಾರೆ, ನೀವು ಈ ಸಂದೇಶವನ್ನು ಒಂದು ಇಂಗ್ಲಿಷ್ ಭಾಷೆಯ ಜನಕ್ಕೆ ಬೋಧಿಸುವಂತೆ ಹೇಳಿದರು. ಚೈತನ್ಯ ಪ್ರಭುಗಳ ಸಂದೇಶ ಅದನ್ನು ಅವ್ರ ಗುರುಗಳು ಅವರಿಗೆ ಹೇಳಿರ್ತಾರೆ ಪ್ರಭುಪಾದರಿಗೆ, ನೀವು ಹೊರದೇಶಕ್ಕೆ ಹೋಗಿ ಇಂಗ್ಲಿಷ್ ಭಾಷೆಯಲ್ಲಿ ಜನಕ್ಕೆ ಬೋಧಿಸುವಂತೆ ಹೇಳ್ತಾರೆ. ನಮ್ಮದು ಸ್ವಾತಂತ್ರ್ಯವಿಲ್ಲದ ದೇಶ, ನಮ್ಮ ಸಂದೇಶವನ್ನು ಯಾರು ಕೇಳ್ತಾರೆ ಎಂದು ಆಗ ಅವರೊಡನೆ ವಾದ ಮಾಡಿದೆ. ಯಾರು? ಪ್ರಭುಪಾದರು ವಾದ ಮಾಡ್ತಾರೆ. ನಮ್ಮ ಈ ದೇಶದಲ್ಲಿ ನಾನು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಯಾರು ಕೇಳ್ತಾರೆ? ಇಲ್ಲಿ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಚಿಕ್ಕವರು ಇರ್ತಾರೆ, ಅವ್ರ ವಯಸ್ಸಿನಲ್ಲಿ ದೊಡ್ಡವರಲ್ಲ. ಅವರು ನನ್ನ ವಾದವನ್ನು ಸೋಲಿಸಿದರು. ಹೌದು, ಅವರು ವಿದ್ವಾಂಸರು, ನಾನು ಪುಟ್ಟ ಹುಡುಗನಾಗಿದ್ದೆ ಅಂತ ಹೇಳ್ತಾರೆ. ಅವರ ಮಾತಿಗೆ ಅವರು ಬೆಲೆ ಕೊಡೋದಿಲ್ಲ. ನಾನೊಬ್ಬ ಸಣ್ಣ ಹುಡುಗ ಆಗಿದ್ದ, ನಾನು ಸೋತೇನೆಂದು ಒಪ್ಪಿಕೊಳ್ತಾರೆ ಪ್ರಭುಪಾದರು. ಮೆಲ್ಲನೆ ಅವರಷ್ಟೆಗೆ ನಗುತ್ತಾರಂತೆ. ತಾವು ಅಲಹಾಬಾದಿನಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿದ್ದ ಕಾಲವನ್ನು ಕುರಿತು ಪ್ರಭುಪಾದರು ಮಾತನಾಡಿದರು. ತಾವು ಮತ್ತೆ ತಮ್ಮ ಗುರುಗಳನ್ನು ಭೇಟಿಯಾಗಿ ದೀಕ್ಷೆ ತೆಗೆದುಕೊಂಡದ್ದನ್ನು ಹೇಳಿದರು. ಆಮೇಲೆ ಬ್ಯಾಕ್ ಟು ಗಾಡೆಡ್ ಪತ್ರಿಕೆಯನ್ನು ಪ್ರಾರಂಭಿಸಿದ್ದು, ಸನ್ಯಾಸ ಸ್ವೀಕಾರ ಮಾಡಿದ್ದು, 65ರಲ್ಲಿ ಅಮೆರಿಕಕ್ಕೆ ಹೋದ್ದು, ಇದೆಲ್ಲ ಜಾನ್ ಹತ್ರ ಹೇಳುದವ್ರು. ಆಯ್ತಾ? ನ್ಯೂಯಾರ್ಕ್ ನಗರದಲ್ಲಿ ತಾವು ಪಟ್ಟ ಶ್ರಮ ಮತ್ತು 2ನೇ ಅವಿನ್ಯೋ ನಗರನಲ್ಲಿ ತಮ್ಮ ಚಳವಳಿಯನ್ನು ಪ್ರಾರಂಭಿಸಿದಾಗ ಮೊದಲ ಹುಡುಗರು ತಮ್ಮನ್ನು ಸೇರಿದ್ದು, ಇವನ್ನೆಲ್ಲ ಅವರು ಪ್ರಸ್ತಾಪ ಮಾಡ್ತಾರೆ ಅಲ್ಲಿ ಅವನ ಹತ್ರ. ನಾವು ವಾಸ್ತವವಾಗಿ 1968ರಲ್ಲೇ ಈ ಕೆಲಸ ಪ್ರಾರಂಭ ಮಾಡಿದೆವು. 66ರಲ್ಲಿ ನಾನು ಪ್ರಾರಂಭಿಸಿದೆ, ಆದ್ರೆ 67ರಲ್ಲಿ ನನಗೆ ಆರೋಗ್ಯ ಹದಗೆಟ್ಟಿತು ಅಂತ ಹೇಳ್ತಾರೆ. ಆದ್ರಿಂದ ಭಾರತಕ್ಕೆ ಹಿಂದಿರುಗಿದೆ. ಅವ್ರು 65ರಲ್ಲಿ ಅಮೆರಿಕಕ್ಕೆ ಹೋಗಿದ್ರು, ಮತ್ತೆ 68ರಲ್ಲಿ ಹೋದೆ ವಾಪಸ್ ಹೋಗಿ
ವಾಸ್ತವವಾಗಿ ಈ ಪ್ರಚಾರ ಕಾರ್ಯವು ಚುರುಕಾಗಿ ಪ್ರಾರಂಭವಾದದ್ದು ಹೇಳ್ತಾರೆ. 1968ರಿಂದ 69, 70, 71 ಅಂದ್ರೆ 3-4 ವರ್ಷಗಳಲ್ಲಿ ಎಲ್ಲ ಶಾಖೆಗಳು ಬೆಳೆದಿವೆ. ನಮ್ಮ ಪ್ರಚಾರದ ಕೆಲಸದ ಫಲವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಯುರೋಪ್ ಖಂಡದಲ್ಲಿ ಮತ್ತೆ ಅಮೆರಿಕದಲ್ಲಿ ಕೃಷ್ಣ ಪ್ರಜ್ಞಾ ಎಂತದು ಅನ್ನೋದನ್ನ ಅವರು ಎಲ್ಲ ಜನರಿಗೆ ತಿಳಿಯುವ ಹಾಗೆ ಮಾಡ್ತಾರೆ 4 ವರ್ಷದಲ್ಲಿ 68ರಿಂದ 71. ಆಮೇಲೆ ಪ್ರತಿ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟುವ ಮೊದಲು ಪ್ರಭುಪಾದರು ದೇವಸ್ಥಾನವಾಗಿದ್ದ ಕೊಠಡಿಯಲ್ಲಿ ತಮ್ಮ ಶಿಷ್ಯರ ಮುಂದೆ ಕುಳಿತು ಶ್ರೀಮದ್ ಭಾಗವತದಿಂದ ಉಪನ್ಯಾಸ ಮಾಡ್ತಿದ್ರು. ಅವ್ರಿಗೆ ದೇವಸ್ಥಾನ ಆಗಿದೆ ಅಲ್ವಾ, ಅಲ್ಲಿ ಪ್ರತಿದಿನ ಬೆಳಿಗ್ಗೆ ದೀಪಗಳು ನಂದುತ್ತಿದ್ದವು. ಅಂದ್ರೆ ಕರೆಂಟ್ ಹೋಗ್ತಾ ಇತ್ತಲ್ಲಿ, ಆ ಒಂದು ಟೈಮಿಗೆ ಕರೆಂಟ್ ಹೋಗುದು. ಆಗ ಒಬ್ಬ ಏನ್ ಮಾಡ್ತಿದ್ದ, ಕ್ಯಾಂಡ್ಲ್ ಅನ್ನು ಹಚ್ತಾ ಇದ್ದ. ಪ್ರಭುಪಾದರ ಹತ್ರ 2 ಕ್ಯಾಂಡ್ಲ್ ಹಚ್ತಾ ಇದ್ದ. ಆಮೇಲೆ ಪೂಜಾ ಸ್ಥಳದಲ್ಲಿ ಒಂದು ಇಡ್ತಿದ್ದ. ಆಗ ಆ ಮೂರ್ತಿಗಳೆಲ್ಲ ಹೇಗ್ ಕಾಣ್ತಿದ್ವು, ಹೊಳೆಯುವ ಬಂಗಾರದೊಂದಿಗೆ ಸುದೀರ್ಘ ನೆರಳುಗಳು ಬೆರೆಯುವು. ಆ ಬಂಗಾರದ ಇದು ಹೊಳಪು ಬೀಳ್ತಲ್ಲ, ಒಂದು ನೆರಳು ಬೀಳ್ತಾ ಇತ್ತು. ಕನ್ನಡಕ ಧರಿಸಿ ತೆರೆದಿದ್ದ ಶ್ರೀಮದ್ ಭಾಗವತವನ್ನು ಕೈಯಲ್ಲಿ ಹಿಡಿದಿದ್ದ ಪ್ರಭುಪಾದರು ಅಚ್ಚರಿಗೊಳಿಸುವಂತೆ ನಿಗೂಢರಾಗಿ ಕಾಣ್ತಿದ್ರಂತೆ ಆ ಮುಂಬತ್ತಿ ಬೆಳಕಲ್ಲಿ. ಒಂದು ದಿನ ಬೆಳಿಗ್ಗೆ ಪ್ರಭುಪಾದರು ಏನ್ ಮಾಡ್ತಾರೆ, ಹೊಸದೊಂದು ಹಾಡು ಹೇಳಿಕೊಡ್ತೇನೆ ಅಂತ ಅವ್ರಿಗೆ ಹೇಳಿಕೊಡ್ತಾರೆ. ಜಯರಾಧ ಮಾಧವ ಹಾಡ್ತಾರೆ. ಅವ್ರಿಗೆ ತುಂಬಾ ಇಷ್ಟವಾದ ಹಾಡಿದು ಪ್ರಭುಪಾದರಿಗೆ. ಅವ್ರಿಗೆ ಹೇಳಿಕೊಡ್ತೇನೆ ಅಂತ ಹೇಳ್ತಾರೆ. ಶಿಷ್ಯರಿಗೆಲ್ಲ ಹೇಳಿಕೊಡ್ತಾರೆ. ನಾಳೆ ಕಲ್ತ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಕೆಲವರಿಗೆ ಬರ್ತದೆ, ಕೆಲವರಿಗೆ ಬರುದಿಲ್ಲ. ಆಮೇಲೆ ಮರುದಿನ ಅದೇ ಹಾಡನ್ನು ಪುನಃ ಅವರಿಗೆ ಕಲಿಸ್ತಾರೆ ಪ್ರಭುಪಾದರು. ಹಾಡನ್ನು ಕಲಿಯಲು ಸಾಧ್ಯವಾದದ್ದು ಕೆಲವೇ ಮಂದಿ ಭಕ್ತರಿಗೆ ಮಾತ್ರ. ಮತ್ತೆ ಮರುದಿನ ಅದನ್ನು ಕಲಿಸಿಕೊಡ್ತಾರೆ. ಅದರ ಅರ್ಥವನ್ನು ಹೇಳಿದ್ದಾರೆ ನೋಡಿ ಪ್ರಭುಪಾದರು. ಜಯರಾಧ ಮಾಧವ ಕುಂಜ ವಿಹಾರಿ, ಕೃಷ್ಣನು ವೃಂದಾವನದಲ್ಲಿ ಸುಖಿಸುತ್ತಿದ್ದಾನೆ. ಇದು ಭಗವಂತನ ನಿಜವಾದ ತತ್ವ. ಸುಖಿಸುತ್ತಿರುವುದು ಕೃಷ್ಣನ ವೃಂದಾವನದ ಲೀಲೆಯು ದೇವೋತ್ತಮ ಪರಮಪುರುಷನ ಪರಿಪೂರ್ಣ ಚಿತ್ರ. ಅವನು ಸುಖಿಸುತ್ತಿದ್ದಾನೆ ಅಷ್ಟೇ ಅಂತ ಹೇಳ್ತಾರೆ. ಆಮೇಲೆ ವೃಂದಾವನದ ನಿವಾಸಿಗರಿಗೆಲ್ಲ ಗೋಪಿಯರು, ಗೋಪಾಲಕರು, ಮಹಾರಾಜ ನಂದ, ಯಶೋದೆ ಎಲ್ರಿಗೂ ಕೃಷ್ಣನು ಸುಖವಾಗಿಡುವುದನ್ನು, ಸಂತೋಷವಾಗಿಡುವುದನ್ನು ಇಡುವುದು ಹೇಗೆ ಎನ್ನುವುದೊಂದೇ ಯೋಚನೆ ಮಾಡ್ತಿದ್ದಂತೆ ಕೃಷ್ಣ. ಇವರಿಗೆ ಗೋಪಿಯರಿಗೆಲ್ಲ, ನಂದ ಮಹಾರಾಜ, ತಂದೆ ತಾಯಿ ಎಲ್ರಿಗೆ ಸಹ ನಾನು ಹೇಗೆ ಸುಖವಾಗಿಡ್ಲಿ ಅಂತ ಯೋಚನೆ ಮಾಡ್ತಿದ್ದ. ಅವರು ಕೂಡ ಹಾಗೆ ಕೃಷ್ಣನಿಗೆ ನಾವು ಹೇಗೆ ಸಂತೋಷವಾಗಿಡುದು ಅಂತ ಅವರು ಕೂಡ ಯೋಚನೆ ಮಾಡ್ತಾ ಇದ್ರು. ಯಶೋಧನಂದನ ವ್ರಜ ಜನರಂಜನ ಯಮುನಾ ತೀರ ವನಚಾರಿ, ಆತ ಯಶೋದೆಯ ಪುಟ್ಟ ಮಗುವಿನಂತೆ ನಟಿಸುತ್ತಿದ್ದಾನೆ. ಅವನ ಒಂದೇ ಕೆಲಸವೆಂದ್ರೆ ಬೃಂದಾವನದ ನಿವಾಸಿಗಳನ್ನು ಸಂತೋಷ ಪಡಿಸುವಂತದ್ದು. ಆತನು ಯಮುನಾ ನದಿ ತೀರದಲ್ಲಿ ಬೃಂದಾವನದಲ್ಲಿ ಅಳ್ಳಾಡುತ್ತಿದ್ದಾನೆ. ಅಂದ್ರೆ ಯಮುನಾ ನದಿ ತೀರ ವಿಹಾರಚಾರಿ, ಅಲ್ಲಿ ಯಾವಾಗ್ಲೂ ಅವನು ಸುತ್ತಾ ಇರ್ತಾನೆ ಯಮುನಾ ನದಿ ದಂಡೆಯಲ್ಲಿ. ಅದಕ್ಕೆ ಯಮುನಾ ನದಿ ಬಹಳ ಪವಿತ್ರವಾದದ್ದು, ಗಂಗಾ ನದಿಗಿಂತ ಪವಿತ್ರ ಅಂತ ಯಮುನಾ ನದಿ. ಯಾವಾಗಲೂ ಕೃಷ್ಣನ ಸ್ಪರ್ಶದಲ್ಲೇ ಇರ್ತಾ ಇರ್ತದೆ. ಇದು ದೇವೋತ್ತಮ ಪರಮಪುರುಷನ ವಾಸ್ತವವಾದ ಚಿತ್ರ ಅಂತ ಹೇಳಿದ್ರೆ. ಆದ್ರೆ ಬ್ರಹ್ಮ, ಇಂದ್ರ ಮತ್ತೆ ದೊಡ್ಡ ದೊಡ್ಡ ದೇವತೆಗಳಿಗೆಲ್ಲ ಏನಾಗ್ತದೆ, ಇವ್ನು ಹೀಗೆಲ್ಲ ತಿರ್ಗಾಡುದು, ಗೋಪಿಯರೊಟ್ಟಿಗೆಲ್ಲ ಇರುವಂತಹದ್ದು, ಮಕ್ಕಳೊಟ್ಟಿಗೆಲ್ಲ ಆಟ ಆಡುದು, ತಿನ್ನುದು, ಇದೆಲ್ಲ ಇವರಿಗೆ ಡೌಟ್ ಬರ್ತದೆ. ಇವರ ಬ್ರಹ್ಮನಿಗೆ, ಇಂದ್ರನಿಗೆಲ್ಲ ಡೌಟ್ ಬರುವಂತದ್ದು, ಭ್ರಮೆಗೊಳಗಾಗ್ತಾರೆ ಅಲ್ವಾ. ನಿಮ್ಗೆ ಗೊತ್ತಿದೆ ಬ್ರಹ್ಮ ವಿಮೋಹ ಲೀಲೆ, ಇಂದ್ರ ಪ್ರಳಯವೇ ತರ್ತಾನಲ್ವಾ, ಗೋವರ್ಧನಗಿರಿ ಎತ್ತುದು ಕೃಷ್ಣ. ಆ ಕಥೆ ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ. ಹೀಗೆ ಎಂದು ಸಾಧ್ಯ, ಒಮ್ಮೊಮ್ಮೆ ಹಾಗಾಗಿ ಯೋಚಿಸುತ್ತಾರೆ, ತಪ್ಪಾಗಿ ಯೋಚನೆ ಮಾಡ್ತಾರೆ, ದಿಗ್ಭ್ರಮೆಗೊಳಗಾಗ್ತಾರೆ ಅವರೆಲ್ಲ. ನಾವು ಕೆಲವರು ಯೋಚಿಸುವ ಹಾಗೆ, ಆದ್ರೆ ಹಾಗೆ ಯೋಚಿಸುವವರಿಗೂ ಕೃಷ್ಣನ ಸ್ವರೂಪ ದರ್ಶನ ಉಂಟು. ಗೋಪಿ ಜನವಲ್ಲಭ ಗಿರಿವರಧಾರಿ, ಅವನು ವ್ರಜವಾಸಿಗಳನ್ನು ಸಂತೋಷಪಡಿಸುವುದರಲ್ಲಿ ನಿರತನಾಗಿದ್ದರು. 7 ವರ್ಷದ ಹುಡುಗ ಅಗತ್ಯವಾದಾಗ ಗೋವರ್ಧನಗಿರಿಯನ್ನು ಎತ್ತಬಲ್ಲ, ಅಥವಾ ತಾನು 3 ತಿಂಗಳ ಮಗುವಾಗಿದ್ದಾಗ ಪೂತನಿಯನ್ನು ಕೊಲ್ಲಬಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆಲ್ಲ ಡೌಟ್ ಬಂದ್ರು ಕೂಡ ಅವನು ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಪ್ರತಿದಿನ ಎಷ್ಟೋ ಮಂದಿ ರಾಕ್ಷಸರು ಬರುತ್ತಿದ್ದರು. ಕೃಷ್ಣನು ತನ್ನ ಗೆಳೆಯರ ಜೊತೆಗೆ ಹಸು ಕರುಗಳೊಡನೆ ಹೋಗುತ್ತಿದ್ದ. ಪ್ರತಿದಿನ ಕಂಸನು ಅವನನ್ನು ಕೊಲ್ಲಲು ರಾಕ್ಷಸರನ್ನು ಕಳಿಸ್ತಿದ್ದ. ಅಗಾಸುರ, ಬಕಾಸುರ, ರೇಣುಕಾಸುರ, ಎಷ್ಟೋ ಮಂದಿಯನ್ನು ಕಳಿಸ್ತಾ ಇದ್ದ. ಕೃಷ್ಣನು ಗೋಪಾಲಕನಂತೆಯೇ ಆಡುತ್ತಿದ್ದಾನೆ. ದೇವೋತ್ತಮ ಪರಮಪುರುಷನಾಗಿ ಆತನ ಪರಮ ಕಾರುಣ್ಯವು ಅಲ್ಲಿರಲಿಲ್ಲ ಎನ್ನುವುದೇ ಯಾವಾಗಲೂ ಇಲ್ಲ. ಅಂದ್ರೆ ಅವನ ಕಾರುಣ್ಯ, ಅವನು ಮಕ್ಕಳ ಹಾಗೆ ಆಟ ಆಡ್ತಾ ಇದ್ರು ಕೂಡ ದೇವೋತ್ತಮ ಪರಮಪುರುಷನಿಗಿರುವಂತಹ ಕರುಣೆ ಅಲ್ಲಿ ಇಲ್ಲ ಅಂತ ಏನೂ ಅಲ್ಲ, ಅದು ಯಾವಾಗ್ಲೂ ಇದೆ. ಇದೇ ದೇವರು. ಜ್ಞಾನವು ದೇವರನ್ನು ಸೃಷ್ಟಿಸುವುದಿಲ್ಲ, ದೇವರು ದೇವರೇ. ದೇವರನ್ನು ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ. ಇದನ್ನು ನಾವು ತಿಳಿಯಬೇಕು. ಭಗವಂತನ ಕರುಣೆ ಯಾವಾಗ್ಲೂ ಅಲ್ಲಿ ಇದೆ, ಆದ್ರೆ ಅವರಿಗೆ ಗೊತ್ತಾಗುದಿಲ್ಲ, ಕೆಲವರಿಗೆ ಗೊತ್ತಾಗ್ತಾ ಇಲ್ಲ. ಜಯರಾಧ ಮಾಧವ ಹಾಡನ್ನು ಮೊದಲು ಹೇಳಿಕೊಟ್ಟ 3ನೇ ದಿನ ಪ್ರಭುಪಾದರು ಮತ್ತೆ ಆ ಹಾಡನ್ನು ಹೇಳ್ತಾರೆ. ಹೇಳಿದ ನಂತರ ಅವ್ರು ಏನ್ ಮಾಡ್ತಾರೆ, ಅದನ್ನು ವಿವರಿಸಲು ತೊಡಗಿದರು. ರಾಧಾ ಮಾಧವರ ಪ್ರೇಮ ಲೀಲೆಗಳು ಬೃಂದಾವನದ ವನಗಳಲ್ಲಿ ನಿರಂತರವಾಗಿ ಸಾಗುತ್ತವೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ರಾಧಾ ಮಾಧವ ಲೀಲೆ, ಈ ರಾಸಲೀಲೆ ಎಲ್ಲ ನಡೀತಿದ್ದಲ್ವಾ, ಪ್ರೇಮ ಲೀಲೆ, ಅದೆಲ್ಲ ಯಾವಾಗ್ಲೂ ಬೃಂದಾವನದಲ್ಲಿ ನಡೀತಾ ಇರ್ತದೆ. ನಿಧಿವನ ಅಲ್ಲಿ ಎಲ್ಲ
ಅವರು ಮಾತನಾಡುವುದನ್ನು ನಿಲ್ಲಿಸಲು ಅವರು ಏನಾಗ್ತದೆ ಕಣ್ಣೀರ್ ಬರ್ತದಂತೆ ಅವರಿಗೆ. ಪ್ರಭುಪಾದರು ಮಾತಾಡೋದನ್ನ ನಿಲ್ಲಿಸ್ತಾರೆ, ಕಣ್ಣೀರ್ ಬರ್ತದೆ. ಅವ್ರು ಏನಾಗ್ತಾರೆ ಅಲ್ಲಿ ಉನ್ಮಾದಕ್ಕೆ ಹೋಗ್ತಾರೆ. ಆ ಸಂಪೂರ್ಣ ಕೃಷ್ಣನಲ್ಲಿ ಮಗ್ನನಾಗಿ ಬಿಡ್ತಾರೆ ಅವರು. ಅವರಿಗೆ ಮೈ ಎಲ್ಲ ಕಂಪಿಸ್ತದೆ. ಮತ್ತೆ ಇದು ಏನು ಹಲವು ನಿಮಿಷಗಳು ಕಳೆದವು. ಅವರು ಮೈ ಎಲ್ಲ ಕಂಪಿಸಿತು. ಕೊಠಡಿಯಲ್ಲಿದ್ದವರೆಲ್ಲ ಸಂಪೂರ್ಣವಾಗಿ ನಿಶಬ್ದವಾಗಿದ್ರು. ಕಡೆಗೆ ಅವರಿಗೆ ಆಮೇಲೆ ಅವರಿಗೆ ಪ್ರಜ್ಞೆ ಬರ್ತದೆ. ಸ್ವಲ್ಪ ಹೊತ್ತಿನ ನಂತರ ತಲೆಯನ್ನು ನಿಧಾನವಾಗಿ ತೂಗಲು ಪ್ರಾರಂಭಿಸ್ತಾರಂತೆ. ಕಣ್ಣೀರ್ ಬರ್ತದೆ, ಆಮೇಲೆ ಮೈಯೆಲ್ಲ ಕಂಪಿಸ್ತದೆ. ಸ್ವಲ್ಪ ಹೊತ್ತಿನ ನಂತರ ಪ್ರಭುಪಾದರಿಗೆ ಪ್ರಜ್ಞೆ ಬರ್ತದೆ. ಅವರಿಗೆ ಜಯರಾಧ ಮಾಧವ ಹಾಡುವಾಗ ಯಾವಾಗ್ಲೂ ಈ ತರ ಆಗ್ತದೆ ಅಂತ ಹೇಳ್ತಾರೆ. ನಮ್ಮ ಪ್ರಭುಜಿ ಕೂಡ ಹೇಳ್ತಾ ಇದ್ರು. ಈಗ ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡಿ ಅಂತ ಎಚ್ಚರ ಆದ ಮೇಲೆ ಹೇಳ್ತಾರೆ. ಇದಾದ ನಂತರ ಗೋರಖ್ಪುರದ ರಾಧಾಕೃಷ್ಣ ವಿಗ್ರಹಗಳು ಶ್ರೀ ಶ್ರೀ ರಾಧಾ ಮಾಧವ ಎಂದೇ ಪ್ರಸಿದ್ಧವಾದವು. ಅಲ್ಲಿ ಪ್ರಭುಪಾದರಿಗೆ ಆ ರಾಧಾ ಮಾಧವ ಕಾಣಿಸ್ಬೇಕು. ಅದಕ್ಕೆ ಅಲ್ಲಿ ರಾಧಾಕೃಷ್ಣನ ಮೂರ್ತಿ ತಂದಿದ್ರಲ್ಲ, ಅದು ರಾಧಾ ಮಾಧವ ಅಂತ ಗೋರಖ್ಪುರ ದೇವಸ್ಥಾನದಲ್ಲಿ ಪ್ರಸಿದ್ಧ ಆಗ್ತವೆ. ಪ್ರಭುಪಾದರು ಶ್ರೀಮದ್ ಭಾಗವತದ ಉಪನ್ಯಾಸವನ್ನು ಮಾಡುತ್ತಿರುವಾಗ ಕೌಸಲ್ಯ ತಪ್ಪದೇ ದೇವಸ್ಥಾನದ ನೆಲವನ್ನು ಸಾರಿಸ್ತಿದ್ಲು. ಅವ್ರು ಪ್ರತಿದಿನ ಆ ನೆಲವನ್ನು ಕ್ಲೀನ್ ಮಾಡ್ತಾ ಇದ್ಲು. ಒಂದು ದಿನ ಪ್ರಭುಪಾದರು ಮಧ್ಯ ನಿಲ್ಲಿಸಿದ್ರು. ಎಷ್ಟು ಚಂದ ಕೆಲಸ ಮಾಡ್ತಾಳೆ ಇವಳು ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಹುಡುಗಿಯನ್ನ ನೋಡಿ ಒಳ್ಳೆ ಸೇವೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಮರುದಿನ ಅವರನ್ನು ಕರೀತಾರೆ. ಕರೆದು ಅವಳು ಒರೆಸುವುದು ಅವರಿಗೆ ಸರಿ ಬರೋದಿಲ್ವ ಏನೋ. ಅವ್ರು ಹೇಳ್ತಾರೆ, ಪ್ರತಿದಿನ ನೆಲವನ್ನು ಅಷ್ಟು ಸೊಗಸಾಗಿ ಸಾರಿಸ್ತಿದ್ದಿ, ಆದ್ರೆ ಇವತ್ತು ಬೆಳಗ್ಗೆ ಕಾಗೆ ಸ್ನಾನ ಮಾಡುವ ಕಾಗೆ ಏನ್ ಮಾಡ್ತದೆ, ನೀರಲ್ಲಿ ಮುಳುಗಿ ಮೈ ಕೊಡುತ್ತದೆ. ಅದೇ ತರ ಮಾಡ್ತಾರಂತೆ ಪ್ರಭುಪಾದರು. ನೀರನ್ನು ಸಿಂಪಡಿಸುವ ಹಾಗೆ ಪ್ರಭುಪಾದರು ತಲೆಯನ್ನು ಅಲ್ಲಾಡಿಸಿದರು. ನೆಲವನ್ನು ಸಾರಿಸುವುದು ಹೇಗೆ ಎಂದು ನಿನಗೆ ತಿಳಿಯದು, ನಿನ್ಗೆ ಗೊತ್ತಿಲ್ಲ, ನಾನ್ ನಿನ್ಗೆ ಹೇಳಿಕೊಡ್ತೇನೆ ಅಂತ ಹೇಳ್ಕೊಂಡು ಅವ್ರು ಕೂತ ಕುರ್ಚಿಯಿಂದ ಕೆಳಗೆ ಬಂದು ಆ ಬಕೆಟ್ ಎಲ್ಲ ತರ್ಸ್ಲಿಕ್ಕೆ ಹೇಳ್ತಾರೆ. ತಕೊಂಡು ಬಂದು ಅವಳ ಹತ್ರ ಬಟ್ಟೆ ತಕೊಳ್ತಾರೆ. 2 ಬಟ್ಟೆ ಬೇಕು ಅಂತ ಹೇಳ್ತಾರೆ. ಒಂದು ಬಟ್ಟೆಯಲ್ಲಿ ಏನ್ ಮಾಡುದು, ಒದ್ದೆ ಮಾಡಿ ನೀರಿಂದ ಎಲ್ಲ ಮುಚ್ಚುದು ನೆಲವನ್ನು. ಆಮೇಲೆ ಅದೇ ಹಿಂಡಿದ ಮತ್ತೊಂದು ಬಟ್ಟೆ ತಗೊಳ್ಬೇಕು, ನೀರಲ್ಲಿ ಅದ್ದಿ ಹಿಂಡಬೇಕು, ಅದರಿಂದ ಆ ನೆಲವನ್ನು ಕ್ಲೀನ್ ಮಾಡ್ಬೇಕು ಅಂತ ಹೇಳ್ತಾರೆ ನೋಡಿ. ಒಂದೊಂದು ಭಾಗ ಮಾಡ್ಬೇಕು, ಅದನ್ನು 2 ಹಂತಗಳಲ್ಲಿ ಮಾಡ್ಬೇಕು. ಒಂದು ಒದ್ದೆಯಾದ ಹಳೆಯ ಬಟ್ಟೆ ಉಪಯೋಗಿಸಿ ಅನಂತರ ನೀರನ್ನು ಹಿಂಡಿದ ಬಟ್ಟೆಯಿಂದ ಒರೆಸ್ಬೇಕು ಅಂತ ಹೇಳ್ತಾರೆ. ಆ ಭಕ್ತರೆಲ್ಲ ಬೆರಗಾಗಿ ನೋಡ್ತಾರಂತೆ. ಈ ಪ್ರಭುಪಾದರು ಮತ್ತೆ ಅನುಸರಿಸಿ ತೋರಿಸಿ ಕೊಟ್ಟರು, ಹೀಗೆ ಮಾಡ್ಬೇಕು ಅಂತ. ನೆಲದ ಒಂದು ಭಾಗವನ್ನು ಸಾರಿಸಿ ಸ್ವಚ್ಛವಾದ ಭಾಗವನ್ನು ಕಾಲಿನಿಂದ ಮುಟ್ಟದ ಹಾಗೆ ಎಚ್ಚರ ವಹಿಸಿ ನೀರನ್ನು ಒರೆಸಿದ್ರು. ನೋಡಿದ್ಯಾ, ಅವರು ಹೇಳಿದರು, ಇದು ನಿಪುಣರ ರೀತಿ, ಹೀಗೆ ಮಾಡ್ಬೇಕು ಅಂತ ಕೌಸಲ್ಯಗೆ ಹೇಳಿಕೊಡ್ತಾರೆ. ಪ್ರಭುಪಾದರು ಮುಂಬೈಗೆ ಹೋಗಿ ಇನ್ನೂ ಹೆಚ್ಚಿನ ಪ್ರಮಾಣದ ಉಪದೇಶ ಕಾರ್ಯಕ್ರಮವನ್ನು ನಡೆಸುವಂತೆ ತಮಾಲ ಕೃಷ್ಣರು ವಿನಂತಿಸಿದಾಗ ಪ್ರಭುಪಾದರು ನಮಗೆ ಈ ಸ್ಥಳ ದೊರಕಬೇಕೆಂದು ಕೃಷ್ಣನ ಇಚ್ಛೆಯೋ ನೋಡೋಣ, ಅಂದ್ರೆ ಮುಂಬೈಗೆ ಹೋಗಿ ಇನ್ನು ಹೆಚ್ಚು ನಾವು ಉಪದೇಶ ಮಾಡ್ಬೇಕು ಅಂತ ತಮಾಲ ಕೃಷ್ಣರಿಗೆ ಅದು ಇಷ್ಟ ಇರ್ತದೆ, ಉಪದೇಶ ಮಾಡ್ಲಿಕ್ಕೆಲ್ಲ. ಅವರು ಪ್ರಭುಪಾದರ ಹತ್ರ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ನಮ್ಗೆ ಅಲ್ಲಿ ಆ ಸ್ಥಳ ದೊರಕಬೇಕೆಂಬ ಇಚ್ಛೆ ಇದೆ ಏನೋ ಅಂತ ಹೇಳ್ತಾರೆ. ಹಂಸದೂತರು ಉಪದೇಶ ಮಾಡಬೇಕೆಂಬ ಅಪೇಕ್ಷೆಯಿಂದ ಚಡಪಡಿಸುತ್ತಿದ್ದರು. ಪ್ರಭುಪಾದರು ಅವರನ್ನು ಬ್ರಹ್ಮಚಾರಿಗಳ ಒಂದು ತಂಡದೊಂದಿಗೆ ಅಲಿಗಢ ಮತ್ತು ಆಗ್ರಾಕ್ಕೆ ಕಳಿಸಿಕೊಡ್ತಾರೆ. ಅಲ್ಲಿ ಉಪದೇಶ ಮಾಡ್ಲಿಕ್ಕೆ ಅವರೊಟ್ಟಿಗೆ ಒಂದು ತಂಡದೊಂದಿಗೆ ಕಳಿಸ್ತಾರೆ. ಗೋರಖ್ಪುರದಲ್ಲಿ ಹೆಚ್ಚೇನು ನಡೆಯುವಂತೆ ಕಾಣುತ್ತಿರಲಿಲ್ಲ. ಆದರೆ ಪ್ರಭುಪಾದರು ಯೋಜನೆಗಳನ್ನು ರೂಪಿಸಿದ್ದರು. ಒಂದು ದೇವಸ್ಥಾನವನ್ನು ಕಟ್ಟಲು ವಿಶ್ವವಿದ್ಯಾನಿಲಯದ ಅಧಿಕಾರಿ ಅವರೇನು ವ್ಯವಹಾರ ಆಮೇಲೆ ನಾವು ನಮ್ಮ ಪ್ರಯತ್ನದಲ್ಲಿ ಜಯಶಾಲಿಗಳಾದರೆ ಇಡೀ ಜಗತ್ತಿನಲ್ಲಿ ಇದೊಂದು ವಿಶಿಷ್ಟ ಸಂಗತಿ ಆಗುತ್ತದೆ. ಸ್ವಲ್ಪ ಕಾಲದಲ್ಲಿ ಇನ್ನು ಹೆಚ್ಚೆಚ್ಚು ಕಾಲೇಜ್ ಆವರಣಗಳು ಮತ್ತು ಅನುಸರಿಸ್ತವೆ. ಅಂದ್ರೆ ಅಲ್ಲಿ ಕಾಲೇಜಲ್ಲಿ ಅವರು ವಿಶ್ವವಿದ್ಯಾನಿಲಯದ ಒಳಗೆ ಕೃಷ್ಣ ಪ್ರಜ್ಞೆಯ ಒಂದು ಇದು ಮಾಡ್ಬೇಕು ಅಂತ ಇಚ್ಛೆ ಇರ್ತದಲ್ವಾ, ಅದು ಇಲ್ಲಿ ನೆರವೇರಿದ್ರೆ ಮತ್ತೆ ಜಗತ್ತಿನಲ್ಲಿ ಎಲ್ಲ ಕಡೆ ಅದನ್ನು ನಾವು ಮಾಡ್ಬೋದು, ಜಯಶಾಲಿ ಆಗ್ತೇವೆ ನಾವು ನಮ್ಮ ಪ್ರಯತ್ನದಲ್ಲಿ. ಹೆಚ್ಚು ಹೆಚ್ಚು ಕಾಲೇಜ್ ಆವರಣಗಳು ಇದನ್ನು ಅನುಸರಿಸ್ತವೆ. ಇದು ಕೃಷ್ಣ ಪ್ರಜ್ಞೆ ಪೀಠವನ್ನು ಸ್ಥಾಪಿಸುವುದು ನಮಗೆ ಸಾಧ್ಯವಾದರೆ ಕೃಷ್ಣ ಪ್ರಜ್ಞೆಯಲ್ಲಿ ವಿದ್ಯಾರ್ಥಿಗಳು ಡಾಕ್ಟರೇಟ್ ಪಡೆದು ಉಪದೇಶ ಮಾಡಲು ಜಗತ್ತಿನ ಎಲ್ಲ ಕಡೆ ಹೋಗ್ಬಹುದು ಅಂತ ಪ್ರಭುಪಾದರ ಒಂದು ಇದಿರ್ತದೆ, ಆಸೆ ಇರ್ತದೆ. ಅದು ಮುಂದೆ ನಾಳೆ ನೋಡೋಣ ಏನಾಗ್ತದೆ ಅಂತ. ಅವರಿಗೆ 3 ಗುರಿ ಇರ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಂತ ನಾಳೆ ನೋಡೋಣ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿಗೆ ನಿಲ್ಲಿಸೋಣ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ಇನ್ನೊಂದು ಕ್ಲಾಸ್ ಇದೆ ಈಗ, ಅದಕ್ಕೆ ನಿಲ್ಲಿಸ್ತೇನೆ ನಾನು ಇಲ್ಲಿಗೆ. ಪಾಂಚಾಕಲ್ಪ ಕೃಪಾ ಸಿಂಧು ನಾಂ ಪಾವನೆ ಅನಂತ ಕೋಟಿ ವೈಷ್ಣವ ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರು ರಾಧಾ ಧನ್ಯವಾದಗಳು ಮಾತಾಜಿ. ಎಲ್ರಿಗೂ ಧನ್ಯವಾದಗಳು.
ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರದ್ದು ಅಟೆಂಡೆನ್ಸ್ ಆದ್ರೆ ಎಂಡ್ ಮಾಡ್ತೇನೆ. ಹರೇ ಕೃಷ್ಣ. ಆಯ್ತಾ ಅನಸೂಯಮ್ಮ, ಅಟೆಂಡೆನ್ಸ್ ಹಾಕಿದ್ರಾ? ನಂಗ್ ಬರೋದಿಲ್ಲ ಮಾತಾಜಿ. ಹಾ ಆಯ್ತಾಯ್ತು. ಲಲಿತಾ ಮಾತಾಜಿ ಎಂಡ್ ಮಾಡ್ಲಾ? ಹಾ ಮಾಡಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಲಲಿತಾ ಧನ್ಯವಾದ ಮಾತಾಜಿ ಮಾತಾಜಿ. ನಿಮಗೂ ಹರೇ ಕೂಡ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ.